ಅಧ್ಯಕ್ಷರು ಪ್ಯಾರಿಸ್ ಚೇಂಬರ್ ಆಫ್ ಕಾಮರ್ಸ್ ಮತ್ತು ಇಂಡಸ್ಟ್ರಿ, ಶ್ರೀ ಉಸ್ಮಾನ್ ಕಲ್ಲಾಪು ಕೌನ್ಸಿಲರ್ ಉಲ್ಲಾರ ನಗರಸಭೆ, ಭಾರತಿ ಎಮ್ಮಾರ್ ಪ್ರಾಂಶುಪಾಲರು ಹಿರಾ ವುಮೆನ್ಸ್ ಕಾಲೇಜ್ ದೊಬ್ಬುಕಟ್ಟೆ, ಶ್ರೀ ಪ್ರಸಾದ್ ರೈ ಸ್ಥಾಪಕರು ಶಾಂತಿ ಪ್ರಕಾಶನ, ಜನಾಬ್ ಕೆ ಎಂ ಅಶ್ರಫ್ ಕಾರ್ಯದರ್ಶಿ ಸಮಾರಂಭಕ್ಕೆ ಆತ್ಮೀಯವಾಗಿ ಆಮಂತ್ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮದ ಆರಂಭ ಶಾಂತಿ ಗೀತೆ. ಇದೀಗ ಉದ್ಘಾಟನೆಗೊಳ್ಳಲಿದೆ. ಸಮಾಜದಲ್ಲಿ ಶಾಂತಿ, ಸಹೋದರತೆ, ಸಮಾನತೆ, ಸತ್ಯ, ನ್ಯಾಯ, ಭ್ರಾತೃತ್ವವನ್ನು ಹೊತ್ತು ಸಾಗುತ್ತಿರುವ ಹಲವಾರು ಕೃತಿಗಳನ್ನೊಳಗೊಂಡ ಶಾಂತಿ ಸಾಹಿತ್ಯ ಸಂದೇಶವನ್ನು ಹೊತ್ತು ಶಾಂತಿ ಪ್ರಕಾಶನದ ಶಾಂತಿ ಸಾಹಿತ್ಯ ವಾಹಿನಿ ಕನ್ನಡ ನಾಡಿನ ಉದ್ದಗಲಕ್ಕೂ ಸಂಚರಿಸಲು ಈಗ ಸಿದ್ಧವಾಗಿ ನಿಂತಿದೆ. ಬಹಳ ಅಮೂಲ್ಯವಾದ ಅಪೂರ್ವವಾದಂತಹ ಒಂದು ಕ್ಷಣ ಇದು. ಶಾಂತಿ ಸಾಹಿತ್ಯ ವಾಹಿನಿ ಈಗ ಕನ್ನಡ ನಾಡಿನ ಜನತೆಯ ನಾಡಿನ ಉದ್ದಗಲಕ್ಕೂ ಸಂಚರಿಸ
ಅನುಗ್ರಹದಿಂದ ಅವನ ಆಶೀರ್ವಾದದಿಂದ ಜನ್ಮ ನೀಡ್ತಾನೆ. ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದಂಥ ಆ ಕೂಸು ಕೇವಲ ಮನೆಗೆ ಮಾತ್ರ ಕೂಸು ಆಗಿರದೆ ಆತನ ಕುಟುಂಬಕ್ಕೆ ಬೆಳಕಾಗುವುದಲ್ಲದೆ ನಾಡಿಗೆ ಬೆಳಕಾಗಿ ವಿಶ್ವಕ್ಕೆ ಬೆಳಕಾಗುವಂತಹ ಕೆಲವು ವಿಶಿಷ್ಟ ವಿಸ್ಮಯಗಳನ್ನು ಆ ಭಗವಂತ ನೋಡುವಂಥ ಅಥವಾ ಕೇಳುವಂಥ ಅನುಭವಿಸುವಂಥ ಸದಾವಕಾಶವನ್ನು ಸಮಸ್ತ ಮನುಕುಲಕ್ಕೆ ಕೊಟ್ಟಿದ್ದಾನೆ. ಕೇವಲ ಅಂತಹ ವಿಸ್ಮಯ ಮೂಡಿಸಿದಂಥ ಮಹಾನ್ ಮಹಿಮರು ಪ್ರವಾದಿಗಳು ಅದು ಕೇವಲ ಅವರ ಕುಟುಂಬಕ್ಕೆ ಮಾತ್ರ ಸೀಮಿತವಾಗಿರುವುದಿಲ್ಲ, ಅವರ ಧರ್ಮಕ್ಕೆ ಮಾತ್ರ ಸೀಮಿತವಾಗಿರುವುದಿಲ್ಲ, ಅವರು ಇಡೀ ವಿಶ್ವವಂದ್ಯರಾಗಿರುತ್ತಾರೆ. ಅವರ ಚಿಂತನೆಗಳನ್ನು ಆ ಕಾಲದಲ್ಲಿ ಆಯಾಯ ಪ್ರಾದೇಶಿಕದ ನೆಲೆಯಲ್ಲಿ ಅದು ಪಸರಿಸಿದ್ದಿರಬಹುದು. ಬಹುಶಃ ಇವತ್ತು ಪವಿತ್ರ ಕುರಾನ್ ಆಗಲಿ, ಆ ಎಲ್ಲ ಇಸ್ಲಾಂ ಧರ್ಮಕ್ಕೆ ಸಂಬಂಧಪಟ್ಟಂತಹ ಪ್ರಕಟಣೆಗಳಾಗಲಿ, ಅದು ಆ ಕಾಲದಲ್ಲಿ ಅರೇಬಿಕ್ ಭಾಷೆಯೋ ಇನ್ನಿತರದ ಅಲ್ಲಿಯ ಪ್ರಾದೇಶಿಕ ಭಾಷೆಗಳಿದ್ದದ್ದು ತದನಂತರ ನಮ್ಮ ಇಲ್ಲಿಯ ಉರ್ದು, ಇಲ್ಲಿಯ ಹಿಂದಿ ಭಾಷೆಗೆ ಬಂತು. ನಾವೆಲ್ಲ ಬಹಳ ಸಂತೋಷ ಸಂಭ್ರಮ ಪಡುವಂಥದ್ದು ಶಾಂತಿ ಪ್ರಕಾಶನ ಎನ್ನುವಂತಹ ಒಂದು ಸಂಸ್ಥೆ ಅದನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ಕೊಡಮಾಡುವಂಥ ಸಾಧ್ಯವಾದಂಥ ಸರಳವಾದಂಥ ಕನ್ನಡದಲ್ಲಿ ಕೊಡಮಾಡುವಂಥ ಮಾಡಿದಂಥ ಒಂದು ಪ್ರಯತ್ನ ಅಥವಾ ಒಂದು ಕೆಲಸ ಅದು ಇಡೀ ನಾಡೇ ಮೆಚ್ಚುವಂಥದ್ದು. ಬಹುಶಃ ನಾಡಿಗೆ ಸಮರ್ಪಿಸುವಂಥ ಈ ಪವಿತ್ರ ಕಾರ್ಯ ಇವತ್ತು ಎಲ್ಲಿಯ ತನಕ ಅಂತೇಳಿದರೆ ಭಗವಂತನ ಚಿಂತನೆಗಳು. ಇದು ನಾನು ಯಾವತ್ತೂ ಆ ಸಲ ಪುರಭವನದಲ್ಲಾದಾಗೂ ನಾನು ಹೇಳಿದ್ದೇನೆ, ಇದು ಕೇವಲ ಕುರಾನ್ ಮಾತ್ರ ನಮಗೆ ಕನ್ನಡಕ್ಕೆ ತರ್ಜುಮೆ ಆದರೆ ಸಾಲದು. ಬೈಬಲ್ ಆಗಲಿ, ಭಗವದ್ಗೀತೆ ಆಗಲಿ, ಅಂದರೆ ಪ್ರಪಂಚದ ಎಲ್ಲ ಭಾಷೆಗಳಲ್ಲಿ ಇಂತಹ ಸಚ್ಚಿಂತನೆಗಳು ಸಾಮಾನ್ಯರಿಂದ ಸಾಮಾನ್ಯಗಳು, ನಾವೆಲ್ಲ ಸಾಮಾನ್ಯರು, ನಮಗೆ ಅಧ್ಯಯನಕ್ಕೆ ಪೂರಕವಾದಂಥ ಸ್ವರೂಪದಲ್ಲಿ ನಮಗೆ ದೊರಕಿದಾಗ, ಇದು ಕೇವಲ ಪುಸ್ತಕ ಅಂತಲ್ಲ, ಇವತ್ತಿನ ಏನು ತಂತ್ರಜ್ಞಾನದ ಪರಮೋಚ್ಛವಾದಂಥ ಸ್ಥಿತಿಯಲ್ಲಿ ಸಹಿತವಾಗಿ ಕುರಾನ್ ಎಲ್ಲ ಭಾಷೆಗಳಲ್ಲಿ ಲಭ್ಯವಾಗಬೇಕು. ಅದು ಈ ತರಹದಕ್ಕೆ ನಾವು ಹೇಳುವಂಥದ್ದು ಸಂಸ್ಕೃತಿಯ ಪ್ರಸರಣ ಅಂತ. ಇವತ್ತು ಮನೆ ಬಾಗಿಲಿಗೆ ತಲುಪಿಸುವಂಥ ಇನ್ನೊಂದು ದೊಡ್ಡ ಪ್ರಯತ್ನ ಶಾಂತಿ ಪ್ರಕಾಶನ ಹಾಕಿಕೊಟ್ಟದ್ದು. ಹಿಂದೆ ಸರ್ಕಾರ ಮಾತ್ರ ಏನೋ ಆ ಪ್ರಯತ್ನವನ್ನು ಮಾಡಿತ್ತು. ಸುಸಜ್ಜಿತವಾದಂಥ ವಾಹನದ ಮುಖಾಂತರ ಮನೆಗೆ ಸ್ಥಳಕ್ಕೆ ಇದನ್ನು ತಲುಪಿಸುವಂಥ ಈ ಪವಿತ್ರ ಕಾರ್ಯ, ಇದು ನಾವು ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಹಿಂದೆ ಕೇವಲ ಶ್ರದ್ಧಾ ಕೇಂದ್ರಗಳಲ್ಲಿ ಮಾತ್ರ ಈ ಚಿಂತನೆಗಳು ನಮಗೆ ಲಭ್ಯವಾಗ್ತಾ ಇತ್ತು. ಮನೆಗಳಲ್ಲಿ ಲಭ್ಯವಾಗುವಂಥ ಕೊಂಡುಕೊಳ್ಳುವಂಥ ಸದವಕಾಶ ಇವತ್ತು ಸಚ್ಚಿಂತನೆಗಳು ಇಲ್ಲ. ಸಚ್ಚಿಂತನೆಗಳು ಯಾಕಿಲ್ಲ? ನಮ್ಮ ಮನೆ ಬಾಗಿಲಿಗೆ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ನಾವು ನೋಡೋಣ, ಇದನ್ನು ಕೊಂಡುಕೊಳ್ಳೋಣ, ಇದನ್ನು ಅನುಭವಿಸೋಣ. ಸರ್ವಧರ್ಮದ ಸಾರವೂ ಒಂದೇ. ದೀನದಲಿತರಲ್ಲಿ ಅಥವಾ ಜನರಲ್ಲಿ ಭಗವಂತನನ್ನು ಕಾಣುವಂಥ ಪರಿಕಲ್ಪನೆ, ಅಂದರೆ ನಾವು ಭಗವಂತನಾಗುವಂಥ ಒಂದು ಪರಿಕಲ್ಪನೆ. ನಾವು ಭಗವಂತರಾಗುವಂಥದ್ದು ಹೇಳಿದರೆ ಆ ಮಕ್ಕಳು ಎಷ್ಟು ಚೆನ್ನಾಗಿ ಪ್ರಾರ್ಥನೆ ಮಾಡಿದರು. ನಾವು ಶುಚಿಭೂತವಾಗಿ ಶುದ್ಧ ಮನಸ್ಸಿನಿಂದ ಸಚ್ಚಾರಿತ್ರ್ಯದಿಂದ ಒಳ್ಳೆಯ ಚಿಂತನೆಯಿಂದ ರಾಷ್ಟ್ರಮುಖಿಯಾಗಿ ವಿಶ್ವಮುಖಿಯಾಗಿ ನಮ್ಮ ಬದುಕನ್ನು ಸಾಗಿಸಬೇಕು, ಸಮಾಜಮುಖಿಯಾಗಿ ಅಂತ ಆ ಚಿಂತನೆಗಳನ್ನು ನಮ್ಮದಾಗಿಸುವಂಥ ಪ್ರಯತ್ನಕ್ಕೆ ಶಾಂತಿ ಪ್ರಕಾಶನದ ಕೊಡುಗೆ ಬಹಳ ದೊಡ್ಡದು, ಬಹಳ ದೊಡ್ಡದು, ಬಹಳ ದೊಡ್ಡದು. ನಮ್ಮ ಮನೆ ಬಾಗಿಲಿಗೆ ಬರುವಂಥ ಸಾಹಿತ್ಯದ ಈ ಚೈತ್ರ ಯಾತ್ರೆಯ ಈ ಸದ್ಗ್ರಂಥದ ಈ ಎಲ್ಲ ಪುಸ್ತಕಗಳು ಈ ವಾಹನದಿಂದ ನಮ್ಮ ಮನೆಯ ಆ ಪವಿತ್ರ ಸ್ಥಳಕ್ಕೆ ಅದು ವರ್ಗಾಯಿಸಲ್ಪಟ್ಟು ನಮ್ಮ ಸ್ಮೃತಿಗೆ ವರ್ಗಾಯಿಸುವಂಥ ಕೆಲಸ ಓದುವುದರ ಮುಖಾಂತರ. ಇವತ್ತು ಓದುವಂಥವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಹಾಗಾಗಬಾರ್ದು. ಓದುವ ಪ್ರಯತ್ನ, ಬರೆಯುವ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯ ಹೇಳಿ, ಇದರ ಎಲ್ಲ ಬಂಧುಗಳಿಗೂ, ಕಾರ್ಯಕರ್ತರ ಬಂಧುಗಳ ಈ ಮಳೆಯಲ್ಲೂ ಅವರ ಉಮೇದುವಾರಿಕೆ ನೋಡುವಾಗ ಹಿರಿಯರಿಂದ ಮೊದಲುಗೊಂಡು ಪುಟ್ಟಾಣಿ ಮಕ್ಕಳ ತನಕ ಇದು ನಿಜಕ್ಕೂ ಅನುಕರಣೀಯ ಮತ್ತು ಶ್ಲಾಘನೀಯವಾದಂಥ ಪವಿತ್ರ ಸಾಹಿತ್ಯದ ಸೇವೆ ಅಂತ ಹೇಳ್ತಾ ಶುಭಾಶಯವನ್ನು ಹೇಳುತ್ತೆ.
ಎಲ್ಲ ಕ್ಷೇತ್ರಗಳಲ್ಲೂ ನಾವು ಯಾವುದೋ ಪದ್ಧತಿಗಳನ್ನೆಲ್ಲ ಪಾಲಿಸ್ತಾ ಇದ್ದೇವೆ. ಶಾಂತಿ ಪ್ರಕಾಶನದ ಎಲ್ಲ ಕೃತಿಗಳು ಕೂಡ ಅದು ಮೌಲ್ಯಯುತವಾದಂತಹ ಕೃತಿಗಳು, ಮೌಲ್ಯವನ್ನು ಪ್ರತಿಪಾದಿಸುವ ಗ್ರಂಥಗಳು. ಅದೇ ರೀತಿ ನಮ್ಮದು ವಿಭಜನೆಯ ಕಾಲ. ಮನುಷ್ಯರು ಮಾತ್ರ ಅಲ್ಲ ವಿಭಜಿಸಲ್ಪಟ್ಟಿರುವುದು, ದೇವರುಗಳು ಕೂಡ ವಿಭಜಿಸಲ್ಪಟ್ಟಿದ್ದಾರೆ. ಹಿಂದೂಗಳಿಗೆ ಬೇರೆ ದೇವರು, ಮುಸ್ಲಿಮರಿಗೆ ಬೇರೆ ದೇವರು, ಕ್ರೈಸ್ತರಿಗೆ ಬೇರೆ ದೇವರು. ಹೀಗೆ ಮನುಷ್ಯರನ್ನು ಮಾತ್ರ ಅಲ್ಲ ದೇವರುಗಳನ್ನು ಕೂಡ ನಾವು ವಿಭಜಿಸಿ ಬಿಟ್ಟಂತಹ ಕ್ರೂರಿಗಳು ನಾವೆಲ್ಲ. ನಮಗೆಲ್ಲ ಗೊತ್ತಿದೆ ದೇವ ಒಬ್ಬನೇ ಅಂತ ನಮ್ಮ ಕಾಮನ್ ಸೆನ್ಸ್ ಹೇಳ್ತಾ ಇದೆ. ಯಾವ ದೇವ ನನ್ನನ್ನು ಸೃಷ್ಟಿಸಿದ್ದಾನೋ, ಶ್ರೀ ಪ್ರದೀಪ್ ಕುಮಾರ್ ಕಲ್ಕೂರ್ ಅವರನ್ನು ಅದೇ ದೇವ ಸೃಷ್ಟಿಸಿದ್ದಾನೆ, ಬೇರೆ ದೇವರಂತ ಇರಲಿಕ್ಕೆ ಸಾಧ್ಯ ಇಲ್ಲಲ್ಲ. ಯಾವ ದೇವ ನನ್ನನ್ನು ಸೃಷ್ಟಿಸಿದ್ದಾನೋ ಅದೇ ದೇವರು ನಮ್ಮ ಪ್ರಸಾದ್ ರೈ ಅವರನ್ನು ಸೃಷ್ಟಿಸಿದ್ದಾನೆ. ನಮ್ಮೆಲ್ಲರನ್ನು ಒಬ್ಬನೇ ದೇವ ಸೃಷ್ಟಿಸಿರುವುದು. ಇದು ನಮ್ಮ ಕಾಮನ್ ಸೆನ್ಸ್, ಇದು ನಮಗೆಲ್ಲ ಗೊತ್ತಿರುವ ವಿಷಯ. ಇದು ಗೊತ್ತಿದ್ದುಕೊಂಡು ಕೂಡ ನಾವೆಲ್ಲ ಮನುಷ್ಯರನ್ನು ಮಾತ್ರ ಅಲ್ಲ ದೇವರುಗಳನ್ನು ಕೂಡ ಇವತ್ತು ವಿಭಜನೆ ಮಾಡ್ತಾ ಇದ್ದೇವೆ. ಹೀಗೆ ವಿಭಜನೆಗಳು ನಡೆಯುವ, ವಿಭಜಿಸಲ್ಪಡುವ ಒಂದು ಸಮಾಜದಲ್ಲಿ ಬಹಳ ಪ್ರಾಮಾಣಿಕವಾಗಿ, ಬಹಳ ಹೊಣೆಗಾರಿಕೆಯೊಂದಿಗೆ ನಾನು ಹೇಳ್ತಾ ಇದ್ದೇನೆ, ಶಾಂತಿ ಪ್ರಕಾಶನದ ಎಲ್ಲ ಕೃತಿಗಳು ಜನರನ್ನು ಒಂದುಗೂಡಿಸುವಂತಹ ಕೃತಿಗಳಾಗಿವೆ. ಜನರನ್ನು ಬೇರ್ಪಡಿಸುವ, ಜನರಲ್ಲಿ ವಿಭಜನೆಯ ಮಾನಸಿಕತೆಯನ್ನು ಸೃಷ್ಟಿಸುವ ಒಂದೇ ಒಂದು ವಾಕ್ಯ, ಬಹಳ ಹೊಣೆಗಾರಿಕೆಯೊಂದಿಗೆ ನಾನು ಹೇಳ್ತಾ ಇರೋದು, ಒಂದೇ ಒಂದು ವಾಕ್ಯವನ್ನು ಶಾಂತಿ ಪ್ರಕಾಶನದ 280 ಕೃತಿಗಳಲ್ಲೂ ನಿಮಗೆ ಕಾಣಲಿಕ್ಕೆ ಖಂಡಿತ ಸಾಧ್ಯವೇ ಇಲ್ಲ. ಅದರೆಲ್ಲ ಸಾಹಿತ್ಯಗಳು, ನೀವೊಬ್ಬ ದೇವನ ಸೃಷ್ಟಿಗಳು ಮತ್ತು ನೀವು ಪರಸ್ಪರ ಸಹೋದರರು ಎಂಬ ಸಿದ್ಧಾಂತವನ್ನು ಬಹಳ ಪ್ರಬಲವಾಗಿ ಪ್ರತಿಪಾದಿಸ್ತದೆ. ಆದ್ದರಿಂದಲೇ ಈ ಕೃತಿಗಳು ಶ್ರೀ ಏರಿಯಾ ಲಕ್ಷ್ಮೀನಾರಾಯಣ ಆಳ್ವಾರ್ ಅವರು ಈ ನಾಡು ಕಂಡ ಬಹಳ ಒಳ್ಳೆಯ ಸಾಹಿತಿ. ಇವತ್ತು ತನ್ನ 90ನೆಯ ಇಳಿ ವಯಸ್ಸಿನಲ್ಲಿ ಕೂಡ ಬಹಳ ಕ್ರಿಯಾಶೀಲರಾಗಿ ಸಾಹಿತ್ಯಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವಂತಹ ಒಬ್ಬ ವ್ಯಕ್ತಿತ್ವ. ಅವರು ಶಾಂತಿ ಪ್ರಕಾಶನದ ಬಗ್ಗೆ ಒಂದು ಮಾತು ಹೇಳಿದರು. ಕೆಲವು ಪುಸ್ತಕಗಳನ್ನು ನೀವು ಮುಟ್ಟಬೇಕಾದರೆ ನಿಮ್ಮ ಕೈ ತೊಳಿಬೇಕು, ಕೆಲವು ಪುಸ್ತಕಗಳನ್ನು ಮುಟ್ಟಿದ್ರೆ ನೀವು ಕೈ ತೊಳಿಬೇಕು. ಶಾಂತಿ ಪ್ರಕಾಶನದ ಎಲ್ಲ ಕೃತಿಗಳನ್ನು ಮುಟ್ಟಬೇಕಾದರೆ ನೀವು ಕೈ ತೊಳಿಬೇಕು, ಅಷ್ಟು ಪವಿತ್ರವಾದ ಗ್ರಂಥಗಳಿದು ಅಂತ ಏರಿಯಾ ಲಕ್ಷ್ಮೀನಾರಾಯಣ ಆಳ್ವರ ಬಹಳ ಕಳಕಳಿಯ ಮಾತುಗಳು. ಗದಗಿನ ಶ್ರೀ ತೋಂಟದಾರ್ಯ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಶಾಂತಿ ಪ್ರಕಾಶನದ ಸಾಹಿತ್ಯದ ಬಗ್ಗೆ ಒಂದು ಕಡೆ ಹೇಳಿದ್ರು, ಇದು ಮನಸ್ಸಿಗೆ ನೆಮ್ಮದಿಯನ್ನು ಕೊಡುವ ತಂಗಾಳಿ ಅಂತ ಹೇಳಿದ್ರು. ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುವ ತಂಗಾಳಿಯಾಗಿದೆ. ಇದರಲ್ಲಿ ಮನಸ್ಸಿಗೆ ನೋವುಂಟು ಮಾಡುವ ವಿಚಾರಗಳಿಲ್ಲ, ಮನಸ್ಸನ್ನು ಕಲುಷಿತಗೊಳಿಸುವ ವಿಚಾರಗಳಿಲ್ಲ, ಇದರಲ್ಲಿ ಯಾವುದೋ ರೀತಿಯ ಸುಳ್ಳು ಕಥೆಗಳಿಲ್ಲ, ಕಪೋಲ ಕಲ್ಪಿತ ಚಿಂತನೆಗಳಿಲ್ಲ. ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುವ ತಂಗಾಳಿ ಅಂತ ಈ ರಾಜ್ಯದ ಒಬ್ಬ ಶ್ರೇಷ್ಠ ಸ್ವಾಮೀಜಿಯ ಮಾತುಗಳು. ನಾನು ಹೇಳುತ್ತಿರುವುದು, ಈ ಪ್ರಕಾಶನ ಸಂಸ್ಥೆಯ ಎಲ್ಲ ಕೃತಿಗಳು ಕೂಡ ಈ ನಾಡಿನ ಜನತೆಯಲ್ಲಿ ಸಹೋದರತೆಯನ್ನು ಸ್ಥಾಪಿಸುವ, ಈ ನಾಡಿನ ಜನತೆಗೆ ಮೌಲ್ಯಗಳನ್ನು ಕಲಿಸಿಕೊಡುವ, ಎಥಿಕ್ಸಿನಿಂದ ಕೂಡಿರಬೇಕು ನಿಮ್ಮ ಬದುಕು. ನೀವೇನೇ ಆಗಿ ಬದುಕಿನಲ್ಲಿ, ಆದರೆ ಬದುಕಿನಲ್ಲಿ ಕೆಲವು ಮೌಲ್ಯಗಳಿರಬೇಕು, ಎಥಿಕ್ಸ್ ಅಂತ ಇರಬೇಕು. ಅದಿಲ್ಲ ಅಂದರೆ ನಾವೆಷ್ಟು ದೊಡ್ಡವರಾದರೂ ನಮ್ಮಿಂದ ಈ ಸಮಾಜಕ್ಕೆ ಯಾವ ಒಳಿತು ಇರುವುದಿಲ್ಲ. ಆದ್ದರಿಂದಲೇ ಈ ಪ್ರಕಾಶನ ಸಂಸ್ಥೆಯ ಎಲ್ಲ ಕೃತಿಗಳು ಕೂಡ ಇದರಲ್ಲಿ ಕಪೋಲ ಕಲ್ಪಿತ ಕಥೆಗಳಿಲ್ಲ ನಮ್ಮಲ್ಲಿ, ಅಥವಾ ಜನರ ಭಾವನೆಗಳನ್ನು ಕೆರಳಿಸುವಂತಹ ಯಾವ ವಿಚಾರಗಳು ಶಾಂತಿಯ ಪ್ರಕಟಣೆಗಳಿಲ್ಲ. ಬಹಳ ವಸ್ತುನಿಷ್ಠವಾದ ವೈಚಾರಿಕವಾದ ಸಾಹಿತ್ಯಗಳನ್ನು ಈ ನಾಡಿಗೆ ಪರಿಚಯಿಸುವ, ಈ ನಾಡಿನ ಜನತೆಗೆ ತಲುಪಿಸುವಂತಹ ಕೆಲಸವನ್ನು ಬಹಳ ಪ್ರಾಮಾಣಿಕವಾಗಿ ಈ ಸಂಸ್ಥೆಯು ನಿರಂತರವಾಗಿ ನಡೆಸ್ತಾ ಬಂದಿದೆ. ಪವಿತ್ರ ಕುರ್ಆನ್ನ ಕನ್ನಡ ಅನುವಾದ ಗ್ರಂಥಗಳು, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನ ಮತ್ತು ಸಂದೇಶದ ಕೃತಿಗಳು, ಮಹಿಳೆಯರ ಬಗ್ಗೆ, ಮಕ್ಕಳ ಬಗ್ಗೆ, ಸಾಮಾಜಿಕ ಸಮಸ್ಯೆಗಳ ಬಗ್ಗೆ, ಹೀಗೆ ಎಲ್ಲ
ಕ್ಷೇತ್ರಗಳನ್ನು ಶಾಂತಿಯ ಕೃತಿಗಳು ಸ್ಪರ್ಶಿಸಿದೆ. ಮತ್ತು ಧರ್ಮ ಅಂದರೇನು ಎಂಬುದನ್ನು, ಅದರ ನಿಜವಾದ ಸಂದೇಶವನ್ನು ತಲುಪಿಸುವ ಪ್ರಯತ್ನವನ್ನು ಶಾಂತಿ ಪ್ರಕಾಶನ ಮಾಡುತ್ತಾ ಇದೆ. ನಮಗೆಲ್ಲ ಗೊತ್ತಿದೆ, ಇವತ್ತು ಧರ್ಮ ರಕ್ಷಣೆ ಮಾಡುತ್ತೇವೆ ಅಂತ ಹೇಳ್ತಾ ಇರುವವರು, ನಾವೆಲ್ಲ ಧರ್ಮದ ವ್ಯಕ್ತಿಗಳು ಅಂತ ಹೇಳ್ತಾ ಇರುವವರು, ಧರ್ಮನಿಷ್ಠೆ ಇಲ್ಲದ, ಧರ್ಮದೊಂದಿಗೆ ಸಂಬಂಧ ಇಲ್ಲದ, ಧರ್ಮ ಏನು ಅಂತ ತಿಳಿಯದವರೇ ಇವತ್ತು ಧರ್ಮ ರಕ್ಷಣೆಯ ಬಗ್ಗೆ, ಧರ್ಮ ಪಾಲನೆಯ ಬಗ್ಗೆ ಮಾತಾಡ್ತಾ ಇರುವುದು. ಎಲ್ಲಾ ಧರ್ಮಗಳಲ್ಲಿ ಇದು ಯಾವುದೋ ಒಂದು ಧರ್ಮದ ವಿಷಯ ಅಲ್ಲ. ಆದ್ದರಿಂದಲೇ ಧರ್ಮದ ಹೆಸರಲ್ಲಿ ಧಾರಾಳ ಅನಾಹುತಗಳು ನಮ್ಮ ದೇಶದಲ್ಲೂ ಜಗತ್ತಿನಾದ್ಯಂತ ನಡೆಯುತ್ತಾ ಇದೆ. ಇದಕ್ಕೆ ಇರುವ ಏಕೈಕ ಪರಿಹಾರ, ಧರ್ಮವನ್ನು ನಿಜವಾದ ರೀತಿಯಲ್ಲಿ ತಿಳಿಸುವ ಪ್ರಯತ್ನಗಳು ಸಮಾಜದಲ್ಲಿ ನಡೆಯಿವೆ. ಯಾವ ಧರ್ಮ ಅಂತ ಕೇಳಿದರೆ, ಕುರ್ಆನ್ ಕಲಿಸಿಕೊಟ್ಟ ಧರ್ಮ, ಭಗವದ್ಗೀತೆ ಕಲಿಸಿಕೊಟ್ಟ ಧರ್ಮ, ಬೈಬಲ್ ಕಲಿಸಿಕೊಟ್ಟ ಧರ್ಮ, ಬಸವಣ್ಣನವರ ಚಿಂತನೆಗಳು. ಧರ್ಮಗಳು ಬೆಳಕಾಗಿದೆ ಅಂತ ಹೇಳಲಾಯಿತು. ಧರ್ಮ ಅಂದರೆ ಅದು ಬೆಳಕು. ಆದರೆ ಧರ್ಮ ಎಂಬ ಬೆಳಕಿನಿಂದ ಮನುಷ್ಯ ಇವತ್ತು ಕತ್ತಲನ್ನು ಸೃಷ್ಟಿಸ್ತಾ ಇದ್ದಾನೆ ಅಂತ ಒಬ್ಬ ಕವಿ ಹೇಳಿತು. ಮನುಷ್ಯ ಬೆಳಕಿನಿಂದ ಕತ್ತಲನ್ನು ಸೃಷ್ಟಿಸ್ತಾ ಇದ್ದಾನೆ ಅಂತ. ಬೆಳಕು ಎಂಬುದು ಕತ್ತಲನ್ನು ಹೊಡೆದೋಡಿಸುವ, ಕತ್ತಲನ್ನು ಭೇದಿಸಲಿಕ್ಕೆ ಇರುವುದು ಬೆಳಕು. ಆದರೆ ಬೆಳಕಿನಿಂದಲೇ ಮನುಷ್ಯ ಕತ್ತಲನ್ನು ಸೃಷ್ಟಿಸ್ತಾ ಇದ್ದಾನೆ ಅಂದರೆ ಪವಿತ್ರವಾದ ಧರ್ಮಗಳ ದುರ್ವ್ಯಾಖ್ಯಾನಗಳ ಮೂಲಕ, ಅಥವಾ ಧರ್ಮದೊಂದಿಗೆ ಪ್ರಾಮಾಣಿಕವಾದ ಸಂಬಂಧ ಇಲ್ಲದವರು ಧರ್ಮ ರಕ್ಷಣೆಯ ಹೊಣೆಯನ್ನು ವಹಿಸುವ ಮೂಲಕ ಖಂಡಿತವಾಗಿಯೂ ಪವಿತ್ರವಾದ ಧರ್ಮ ಎಂಬ ಬೆಳಕಿನಿಂದ ಕತ್ತಲನ್ನು ಸೃಷ್ಟಿಸುವ ಪ್ರಕ್ರಿಯೆಗಳು ಸಮಾಜದಲ್ಲಿ ನಡೆಯುತ್ತಾ ಇದೆ. ಇಂತಹ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಖಂಡಿತವಾಗಿಯೂ ಎಲ್ಲ ಧರ್ಮಗಳ, ಜಗತ್ತಿನ ಎಲ್ಲ ಧರ್ಮಗಳು ಬೆಳಕಾಗಿದೆ. ಜಗತ್ತಿನ ಎಲ್ಲ ಧರ್ಮಗಳು ಕರುಣೆಯ, ಮಂದಹಾಸದ, ಪ್ರೀತಿಯ, ಭ್ರಾತೃತ್ವದ ಪಾಠಗಳನ್ನು ಮಾತ್ರ ಕಲಿಸಿಕೊಟ್ಟಿದೆ. ಅದಕ್ಕೆ ಹೊರತಾದ ಚಿಂತನೆಗಳು ಜಗತ್ತಿನ ಯಾವ ಧರ್ಮದಲ್ಲೂ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದಲೇ ಧರ್ಮದ ನಿಜವಾದ ಸಂದೇಶಗಳನ್ನು ಸಮಾಜಕ್ಕೆ ತಲುಪಿಸುವ ಪ್ರಯತ್ನಗಳು ನಡೆಯಬೇಕಾದದ್ದು ಇಂದಿನ ದಿನಗಳಲ್ಲಿ ಬಹಳ ಅನಿವಾರ್ಯವಾದಂತಹ ಒಂದು ಬೇಡಿಕೆಯಾಗಿದೆ. ಈ ನಿಟ್ಟಿನಲ್ಲಿ ಶಾಂತಿ ಪ್ರಕಾಶನ ಧರ್ಮದ ನಿಜವಾದ ಅರ್ಥ, ಧರ್ಮದ ನಿಜವಾದ ಸಾರಾಂಶ, ಧರ್ಮ ಮನುಷ್ಯನಿಂದ ಏನು ಬಯಸ್ತಾ ಇದೆ, ಧರ್ಮ ನಿರ್ಮಿಸಲು ಬಯಸುವ ಸಮಾಜ ಯಾವುದು, ಅದನ್ನು ವಸ್ತುನಿಷ್ಠವಾಗಿ ತಿಳಿಸುವಂತಹ ಪ್ರಯತ್ನಗಳನ್ನು ಶಾಂತಿ ಪ್ರಕಾಶನ ತನ್ನ ಸಾಹಿತ್ಯಗಳ ಮೂಲಕ ನಿರಂತರವಾಗಿ ಮಾಡುತ್ತಾ ಬಂದಿದೆ. ಈ ಪ್ರಕಾಶನ ಸಂಸ್ಥೆ ಸಾಹಿತ್ಯಗಳನ್ನು ಪ್ರಕಟಿಸುವುದು ಮಾತ್ರ ಅಲ್ಲ, ಅದನ್ನು ಚಾಮರಾಜನಗರನಿಂದ ಬೀದರ್ನ ತನಕ ಇಡೀ ಕನ್ನಡ ರಾಜ್ಯದಾದ್ಯಂತ ಕನ್ನಡ ಜನತೆಯ ಕೈಗಳಿಗೆ ತಲುಪಿಸುವ ಕೆಲಸವನ್ನು ಕೂಡ ಸುಸೂತ್ರವಾಗಿ ನಡೆಸ್ತಾ ಇದೆ. ಈ ರಾಜ್ಯದಾದ್ಯಂತ ನಡೆಯುವ ಎಲ್ಲ ಸಾಹಿತ್ಯ ಸಮ್ಮೇಳನಗಳು, ಪ್ರದೀಪ್ ಕುಮಾರ್ ಕಲ್ಕೂರ್ ಅವರು ಯಾವಾಗಲೂ ನಮಗೆ ಅಭಿನಂದನೆ ಹೇಳ್ತಾ ಇರ್ತಾರೆ, ನೀವೆಲ್ಲಿ ಹೋದ್ರೂ ಇರ್ತೀರಿ ಅಂತ. ಈ ರಾಜ್ಯದಾದ್ಯಂತ ಎಲ್ಲಿ ಸಾಹಿತ್ಯ ಸಮ್ಮೇಳನಗಳು, ತಾಲೂಕು ಮಟ್ಟದ್ದು, ಜಿಲ್ಲಾ ಮಟ್ಟದ್ದು, ರಾಜ್ಯ ಮಟ್ಟದ್ದು, ಕನ್ನಡ ಪುಸ್ತಕ ಮೇಳಗಳು, ಹೀಗೆ ಎಲ್ಲ ಮಾಧ್ಯಮಗಳ ಮೂಲಕ ನಮ್ಮ ಸಾಹಿತ್ಯಗಳನ್ನು ಜನರಿಗೆ ತಲುಪಿಸುವ ಪ್ರಯತ್ನವನ್ನು ಬಹಳ ಪ್ರಾಮಾಣಿಕವಾಗಿ ನಾವು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಶಾಂತಿ ಪ್ರಕಾಶನವೇ ಬೇರೆ ಬೇರೆ ಕಡೆಗಳಲ್ಲಿ ಬೃಹತ್ ಪುಸ್ತಕ ಮೇಳಗಳನ್ನು ಆಯೋಜಿಸುವ ಮೂಲಕವೂ ಈ ಕೃತಿಗಳನ್ನು ಜನರಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡುತ್ತಾ ಇದೆ. ಅದರ ಜೊತೆಗೆ ಕಳೆದ 15 ವರ್ಷಗಳಿಂದ ಈ ನಾಡಿನಾದ್ಯಂತ ಸಂಚಾರಿ ಪುಸ್ತಕಾಲಯಗಳ ಮೂಲಕ ಇಡೀ ರಾಜ್ಯದ ಸುತ್ತಾಡ್ತಾ ಇದ್ರು. ನಮ್ಮ 3 ಈಗಾಗಲೇ ಇದು 4ನೆಯ ಸಾಹಿತ್ಯ ವಾಹಿನಿ ನಾವು ಇವತ್ತು ಬಿಡುಗಡೆಗೊಳಿಸ್ತಾ ಇರೋದು. ಅದರಲ್ಲಿ ಒಂದು 15 ವರ್ಷ, ಆದ್ದರಿಂದ 15 ವರ್ಷದ ನಂತರ FCL ಆಗುವುದಿಲ್ಲ, ಆದ್ದರಿಂದ ಸೇಲ್ ಮಾಡಿಬಿಟ್ಟಿದ್ದೇವೆ. ಇದೀಗ ಪ್ರಸಕ್ತ 3ನೆಯ ವೆಹಿಕಲ್ ನಮ್ಮದು. 4ನೆಯದಾದರೂ ಚಲಾವಣೆಯಲ್ಲಿರುವ, ಸಂಚರಿಸುತ್ತಿರುವ 3ನೆಯ ವಾಹನ ಇದು. ಈ ಸಂಚಾರಿ ಪುಸ್ತಕಾಲಯಗಳ ಮೂಲಕ ಬೇರೆ ಬೇರೆ ಪ್ರವಾಸಿ ಕೇಂದ್ರಗಳು, ಧಾರ್ಮಿಕ ಕೇಂದ್ರಗಳು, ಜಿಲ್ಲಾಧಿಕಾರಿಗಳ ಕಚೇರಿಗಳು, ಕಾಲೇಜುಗಳು, ಯೂನಿವರ್ಸಿಟಿಗಳು, ಮೆಡಿಕಲ್ ಕಾಲೇಜಸ್, ಎಂಜಿನಿಯರಿಂಗ್ ಕಾಲೇಜಸ್, ಹೀಗೆ ಎಲ್ಲ ಕಡೆಗಳಲ್ಲಿ ಸುತ್ತಾಡಿ ಪುಸ್ತಕ ಪ್ರದರ್ಶನ ಮತ್ತು ಮಾರಾಟ ಎಂಬ ನೆಲೆಯಲ್ಲಿ ಕನ್ನಡದ ಸಾಹಿತ್ಯಗಳನ್ನು ಕನ್ನಡದ ಜನತೆಯ ಮನೆ ಬಾಗಿಲಿಗೆ ತಲುಪಿಸುವಂತಹ ಒಂದು ವಿನೂತನವಾದ ಸಿಸ್ಟಮ್ ಆಗಿದೆ ಶಾಂತಿ ಸಂಚಾರಿ ಪುಸ್ತಕಾಲಯಗಳು.
ಇದೀಗ ಈ ಪ್ರಕಾಶನ ಸಂಸ್ಥೆಯ 4ನೆಯ ಸಂಚಾರಿ ಪುಸ್ತಕಾಲಯ ಇವತ್ತು ಉದ್ಘಾಟನೆಗೊಂಡಿದೆ. 2003ರಲ್ಲಿ ಪ್ರಪ್ರಥಮವಾಗಿ ದಿವಂಗತ BM ಇದಿನಬ್ಬನವರು ಇದರ 1ನೆಯ ಸಂಚಾರಿ ಪುಸ್ತಕಾಲಯವನ್ನು ಉದ್ಘಾಟನೆ ಮಾಡಿದರು. 2007ರಲ್ಲಿ ದಿವಂಗತ ಕಯ್ಯಾರ ಕಿಂಗಣ್ಣರಯ್ಯವರು ಶಾಂತಿ ಪ್ರಕಾಶನದ 2ನೆಯ ಸಂಚಾರಿ ಪುಸ್ತಕಾಲಯವನ್ನು ಉದ್ಘಾಟನೆ ಮಾಡಿದ್ದರು. ಶಾಂತಿ ಪ್ರಕಾಶನದ 3ನೆಯ ಸಂಚಾರಿ ಪುಸ್ತಕಾಲಯವನ್ನು ಬೆಂಗಳೂರಿನಲ್ಲಿ ಆಗ ಸಾರಿಗೆ ಸಚಿವರಾಗಿದ್ದ ಶ್ರೀಮಾನ್ ರಾಮಲಿಂಗ ರೆಡ್ಡಿಯವರು ಉದ್ಘಾಟಿಸಿದರು. ಇದೀಗ 4ನೆಯ ಸಂಚಾರಿ ಪುಸ್ತಕಾಲಯವನ್ನು ಮಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಸೋಮಣ್ಣ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ನಮ್ಮೆಲ್ಲರ ಆತ್ಮೀಯರು ಆದಂತಹ ಶ್ರೀ ಪ್ರದೀಪ್ ಕುಮಾರ್ ಕಲ್ಕೂರ ಇವರು 4ನೆಯ ಈ ಸಂಚಾರಿ ಪುಸ್ತಕಾಲಯವನ್ನು ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಶಾಂತಿ ಪ್ರಕಾಶನದ ದಣಿವರಿಯದ ಪ್ರಯಾಣ 30 ವರ್ಷಗಳನ್ನು ದಾಟಿ ಬಹಳ ಇಚ್ಛಾಶಕ್ತಿಯೊಂದಿಗೆ ಅದು ಮುಂದೆ ಸಾಗುತ್ತಾ ಇದೆ. ಈ ಪ್ರಕಾಶನ ಸಂಸ್ಥೆಗೆ ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಸಹಕಾರ ಅಗತ್ಯ ಇದೆ ಎಂದು ಹೇಳುವುದರ ಜೊತೆಗೆ ಇವತ್ತು ನಮ್ಮಲ್ಲಿ ಓದುವ ಅಭ್ಯಾಸ ಬಹಳ ಕಡಿಮೆ ಅಂತ ನಮಗೆಲ್ಲ ಗೊತ್ತಿದೆ. ನಾವೆಲ್ಲ ಇವತ್ತು ಮೊಬೈಲ್ನ ಜಗತ್ತಿನಲ್ಲಿದ್ದೇವೆ. ಮೊದಲೆಲ್ಲ ಹೆಚ್ಚಿನ ಸಂಬಂಧಗಳಾಗ್ತಾ ಇದ್ದದ್ದು ಟ್ರೈನ್ಗಳಲ್ಲಿ ಅಂತ ಹೇಳಲಾಗುತ್ತದೆ. ಟ್ರೈನ್ನಲ್ಲಿ ನೀವು ಪ್ರಯಾಣ ಬೆಳೆಸಿದ್ರೆ ಎಷ್ಟೋ ಜನರ ಪರಿಚಯ ಆಗ್ತಾ ಇತ್ತು, ಆಶಯ ವಿನಿಮಯಗಳೆಲ್ಲ ಆಗ್ತಾ ಇತ್ತು, ಎಷ್ಟೋ ಫ್ರೆಂಡ್ಸ್ಗಳೆಲ್ಲ ಸಿಗ್ತಾ ಇತ್ತು. ಆದರೆ ಈಗ ನೀವು ಮಂಗಳೂರಿನಿಂದ ದೆಹಲಿಯ ತನಕ 2500 ಕಿಲೋಮೀಟರ್ ಟ್ರೈನ್ನಲ್ಲಿ ಪ್ರಯಾಣ ಬೆಳೆಸಿದ್ರು ನಿಮಗೆ ಒಬ್ಬ ಫ್ರೆಂಡ್ ಸಿಗುವುದಿಲ್ಲ. ಯಾಕೆಂದ್ರೆ ನೀವೆಲ್ಲ ಮೊಬೈಲ್ನಲ್ಲಿ ಇರ್ತೀರಾ, ಯಾರೂ ಮಾತಾಡುವುದಿಲ್ಲ, ಯಾರೂ ತಲೆ ಎತ್ತಿ ನೋಡುವುದೂ ಇಲ್ಲ. ಮೊದಲೆಲ್ಲ ಕಾಲೇಜಿನಲ್ಲಿ ಕ್ಲಾಸ್ ಇಲ್ಲದಿದ್ದರೆ, ಲೆಕ್ಚರರ್ಸ್ ಎಲ್ಲ ಇಲ್ಲದಿದ್ದರೆ ಬಹಳ ಬೊಬ್ಬೆ ಕೇಳ್ತಾ ಇತ್ತು ಅಂತ. ಅಲ್ಲಿ ಜನರಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಬೊಬ್ಬೆ ಹೊಡಿತಾ ಇದ್ರು ಮಕ್ಕಳೆಲ್ಲ. ಕಾಲೇಜಿನ ವರಾಂಡಗಳಲ್ಲಿ ಲಂಚ್ ಪೀರಿಯಡ್ ಅಂದರೆ ಸುತ್ತಮುತ್ತಲಿನ ಎಲ್ಲರಿಗೂ ಗೊತ್ತಾಗ್ತಾ ಇತ್ತು ಲಂಚ್ ಪೀರಿಯಡ್ ಇದು ಅಂತ. ಆದರೆ ಈಗ ಇಡೀ ದಿವಸ ಲೆಕ್ಚರರ್ಸ್ ಇಲ್ಲದಿದ್ದರೂ ಯಾವ ಕಾಲೇಜಿನಲ್ಲೂ ಯಾವ ಸೌಂಡು ಕೇಳುವುದಿಲ್ಲ ಅಂತ. ಯಾಕಂದ್ರೆ ಎಲ್ಲರೂ ಪಾಪ ಮೊಬೈಲ್ನಲ್ಲಿ ಇರ್ತಾರೆ, ಯಾರು ಯಾರೊಂದಿಗೂ ಮಾತಾಡುವುದಿಲ್ಲ, ಯಾವ ಸಂಬಂಧಗಳೂ ಇಲ್ಲ. ಅದರ ಆಚೆ ಇವತ್ತು ಜನರ ಮನಸ್ಸುಗಳನ್ನು ಒಡೆಯುವಲ್ಲಿ, ಸಮಾಜವನ್ನು ಧ್ರುವೀಕರಿಸುವಲ್ಲಿ ಅತಿ ದೊಡ್ಡ ಪಾತ್ರ ವಹಿಸ್ತಾ ಇದೆ ನಮ್ಮ ಸಾಮಾಜಿಕ ಜಾಲತಾಣಗಳು. ಏನು ಮಾತಾಡ್ಬೋದು ನಾವು ಆಫ್ಲೈನ್ನಲ್ಲಿರುವಾಗ ನಾವೆಲ್ಲ ಬಹಳ ಗೌರವದಿಂದ ಮಾತಾಡ್ತೇವೆ, ನಮಗೆಲ್ಲ ಒಂದು ಸ್ಟ್ಯಾಂಡರ್ಡ್ ಇದೆ. ಆಫ್ಲೈನ್ನಲ್ಲಿ ನಾವು ಪರಸ್ಪರ ಮುಖಾಮುಖಿಯಾದರೆ ಎಷ್ಟು ನಿಮ್ಮಲ್ಲಿ ಆಶಯ ಅಭಿಪ್ರಾಯ ವ್ಯತ್ಯಾಸಗಳು ಯಾವುದೇ ಇರಲಿ ನಾವೆಲ್ಲ ಬಹಳ ಗೌರವದಿಂದ ಮಾತಾಡ್ತೇವೆ, ಗೌರವದಿಂದ ವರ್ತಿಸ್ತೇವೆ. ಆದರೆ ನೀವು ಆನ್ಲೈನಿಗೆ ಹೋದರೆ ಎಷ್ಟು ಕೆಟ್ಟ ಭಾಷೆಯನ್ನು ಬೇಕಾದರೂ ಬಳಸಬಹುದು, ಎಷ್ಟು ಹೀನಾಯವಾಗಿ ಗೂಂಡಾಗಳಂತ ವರ್ತಿಸೋದು, ಯಾರನ್ನು ಬೇಕಾದರೂ ವಿಮರ್ಶೆ ಮಾಡಬಹುದು, ಯಾವ ರೀತಿಯಲ್ಲಿ ಬೇಕಾದರೂ ವಿಮರ್ಶೆ ಮಾಡಬಹುದು. ಅಂತಹ ಒಂದು ತಳಮಟ್ಟಕ್ಕೆ, ಬಹಳ ಹೀನಾಯ ಮಟ್ಟಕ್ಕೆ ನಾವೆಲ್ಲ ಇಳೀತಾ ಇದ್ದೇವೆ ಎಂದು ಮಾತ್ರ ಅಲ್ಲ, ಸೋಷಿಯಲ್ ಮೀಡಿಯಾಸಿನಲ್ಲಿ ಇವತ್ತು ಅತಿ ಹೆಚ್ಚು ವಿಷಯಗಳು ಸುಳ್ಳಾಗಿದೆ. ಬಹಳ ಎಷ್ಟೋ ಮಂದಿಯನ್ನು ನಾವು ಕೊಂದುಬಿಟ್ಟಿದ್ದೇವೆ ಸೋಷಿಯಲ್ ಮೀಡಿಯಾದಲ್ಲಿ. ಅವರು ಮರಣ ಹೊಂದಿದ್ದಾರೆ ಅಂತ 4-5 ಸಲ ಮೆಸೇಜ್ ಬಂದಿದೆ, ಇವತ್ತಿಗೂ ಅವರು ಜೀವಂತ ಇದ್ದಾರೆ. ಅಂತಹ ಅದೇ ರೀತಿ ಇದು ಮಾತ್ರ ಅಲ್ಲ, ಸತ್ಯದೊಂದಿಗೆ ಸಂಬಂಧವೇ ಇಲ್ಲದ, ಸತ್ಯಕ್ಕೆ ಸಂಪೂರ್ಣ ವಿರುದ್ಧವಾದ ಸುಳ್ಳುಗಳು, ಫೇಕ್ ನ್ಯೂಸ್ಗಳು, ಇದನ್ನೆಲ್ಲ ನಾವು ಪರಸ್ಪರ ಶೇರ್ ಮಾಡಿ, ಪರಸ್ಪರ ಹಂಚಿಕೊಂಡು ಅದರದೇ ಒಂದು ಜಗತ್ತಿನಲ್ಲಿ ಮುಳುಗಿ ಹೋಗಿ ವಾಸ್ತವಿಕ ಜಗತ್ತಿನ ಬಗ್ಗೆ ಯಾವ ಪ್ರಜ್ಞೆಯೂ ಇಲ್ಲದ ಒಂದು ತಲೆಮಾರು ನಮ್ಮ ಎದುರಿನಲ್ಲಿ ಬೆಳೆದು ಬರ್ತಾ ಇದೆ. ವಾಸ್ತವಿಕತೆಗೆ ನಾವು ಸ್ಪಂದಿಸುವುದಿಲ್ಲ. ನನ್ನ ನೆರೆಮನೆಯಲ್ಲಿ ಒಬ್ಬ ಕ್ಯಾನ್ಸರ್ ರೋಗಿ ಇದ್ದರೆ ಅವನನ್ನು ನೋಡಿ, ಅವನ ನೋವನ್ನು ನೋಡಿ, ಅವನ ಹತಾಶೆಯನ್ನು ನೋಡಿ ನನ್ನ ಕಣ್ಣಿನಲ್ಲಿ ಕಣ್ಣೀರು ಬರುವುದಿಲ್ಲ. ಆದರೆ ಧಾರಾವಾಹಿಯಲ್ಲಿ ಯಾರೋ ಒಬ್ಬರು ಕ್ಯಾನ್ಸರ್ ರೋಗಿಯಾಗಿ ಆಕ್ಟ್ ಮಾಡುವುದಾದರೆ ಅದನ್ನು ನೋಡಿ ನಮ್ಮ ಕಣ್ಣಿನಲ್ಲಿ ಕಣ್ಣೀರು ಬರ್ತಾ ಇದೆ. ನಾನು ಹೇಳುತ್ತಿರುವುದು ವಾಸ್ತವಿಕತೆಯೊಂದಿಗೆ ಸ್ಪಂದನ ಇಲ್ಲದ, ಅಭಿನಯವನ್ನು ಇಷ್ಟಪಡುವ ಒಂದು ರೀತಿಯ, ಯಾವುದೋ ಒಂದು ರೀತಿಯ ಜೀವನ ಸಂಸ್ಕಾರಕ್ಕೆ ಅಡಿಕ್ಟ್ ಆಗಿ ನಾವು ಬದುಕುತ್ತಾ ಇದ್ದೇವೆ. ಇಂತಹ ಒಂದು ವ್ಯವಸ್ಥೆಯ ಮಧ್ಯೆ ಖಂಡಿತ ನಾವು ಓದಬೇಕು, ಒಳ್ಳೆಯ ಕೃತಿಗಳನ್ನು ಓದಬೇಕು,
ಒಳ್ಳೆಯ ಪುಸ್ತಕಗಳನ್ನು ಓದಬೇಕು. ಹಾಗೆ ಓದುವುದರ ಮೂಲಕ ಮಾತ್ರ ನಾವೆಲ್ಲ ಬೆಳೆಯಲು ಸಾಧ್ಯ, ನಾವೆಲ್ಲ ಮಾನವ ಸಂಸ್ಕಾರದೊಂದಿಗೆ ಬದುಕಲಿಕ್ಕೆ ಸಾಧ್ಯ. ಆಧುನಿಕ ಸವಲತ್ತುಗಳನ್ನು ನೀವು ಉಪಯೋಗಿಸಬಾರದು ಅಂತ ಯಾರು ಹೇಳುವುದಿಲ್ಲ, ಹೇಳಲೇಬಾರದು. ಆದರೆ ನೀವು ಯಾವ ಸವಲತ್ತುಗಳನ್ನು ಉಪಯೋಗಿಸುವುದಾದರೂ ಆಧುನಿಕ ಸವಲತ್ತುಗಳಿಗೆ ನೀವು ಖಂಡಿತ ಗುಲಾಮರಾಗಬಾರದು. ನಾವೆಲ್ಲ ಇವತ್ತು ಆಧುನಿಕ ಸವಲತ್ತುಗಳ ಗುಲಾಮರಾಗುತ್ತಾ ಇರುವುದು ಬಹಳ ದೊಡ್ಡ ಸಮಸ್ಯೆ. ಆದ್ದರಿಂದ ನಮ್ಮ ಜೀವನದ ಶೈಲಿ ಬದಲಾಗಬೇಕಾಗಿದೆ. ಆಧುನಿಕ ಸವಲತ್ತುಗಳಿಗೆ ಗುಲಾಮರಾಗದೆ ಅದನ್ನು ಉಪಯೋಗಿಸುವಂತಹ ಒಂದು ಸಂಸ್ಕಾರದೊಂದಿಗೆ ಹೆಚ್ಚು ಹೆಚ್ಚು ಓದುವ, ಒಳ್ಳೆಯ ಸಾಹಿತ್ಯಗಳನ್ನು ಓದುವ, ಒಳ್ಳೆಯ ಪುಸ್ತಕಗಳನ್ನು ಓದುವ ಮೂಲಕ ಮಾತ್ರ ಒಂದು ಒಳ್ಳೆಯ ಆರೋಗ್ಯಪೂರ್ಣ ತಲೆಮಾರು ಬೆಳೆದು ಬರಲಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ನನ್ನ ಎದುರಿನಲ್ಲಿ ಕುಳಿತುಕೊಂಡಿರುವ ವಿದ್ಯಾರ್ಥಿನಿಯರು ಹೆಚ್ಚು ಹೆಚ್ಚು ಓದುವ ಅಭ್ಯಾಸವನ್ನು ಬೆಳೆಸಿಕೊಳ್ಬೇಕು ಎಂಬ ವಿನಂತಿಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಬಂದಿರುವ ಅತಿಥಿಗಳನ್ನು ಸ್ವಾಗತಿಸುವ ಕೆಲಸ ಕೂಡ ನನ್ನ ಮೇಲಿದೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸುತ್ತಿರುವವರು ಸದ್ಭಾವನಾ ವೇದಿಕೆಯ ಜಿಲ್ಲಾಧ್ಯಕ್ಷರು, ಹಲವಾರು ಸಾಮಾಜಿಕ ಚಟುವಟಿಕೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವ ನಮ್ಮೆಲ್ಲರ ಬಹಳ ಪ್ರೀತಿಯ ಪ್ರಸಾದ್ ರೈ ಅವರು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಶಾಂತಿ ಪ್ರಕಾಶನದ ವತಿಯಿಂದ ಅವರನ್ನು ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ SVP ಇದರ ಕನ್ನಡ ಅಧ್ಯಯನ ಸಂಸ್ಥೆಯ ಮುಖ್ಯಸ್ಥರಾದ ಪ್ರೊಫೆಸರ್ ಸೋಮಣ್ಣ ಅವರಿದ್ದಾರೆ. ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಗೌರವಾನ್ವಿತ ಅತಿಥಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರು, ಶಾಂತಿ ಪ್ರಕಾಶನದ ಬಹಳ ದೊಡ್ಡ ಅಭಿಮಾನಿಯೂ ಆಗಿರುವಂತಹ ಶ್ರೀ ಪ್ರದೀಪ್ ಕುಮಾರ್ ಕಲ್ಕೂರ್ ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ನನ್ನ ಗುರುಗಳು, ಬಹಳ ಹೆಮ್ಮೆಯಿಂದ ಹೇಳ್ತಾ ಇರೋದು ನನ್ನ ಗುರುಗಳು, ಅದೇ ರೀತಿ ಬದ್ರಿಯಾ ವಿದ್ಯಾಸಂಸ್ಥೆಯ ನಿವೃತ್ತ ಪ್ರಾಂಶುಪಾಲರು ಆದ ಡಾಕ್ಟರ್ ಇಸ್ಮಾಯಿಲ್ ಎನ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ನಾನು ಈ ಕಾರ್ಯಕ್ರಮ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಮುಸ್ಲಿಂ ಸಮುದಾಯದ ಈ ಜಿಲ್ಲೆಯ ಬಹಳ ಒಳ್ಳೆಯ ನಾಯಕ, ವಕ್ಫ್ ಬೋರ್ಡ್ನ ನಿಕಟಪೂರ್ವ ಅಧ್ಯಕ್ಷರು, ಖ್ಯಾತ ಉದ್ಯಮಿಗಳು ಆಗಿರುವಂತಹ, ಹಲವಾರು ವಿದ್ಯಾಸಂಸ್ಥೆಗಳನ್ನು ನಡೆಸುತ್ತಿರುವ, ಹಲವಾರು ಸಾಮಾಜಿಕ ಚಟುವಟಿಕೆಗಳಲ್ಲಿ ತನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಿರುವ ಮೇರು ವ್ಯಕ್ತಿತ್ವ ಹಾಜಿ SM ರಶೀದ್ ಸಾಹಬ್ರವರು ನಮ್ಮ ಜೊತೆಯಲ್ಲಿದ್ದಾರೆ. ಅತ್ಯಂತ ಗೌರವಪೂರ್ವಕವಾಗಿ ನಾನು ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜೊತೆ ಇಲ್ಲಿನ ಕೌನ್ಸಿಲರ್ ಆದಂತಹ ಉಸ್ಮಾನ್ ಕಲ್ಲಾಪುರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತುರ್ತು ಅಗತ್ಯ ಇರುವುದರಿಂದ ಅವರು ನಿರ್ಗಮಿಸಿದ್ದಾರೆ. ಅವರಿಗೆ ಕೂಡ ನಾನು ಸ್ವಾಗತವನ್ನು ಕೋರುತ್ತಾ, ವೇದಿಕೆಯಲ್ಲಿ ಸರಿತಾ ಜೀವನ್ ಕುಮಾರ್ ಉಳ್ಳಾಲ ನಗರಸಭೆಯ ಕೌನ್ಸಿಲರ್ ಆಗಿದ್ದಾರೆ. ಅವರನ್ನು ಕೂಡ ಬಹಳ ಗೌರವಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಕುಮಾರಿ ಭಾರತಿ ನಗರಸಭೆಯ ಕೌನ್ಸಿಲರ್ ಆಗಿದ್ದಾರೆ ಉಳ್ಳಾಲ, ಅವರನ್ನು ಕೂಡ ಅತ್ಯಂತ ಗೌರವದಿಂದ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರಾದ MR ಭಾರತಿಯವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಬಹಳ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ವೇದಿಕೆಯಲ್ಲಿ ಜಮಾಯತೆ ಇಸ್ಲಾಮಿ ಹಿಂದ್ ಕರ್ನಾಟಕ ಇದರ ಕಾರ್ಯದರ್ಶಿಗಳಾದ KM ಅಶ್ರಫ್ ಸಾಹಬ್ರವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರನ್ನು ಕೂಡ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಶಾಂತಿ ಪ್ರಕಾಶನದ ಉಪಾಧ್ಯಕ್ಷರು, ನಮ್ಮೆಲ್ಲರ ಮಾರ್ಗದರ್ಶಕರು ಆದ KM ಶರೀಫ್ ಸಾಹಬ್ರವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಶಾಂತಿ ಪ್ರಕಾಶನದ ಕಾರ್ಯದರ್ಶಿಗಳು, ಶಾಂತಿ ಪ್ರಕಾಶನದ ಹಲವಾರು ಗ್ರಂಥಗಳ ಅನುವಾದಕರು, ಬಹಳ ಮುಖ್ಯವಾಗಿ ವಿಶ್ವವಿಖ್ಯಾತ ಕುರ್ಆನ್ ವ್ಯಾಖ್ಯಾನ ಗ್ರಂಥವಾದ ತಫ್ಹೀಮುಲ್ ಕುರ್ಆನ್ ಅದರ ವ್ಯಾಖ್ಯಾನ, ಅದರ ಅನುವಾದಕರು ಆಗಿರುವಂತಹ M ಸಾದುಲ್ಲಾರವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಬಹಳ ಪ್ರೀತಿಯಿಂದ ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಗೊತ್ತಿರಲಿಲ್ಲ ಇಂಥ ಒಂದು ಚಾಲನೆ ಇವರು ಕೊಡ್ತಾ ಇದ್ದಾರೆ. ಇಂಥ ಒಂದು ಬಸ್ಸನ್ನು ಅರೇಂಜ್ಮೆಂಟ್ ಮಾಡಿ ಪ್ರತಿ ದಕ್ಷಿಣ ಕನ್ನಡದಲ್ಲಿ ಮತ್ತು ಕರ್ನಾಟಕದಲ್ಲಿ ಇಂಥದ್ದೊಂದು ಚಾಲನೆ ಮುಂಚೆ ನಡೆಯುತ್ತಿತ್ತು ಅಂತ ನನಗೆ ಗೊತ್ತಿರಲಿಲ್ಲ. ಇವತ್ತು ಬಂದಾಗಲೇ ಗೊತ್ತಾಯ್ತು ಮತ್ತು ನಮ್ಮ ಮೊಹಮ್ಮದ್ ಪಿನ್ನಿ ಅವರು ಹೇಳಿದಾಗ ಗೊತ್ತು. ಇದೊಂದು ಒಳ್ಳೆಯ ವಿಷಯ. ಏನಂದರೆ ಈಗ ಓದುವವರು ಕಡಿಮೆ, ಆದರೆ ಸಹ ಇವರು ಅವರ ಕಾಲಡಿಗೆ ಮುಟ್ಟಿಸಿ ಓದುವ ಹಾಗೆ ಮಾಡುವುದು ಒಂದು ಸಂತೋಷದ ವಿಷಯ. ಈಗ ನಮ್ಮ ವೈಸ್ ಚಾನ್ಸಲರ್ ಆದ M ಅಬ್ದುಲ್ ರೆಹಮಾನ್ರು ಕ್ಯಾನ್ನೂರ್ ಮತ್ತು ಕ್ಯಾಲಿಕಟ್ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿದ್ದರು. ಅವರು ಹೇಳ್ತಿದ್ರು, ನಮ್ಮ ಕಾಲೇಜಿಗೆ ಬಂದರೆ ಎಲ್ಲಿ ಸಹ ಹೋದರೆ ಅವರು ಹೇಳೋದು ಒಂದೇ ಮಾತು, ರೀಡ್ 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 ಅಂದರು, ಓದಿ ಓದಿ ಅಂತ ಹೇಳ್ತಾ ಇದ್ರು. ಓದಿದ್ದರೆ ಏನು ಆಗೋದಿಲ್ಲ ಅಂದರು. ಹಾಗಾಗಿ ಇಲ್ಲಿ ನಮ್ಮ ಮಕ್ಕಳೆಲ್ಲ ಸೇರಿದ್ದಾರೆ. ನಿಮಗೆ ಸಹ ನಾನು ಹೇಳೋದು, ಡಿಗ್ರಿಯ ಮಕ್ಕಳು ಇಲ್ಲಿ ಕೂತಿದ್ದಾರೆ, ತುಂಬ ಸಂತೋಷವಾಗ್ತದೆ ನೋಡುವಾಗ ಇಷ್ಟು ಮಕ್ಕಳು ಇದ್ದಾರೆ ಅಂತ ಹೇಳಿ. ನೀವು ಸಹ ಓದಬೇಕು, ಓದದ್ದೇ ಇಲ್ಲದ್ರೆ ಏನೂ ಆಗೋದಿಲ್ಲ. ಹಾಗಾಗಿ ಈಗ ನಿಮ್ಮ
ನಮ್ಮ ಮೊಹಮ್ಮದ್ ಕುಂಜಿಯವರು ಈ ಕಾರ್ಯಕ್ರಮ ಯಾಕೆ ಮಾಡಿದ್ದಾರೆ, ಇಂಥೊಂದನ್ನು ಬಸ್ಸನ್ನು ಅರೇಂಜ್ಮೆಂಟ್ ಮಾಡಿ ಜನರಿಗೆ ಮುಟ್ಟಿಸುವ ಒಂದು ಅರೇಂಜ್ಮೆಂಟ್ ಮಾಡಿದ್ದಾರೆ. ಹಾಗೆ ನಿಮಗೆ ಇಲ್ಲಿ ನಿಮ್ಮ ಕಾಲಡಿಯಲ್ಲಿಯೇ ಉಂಟು, ನೀವು ಸಹ ಹೆಚ್ಚಾಗಿ ಓದಬೇಕು, ಓದದಿದ್ದರೆ ಆಗುವುದಿಲ್ಲ. ಈಗ ಸಹ ಹೇಳಿದ್ರು ಅವರು ಮೊಬೈಲ್ನ ವಿಷಯದಲ್ಲಿ ಅಲ್ಲ, ನಾವು ಸಹ ಕಾಲೇಜ್ ನಡೆಸ್ತೇವೆ, ನಮ್ಮ ಕಾಲೇಜಿನ ಒಳಗೆ ಮೊಬೈಲ್ ತರಲಿಕ್ಕಿಲ್ಲ, ನಿಮಗೆ ಫ್ರೀ ಟೈಮಲ್ಲಿ ಸಹ ಅದನ್ನು ನೋಡಲಿಕ್ಕೆ ಅವಕಾಶ ಇಲ್ಲ. ಇಲ್ಲಿ ಸಹ ನಮ್ಮಲ್ಲಿ ಹತ್ತಿರದಲ್ಲಿ ನಮ್ಮೊಂದು ಖೈರಿಯಾ ಟ್ರಸ್ಟ್ ಒಂದು, ಇಲ್ಲಿ 107 ಮಕ್ಕಳು ಕಲಿತಾ ಇದ್ದಾರೆ, ಅಲ್ಲಿ ಸಹ ಮಕ್ಕಳಿಗೆ ಮೊಬೈಲ್ ಅವರಿಗೆ ಶಾಲೆ ಟೈಮಲ್ಲಿ ಸಹ 24 hours ಎಲ್ಲ ಅವ್ರಿಗೆ ಮೊಬೈಲ್ ಮುಟ್ಟುವ ವಿಷಯ ಇಲ್ಲ. ಏನಂದರೆ ಈಗ ಮೊಬೈಲ್ನಲ್ಲಿ ಹೆಚ್ಚಿನ ಸಮಯವನ್ನು ನೀವು ಕಲಿತಿದ್ದೀರ, ಅದನ್ನು ಬಂದ್ ಮಾಡಬೇಕು. ಅದನ್ನು ಬಂದಾದರೆ ಮಾತ್ರ ನಾವು ಒಳ್ಳೇದಾಗ್ಬೋದು. ಈಗ ಹೇಳಿದರು ಇವರು ಕೆಲವು ವಿಷಯ, ನಮ್ಮ ಮೊಹಮ್ಮದ್ ಕುಂಜಿ ಹೇಳಿದ್ರೆ ನನಗೆ ತುಂಬ ಸಂತೋಷ ಆಯಿತು. ಅದನ್ನು ಈಗ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ನನಗೆ ಟೈಮ್ ಇಲ್ಲ, ನನಗೆ ಬೇರೊಂದು ಕೆಲಸ ಉಂಟು, ಆದರೆ ಒಳ್ಳೆ ವಿಷಯನೆಲ್ಲ ಹೇಳಿದರು. ಈಗ ಯಾವುದರಿಂದ ನಮಗೆ ತೊಂದರೆ ಆಗ್ತಾ ಉಂಟು, ಹೇಗೆ ತೊಂದರೆ ಆಗ್ತಾ ಉಂಟು, ನಾವು ಒಗ್ಗಟ್ಟಿಲ್ಲ, ಇದರ ವಿಷಯದೆಲ್ಲ ತುಂಬ ಹೇಳಿದರು. ಅವರ ಎಲ್ಲ ಪ್ರೋಗ್ರಾಮ್ ನನಗೆ ನೋಡಿದರೆ ತುಂಬ ಸಂತೋಷ. ಅವರ ಟಿವಿಯಲ್ಲಿ ಪ್ರೋಗ್ರಾಮ್ ನೋಡ್ತೇನೆ, ಹಲವಾರು ಅವರ ಕಾರ್ಯಕ್ರಮಕ್ಕೆ ನಾನು ಹೋಗ್ತೇನೆ. ತುಂಬ ನಾನು ಈಗ ಅವರ ಒಂದು ಫ್ಯಾನ್ ಆಗಿದ್ದೇನೆ ಅವರ ವಿಷಯದಲ್ಲಿ. ಈಗಾಗಲೇ ನಮ್ಮ ಹಿರಿಯರಾದ ಶರೀಫ್ ಸಾಬ್ ಸಹ ಇದ್ದಾರೆ, ಅವರಿಗೆ ಸಹ ನನ್ನ ಯಾವಾಗಲೂ ಸಹ ಅವರಿಗೆ ನಾನು ಒಂದು ರೆಸ್ಪೆಕ್ಟ್, ಯಾವಾಗ ನನ್ನ ಸ್ಪೆಷಲ್ ರೆಸ್ಪೆಕ್ಟ್ ಅವರಿಗೆ ಉಂಟು. ಯಾವಾಗಲೂ ಸಹ ನನ್ನಿಂದ ಅವರಿಗೆ ಯಾವಾಗಲೂ ನಾನು ಅವರಿಗೆ ಒಂದು ಸ್ಪೆಷಲ್ ರೆಸ್ಪೆಕ್ಟ್ ಕೊಡ್ತೇನೆ. ಈಗ ನಮ್ಮ ಪ್ರದೀಪ್ ಕುಲಕರ್ಣಿಯವರು ಇದ್ದಾರೆ, ಅವರು ಸಹ ತುಂಬ ನಮ್ಮ ಕರ್ನಾಟಕದಲ್ಲಿ ಒಂದು ಹಿರಿಯ ವ್ಯಕ್ತಿ ಮತ್ತೊಂದು ರೆಸ್ಪೆಕ್ಟ್ ಇರುವ ಜನರು. ಈಗಾಗಲೇ ಲಾಸ್ಟ್ ಟೈಮ್ ನನಗೆ ಕರ್ನಾಟಕ ದಕ್ಷಿಣ ರಾಜ್ಯೋತ್ಸವ ಅವಾರ್ಡನ್ನು ನೀಡಲಿಕ್ಕೆ ಅವರು ತುಂಬ ನನಗೆ ಸಹಕರಿಸಿದರು. ಇದಕ್ಕೆ 3 ವರ್ಷ ಮುಂಚೆ ಸಹ ಅವರು ನನಗೆ ಟ್ರೈ ಮಾಡಿದರು. ಆಗ ನಾನು ವಕ್ಫಿನ ಅಧ್ಯಕ್ಷ ಆಗಿದ್ದೆ, ಆಗ ಅದನ್ನು ಗೌರ್ಮೆಂಟಲ್ಲಿ ಒಂದು ಅಧ್ಯಕ್ಷರಾಗಿರುವ ಕೊಡಲಿಕ್ಕೆ ಆಗೋದಿಲ್ಲ ಅಂದೇಳಿ ಲಾಸ್ಟ್ ಟೈಮ್ ನನ್ನ ಅವಧಿ ಮುಗ್ದ ನಂತರ ಅವರು ನನಗೆ ಅದನ್ನು ಕೊಡಿಸಿದ್ದಾರೆ. ಅವರು ಮತ್ತು ನಮ್ಮ ಮಿನಿಸ್ಟರ್ಗಳು ಸೇರಿಕೊಂಡು ಅದಕ್ಕೆ ಅವರು ತುಂಬ ಸಹಾಯ ಮಾಡಿದ್ದಾರೆ. ಹಾಗೆ ವೇದಿಕೆಯಲ್ಲವರು ಎಲ್ಲರನ್ನು ಸಹ ನನಗೆ ಪರಿಚಯದವರು, ಏನೇ ಆಗಲಿ ಇಲ್ಲಿರುವ ಎಲ್ಲ ಇಲ್ಲಿನ ಟ್ರಸ್ಟಿಗಳು ಸಹ ನನಗೆ ಗೊತ್ತಿದ್ದವರೇ. ಇಲ್ಲಿ ಸೇರಿದ ವಿದ್ಯಾರ್ಥಿಗೆ ನನಗೆ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಅದು ತುಂಬ ಸಂತೋಷ ಆಯಿತು. ಮತ್ತೊಂದು ಹೇಳಲಿಕ್ಕೆ ಉಂಟು, ಈಗ ಮುಂಚೆ ನಾನು ಇಲ್ಲಿ 2 ಸರಿ ಕಾರ್ಯಕ್ರಮಕ್ಕೆ ಬಂದಿದ್ದೆ. ಒಂದು ಸರಿ ಇದೇ ಒಂದು ಫಂಕ್ಷನಿಗೆ ಬಂದಾಗ ನನಗೆ ಈ ಕಾಲೇಜಿನ ನೋಡಿ ತುಂಬ ಸಂತೋಷ ಆಯಿತು. ಯಾವುದೊಂದು ಕಾಲೇಜು ಮಾಡಬೇಕು, ಅದರ ಒಂದು 3 ಇದು ಬೇಕು. ಒಂದು ವಿಶಾಲವಾದ ಜಾಗ ಬೇಕು, ಮತ್ತೊಂದು ಇನ್ಫ್ರಾಸ್ಟ್ರಕ್ಚರ್ ಬೇಕು, ಮತ್ತು ಲೆಕ್ಚರರ್ಸ್ ಒಳ್ಳೇದು ಬೇಕು. ಇದನ್ನು 3 ಸಹ ಇಲ್ಲಿ ಉಂಟು. ನನಗೆ ತುಂಬ ಸಂತೋಷ. ಏನಂದರೆ ಈ ಬಿಲ್ಡಿಂಗನ್ನೆಲ್ಲ ನೋಡುವಾಗ ನನಗೆ ಎಲ್ಲಿಯ ನಾನೊಂದು, ಇದು ಮುಂಚೆ ಸಹ ಹೇಳಿದ್ದೇನೆ, ಪುನಃ ಅದನ್ನು ರಿಪೀಟ್ ಮಾಡ್ತಾ ಇದ್ದೀನಿ, ಎಲ್ಲಿಯ ನಾನೊಂದು ಹಿಲ್ ಸ್ಟೇಷನಲ್ಲಿ ಹೋದಾಗೆ ಆಗ್ತದೆ. ನಮ್ಮ ಊಟಿಯಲ್ಲಿಯ ಇಲ್ಲದೆ ನಮ್ಮ ಕೊಡೈಕನಲ್ಲಿಯಲ್ಲ ಇಂಥ ಜಾಗೆಯಲ್ಲಿ ಕೂತ ಹಾಗೆ ಆಗ್ತದೆ. ನಿಮಗೆ ಇಂಥ ಒಂದು ವಿಶಾಲವಾದ ಒಂದು ಕಟ್ಟಡ ನಮಗೆ ಈ ಟ್ರಸ್ಟಿಗಳು ಕಟ್ಟಿಕೊಟ್ಟಿದ್ದಾರೆ. ಇಂಥೊಂದು ಕಾಲೇಜ್, ಇಷ್ಟೊಂದು ವ್ಯಾಲ್ಯೂ ಇರುವ ಒಂದು ಕಾಲೇಜ್ ಬೇರೆ ಎಲ್ಲಿ ಮಂಗಳೂರಲ್ಲಿ ಇಲ್ಲ. ಮಾಡೋಣ ಜೀವನದಿ ಸ್ವಂತ ಸದಾ
ಮೊದಲನೇದಾಗಿ ಶಾಂತಿ ಪ್ರಕಾಶನ ತನ್ನ ಹೆಸರಿಗೆ ತಕ್ಕ ರೀತಿಯಲ್ಲಿ ತನ್ನ ಗುರಿಯನ್ನು ಇಟ್ಟುಕೊಂಡು ನಾಡಿನ ಉದ್ದಗಲಕ್ಕೂ ಕೂಡ ಪ್ರಸಾರವನ್ನು ಮಾಡ್ತಾ ಇದೆ. ಜ್ಞಾನದ ಶಾಂತಿಯ ಪ್ರಸಾರವನ್ನು ಅದು ನಡೆಸ್ತಾ ಬಂದಿದೆ ಕಳೆದ 30 ವರ್ಷಗಳಿಂದ ಅನ್ನುವಂಥದ್ದು ನಿಜಕ್ಕೂ ಕೂಡ ಗೌರವದ ಸಂಗತಿ ನಮ್ಮ ನಾಡಿಗೆ. ಅದರಲ್ಲೂ ಕೂಡ ನಮ್ಮ ದಕ್ಷಿಣ ಕನ್ನಡಕ್ಕೆ ಒಂದು ರೀತಿಯ ಗೌರವದ ಸಂಕೇತ ಅಂತ ಹೇಳಿ ನಾನಾದರೂ ಭಾವಿಸಿದ್ದೇನೆ. ನಾನು ಕಳೆದ 25 ವರ್ಷಗಳ ದೀರ್ಘಾವಧಿಯಲ್ಲಿ ಮಡಿಕೇರಿನಲ್ಲಿ 20 ವರ್ಷ ನಾನು ಉಪನ್ಯಾಸಕನಾಗಿದ್ದೆ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಕಾಲೇಜಿನಲ್ಲಿ. ಆ ಹೊತ್ತಿನಲ್ಲಿ ಒಮ್ಮೆ ನಮ್ಮ ಪ್ರಾಸ್ತಾವಿಕ ಮಾತುಗಳನ್ನಾಡಿದಂತಹ ಮೊಹಮ್ಮದ್ ಅವರು ಮಡಿಕೇರಿಗೆ ಬಂದಿದ್ದರು. ಮುಸ್ಲಿಂ ಧರ್ಮದ ಬಗೆಗೆ ಮಾತನಾಡಿದ್ರು. ಬೇಬಿ ಮ್ಯಾಥ್ಯೂ ಅನ್ನುವಂಥವರು ಕ್ರಿಶ್ಚಿಯನ್ ಧರ್ಮದ ಬಗ್ಗೆ ಮಾತನಾಡಿದ್ರು. ನಾನು ಹಿಂದೂ ಧರ್ಮದ ಬಗ್ಗೆ ಮಾತನಾಡಿದೆ. ಅವರು ಬಹಳ ನಾನು ನನ್ನ ಮಾತುಗಳನ್ನು ಮುಗಿಸಿದ ನಂತರದಲ್ಲಿ ಅವ್ರಿಗೆ ಹೇಳಿದೆ, ಎಷ್ಟು ಅದ್ಭುತವಾದಂತಹ ಕನ್ನಡದ, ಅದರಲ್ಲೂ ಮುಸ್ಲಿಂ ಧರ್ಮದ ಒಳಗಡೆ ಇರುವಂತಹ ಶಾಂತಿಯ ತತ್ವವನ್ನು ಅವರು ಸುದೀರ್ಘವಾಗಿ, ಅದು ಕೇವಲ 10 ನಿಮಿಷದ್ದು ಇವತ್ತಷ್ಟೇ ಮಾತನಾಡಿದ್ರು, ಆದರೆ ಅವತ್ತು 1 ಗಂಟೆಯ ಭಾಷಣವನ್ನು ಅವರು ಕೊಟ್ಟಿದ್ರು. ಅವ್ರ ಜೊತೆಲಿ ಬಂದಾಗ ನಾನು ನೆನಪು ಮಾಡಿದೆ. ಅಂತಹ ಕೆಲಸವನ್ನು ಅವರು ಮಾಡ್ತಾ ಬಂದಿದ್ದಾರೆ. ಈಗ ನಾನು ಬಂದು ಕೇವಲ 5 ವರ್ಷ ಆಯಿತು ಅಷ್ಟೇ ನಮ್ಮ ಮಂಗಳ ಗಂಗೋತ್ರಿಗೆ. ನಾನು ಮೊದಲೇ ಹೇಳಿದಾಗೆ ಅಕಾಡೆಮಿಕ್ ಆದಂತಹ, ಅಂದರೆ ಸಾಹಿತ್ಯಿಕವಾಗಿ ನಮ್ಮ ಗ್ರಂಥಾಲಯಗಳು ಏನೆಲ್ಲ ಕೆಲಸ ಮಾಡಿದ್ದಾವೆ, ಗ್ರಂಥಾಲಯಗಳ ಬಗೆಗೆ ಮಕ್ಕಳಿಗೆ ಏನು ಅರಿವಿದೆ, ಯಾವಾಗ ಗ್ರಂಥಾಲಯಗಳು ಆರಂಭ ಆದೋ, ಈ ಹಿನ್ನೆಲೆಯಲ್ಲಿ ಕೆಲವು ಮಾತುಗಳನ್ನು ಹೇಳ್ತಾ ಆನಂತರದಲ್ಲಿ ಸಾಹಿತ್ಯದ ಕೆಲವು ಮಾತುಗಳನ್ನು ನಾನು ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸುಮಾರು 1600ಕ್ಕಿಂತ ಮೊದಲು ಆರಂಭದ ದಿನಗಳಲ್ಲಿ ಗ್ರಂಥಾಲಯಗಳೇ ಇಲ್ಲದೆ ಇದ್ದಂತಹ ಹೊತ್ತಿನಲ್ಲಿ ಕೇವಲ ಹಸ್ತಪ್ರತಿಗಳನ್ನು ಮಾತ್ರ ಇಡ್ತಾ ಇದ್ರು. ಯಾರು ಕೂಡ ಹಚ್ಚಾಕಿಸ್ತಾ ಇರಲಿಲ್ಲ ಪುಸ್ತಕಗಳನ್ನು. ನಿಮಗೆ ಗೊತ್ತಿದೆ, ಎಷ್ಟೋ ವರ್ಷಗಳ ನಂತರದಲ್ಲಿ ಹಚ್ಚಾಕಿ ಪುಸ್ತಕಗಳನ್ನು ಮಾಡುವಂತಹ ಕೆಲಸ ಬಂತು. ಆದರೆ ಕನ್ನಡ ಸಾಹಿತ್ಯದ 10ನೇ ಶತಮಾನದ ಹೊತ್ತಿನಲ್ಲಿ ಅತ್ತಿಮಬ್ಬೆ ಎನ್ನುವಂತಹ ಆಕೆ 1000 ಗ್ರಂಥಗಳನ್ನು, ಒಂದು ಪುರಾಣ ಗ್ರಂಥವನ್ನು, ಜೈನ ಪುರಾಣ, ಅದನ್ನು ಕೈನಲ್ಲಿ ಬರೆಸ್ತಾ ಇದ್ಲು. ಎಷ್ಟು ಕಷ್ಟ ನೋಡಿ. ಕೈನಲ್ಲಿ ಬರೆಸಿದಂತಹ ಗ್ರಂಥವನ್ನು 1000 ಪ್ರತಿ ಹಾಕಿಸಿ ಅದನ್ನು ಎಲ್ಲರಿಗೂ ಕೂಡ ಜೈನರಲ್ಲಿ ಶಾಸ್ತ್ರದಾನ ಅಂತ ಮಾಡ್ತಾರೆ, ಹಂಚುವಂಥ ಕೆಲಸವನ್ನು ಮಾಡ್ತಾರೆ. ಶಾಂತಿ ಪುರಾಣ ಅನ್ನುವಂತಹ ಹೆಸರು ಕೃತಿಯ, ಪನ್ನನ ಶಾಂತಿ ಪುರಾಣ ಅನ್ನುವಂತಹ ಒಂದು ಕೃತಿಯನ್ನು ಆಕೆ ಮಾಡಿಸಿದ್ರು. ಅದಾದ ನಂತರದಲ್ಲಿ ಎಷ್ಟೋ ವರ್ಷಗಳ ತರುವಾಯ ಆಧುನಿಕ ಏನು 1600ರಲ್ಲಿ ಬ್ರಿಟಿಷರ ಆಗಮನ ಅಥವಾ ಪಾಶ್ಚಾತ್ಯರು ಈ ಕಡೆಗೆ ಬಂದರು, ವ್ಯಾಪಾರ ಇತ್ಯಾದಿ ನಮಗೆ ಇತಿಹಾಸವನ್ನು ನಾವು ಓದ್ತಾ ಇದ್ದೀವಿ. ಅಲ್ಲಿ 1600ರ ಹೊತ್ತಿಗೆ ಸ್ವಲ್ಪ ವೈಚಾರಿಕವಾದಂತಹ ಮತ್ತು ಸಂರಕ್ಷಣೆ ಮಾಡಬೇಕು ಅನ್ನುವಂಥ ಒಂದು ಆಲೋಚನೆ ಬಂದ ಮೇಲೆ ಮೊದಲ ಗ್ರಂಥಾಲಯವನ್ನು ರೂಪಿಸಿದ್ದು ಬರೋಡ ಪ್ರಾಂತ್ಯದಲ್ಲಿ. ಬರೋಡದಲ್ಲಿ ಸಯಾಜಿರಾವ್ ಗಾಯಕ್ವಾಡ್ ಅನ್ನುವಂತಹ ಮಹಾರಾಜರು ತಮ್ಮಲ್ಲಿ ಒಂದು ಗ್ರಂಥಾಲಯವನ್ನು ರೂಪಿಸಿದರು. ಗ್ರಂಥಾಲಯಗಳು ಜ್ಞಾನದ ದೀವಿಗೆಗಳು. ಗ್ರಂಥಾಲಯಗಳು ಅವು ದೇವಾಲಯಗಳಿದ್ದ ಹಾಗೆ. ಗ್ರಂಥಾಲಯಗಳು ಇಲ್ಲದೆ ಹೋದರೆ ದೇಶದ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯತೆ ಇಲ್ಲ. ಹಣ ಕೊಟ್ಟು ಪುಸ್ತಕವನ್ನು ಓದೋದಕ್ಕೆ ಆಗದೇ ಇರುವಂತಹವರು ಇವತ್ತು ಸಾರ್ವಜನಿಕ ಗ್ರಂಥಾಲಯಗಳನ್ನು ಬಳಕೆ ಮಾಡುವಂತಹದ್ದು ಎಲ್ಲ ನಗರ ಪ್ರದೇಶಗಳಲ್ಲಿಯೂ ಕೂಡ ಇದೆ. ಯಾರೂ ಕೂಡ ಎಲ್ಲ ಪುಸ್ತಕಗಳನ್ನು ಕೊಂಡಿ ಓದೋದಕ್ಕೆ ಸಾಧ್ಯತೆ ಇಲ್ಲ. ಆ ಕಾರಣದಿಂದಾಗಿ ಈ ಸಾರ್ವಜನಿಕ ಗ್ರಂಥಾಲಯಗಳ ವ್ಯವಸ್ಥೆ, 5-6 ಗ್ರಂಥಾಲಯಗಳ ವ್ಯವಸ್ಥೆ ಇದೆ. ಅದರಲ್ಲಿ ಈ ಸಂಚಾರಿ ಗ್ರಂಥಾಲಯ ಕೂಡ ಒಂದು. ಸಾಮಾನ್ಯವಾಗಿ ಸಂಚಾರಿ ಗ್ರಂಥಾಲಯಗಳ ಮೂಲಕ ಏನು ಸಾರ್ವಜನಿಕ ಗ್ರಂಥಾಲಯಗಳು ಮಾಡದೇ ಇರುವಂತಹ ಕೆಲಸವನ್ನ
ಸಂಚಾರಿ ಗ್ರಂಥಾಲಯಗಳು ಅಕ್ಕಪಕ್ಕದ ಊರುಗಳಿಗೆ, ಈಗಾಗಲೇ ನಮಗೆ ಗೊತ್ತಿರುವ ಹಾಗೆ ನಮ್ಮ ಶಾಂತಿ ಪ್ರಕಾಶನದ ಸಂಚಾರಿ ಈ ವಾಹಿನಿ ಎಲ್ಲ ಊರುಗಳಿಗೂ ಕೂಡ ಅದು ಪ್ರವೇಶವನ್ನು ಮಾಡುತ್ತೆ. ಎಷ್ಟೋ ಜನ ಆ ಗ್ರಂಥಗಳನ್ನು ಓದ್ತಾರೆ, ಅದನ್ನು ಮಾರಾಟ ಜೊತೆಗೆ ಅದನ್ನು ಕೊಂಡ್ಕೊತಾರೆ, ಆ ಮೂಲಕ ಜ್ಞಾನವನ್ನು ಹೆಚ್ಚಿಸ್ತಾ ಹೋಗ್ತಾರೆ. ಯಾವುದೇ ಒಬ್ಬ ವ್ಯಕ್ತಿಗೆ ಮನೆಯಲ್ಲಿ ಕೂತ ಕ್ಷಣ ಆತನಿಗೆ ಜ್ಞಾನ ಬರೋದಕ್ಕೆ ಸಾಧ್ಯತೆ ಇಲ್ಲ. ಆತ ನೇರವಾಗಿ ಅವನು ಗ್ರಂಥಗಳ ಮೊರೆ ಹೋಗ್ಬೇಕಾಗತ್ತೆ. ಆಧುನಿಕ ಸಂದರ್ಭದಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಬೇರೆ ಬೇರೆ ಎಲ್ಲ ದೇಶಗಳಲ್ಲಿಯೂ ಕೂಡ ಗ್ರಂಥಾಲಯಗಳಿದ್ದಾವೆ. ಜರ್ಮನಿ ಆಗ್ಬೋದು, ಜಪಾನ್ ಆಗ್ಬೋದು, ಆಸ್ಟ್ರಿಯಾ ಆಗ್ಬೋದು, ಹಂಗೇರಿ ಆಗ್ಬೋದು, ಅಮೆರಿಕ ಆಗ್ಬೋದು, ಇಂಗ್ಲೆಂಡ್ ಆಗ್ಬೋದು, ಎಲ್ಲ ದೇಶಗಳಲ್ಲಿಯೂ, ಭಾರತದ ಎಲ್ಲ ಪ್ರದೇಶಗಳಲ್ಲಿಯೂ ಕೂಡ ಗ್ರಂಥಾಲಯಗಳು ಇವತ್ತು ಇದ್ದಾವೆ. ಗ್ರಾಮೀಣ ಪ್ರದೇಶಗಳಲ್ಲಿಯೂ ಕೂಡ ಗ್ರಂಥಾಲಯ ಇದ್ದಾವೆ. ನಿಮಗೆ ಸ್ವಲ್ಪ ಸ್ವಾತಂತ್ರ್ಯ ಸಂದರ್ಭಕ್ಕೆ ಹೋದ್ರೆ ನಮ್ಮ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ಸಾರ್ವಜನಿಕ ಗ್ರಂಥಾಲಯಗಳಿಗೆ ಹೋಗ್ತಾ ಇದ್ರು. ಬೇರೆ ದೇಶಕ್ಕೆ ಹೋದಂಥ ಅಂಬೇಡ್ಕರ್ ಸಾವಿರಾರು ಪುಸ್ತಕಗಳನ್ನು ಗ್ರಂಥಾಲಯಗಳಲ್ಲಿ ಓದಿದ್ದಾರೆ. ಅಂತಹ ಒಂದು ವಿಚಾರಗಳು ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕು. ಪ್ರತಿಯೊಬ್ಬರೂ ಕೂಡ ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳೋದಕ್ಕೋಸ್ಕರವಾಗಿ ಇವತ್ತು ಸರ್ಕಾರ ಸಾರ್ವಜನಿಕ ಗ್ರಂಥಾಲಯಕ್ಕೆ ಪುಸ್ತಕ ಖರೀದಿ ವ್ಯವಸ್ಥೆಯನ್ನು ಮಾಡಿದೆ. ನಮ್ಮ ವಿದ್ಯಾರ್ಥಿಗಳಿಗೆ ಅದು ಗೊತ್ತಾಗಬೇಕು. ಎಷ್ಟೋ ಪುಸ್ತಕಗಳು ಪ್ರಕಟ ಆಗ್ತವೆ, ಅವು ಯಾವುದೋ ಒಂದು ಮೂಲೆಯಲ್ಲಿ ಬೀಳ್ತವೆ. ಆದರೆ ಸರ್ಕಾರ ಗ್ರಂಥಾಲಯಕ್ಕೋಸ್ಕರವಾಗಿಯೇ ಪುಸ್ತಕವನ್ನು ಖರೀದಿಸಿ ಇಡೀ ನಮ್ಮ ದೇಶದಾದ್ಯಂತ ನಮ್ಮ ರಾಜ್ಯದ ಸರ್ಕಾರಗಳು ಆಯಾ ರಾಜ್ಯದ ಒಳಗಡೆ ಇರುವಂತಹ ಜಿಲ್ಲಾ ಗ್ರಂಥಾಲಯಕ್ಕೆ ಪುಸ್ತಕಗಳನ್ನು ಕಳಿಸ್ತವೆ. ಈ ನಗರ ಗ್ರಂಥಾಲಯಕ್ಕೆ ಪುಸ್ತಕವನ್ನು ಖರೀದಿ ಮಾಡುವಂತಹ ಕೆಲಸ ನಮ್ಮ ಸರ್ಕಾರಗಳು ಮಾಡ್ತಾ ಇರ್ತವೆ. ಅಂತಹ ಕೆಲಸವನ್ನು ವಿದ್ಯಾರ್ಥಿಗಳು ಅಕ್ಕಪಕ್ಕದಲ್ಲಿರುವಂತಹ ಗ್ರಂಥಾಲಯಗಳಿಗೆ ಹೋಗಿ ತಮ್ಮ ಹೆಚ್ಚಿನ ಹಸಿವನ್ನು, ಜ್ಞಾನದ ದಾಹವನ್ನು ಅವರು ತೀರಿಸಿಕೊಳ್ಳುವಂತಹ ಕೆಲಸವನ್ನು ಮಾಡಬೇಕು. ಗ್ರಂಥಾಲಯಗಳಿಲ್ಲ ಅಂತಂದರೆ ಆ ಕಾಲೇಜ್ ಆಗ್ಬೋದು, ಆ ಶಾಲೆ ಆಗ್ಬೋದು, ವಿಶ್ವವಿದ್ಯಾನಿಲಯ ಆಗ್ಬೋದು, ಅದು ಉತ್ತಮ ಅಂತ ಹೇಳೋದಕ್ಕೆ ಬರೋದಿಲ್ಲ. ಮೈಸೂರು ವಿಶ್ವವಿದ್ಯಾನಿಲಯ ನೋಡ್ರಿ, ಮಂಗಳೂರು ವಿಶ್ವವಿದ್ಯಾನಿಲಯ ನೋಡ್ರಿ, ಗುಲ್ಬರ್ಗ, ಯಾವುದೇ ವಿಶ್ವವಿದ್ಯಾನಿಲಯದಲ್ಲಿಯೂ ಕೂಡ ಅತ್ಯುತ್ತಮವಾದಂತಹ ಒಂದು ಗ್ರಂಥಾಲಯ ಇದ್ದೇ ಇರಬೇಕು. ಅದೇ ರೀತಿ ಶಾಲೆಗಳಲ್ಲಿಯೂ ಕೂಡ ಇರಬೇಕು. ನಮ್ಮ ಕರ್ನಾಟಕದ ಮಟ್ಟಿಗೆ SV ರಂಗನಾಥನ್ ಅನ್ನುವಂತಹವರು, ಮ್ಯಾಥಮೆಟಿಕ್ಸ್ ಲೆಕ್ಚರರ್ ಅವರು ನಮ್ಮ ಮಂಗಳೂರು ಕಾಲೇಜಿನ ಗಣಿತಶಾಸ್ತ್ರವನ್ನು ಬೋಧನೆ ಮಾಡ್ತಾ ಇದ್ದಂತಹವರು. ರಂಗನಾಥನ್ ಅನ್ನುವಂತಹವರು ಲೈಬ್ರರಿಯ ಪಿತಾಮಹ. ಲೈಬ್ರರಿ ಏನು ನಮ್ಮ ಗ್ರಂಥಾಲಯ ಇದೆ, ಅದರ ಪಿತಾಮಹರು. ಪುಸ್ತಕಗಳನ್ನು ಹೇಗೆ ವಿಭಾಗ ಮಾಡಬೇಕು, ಕ್ಲಾಸಿಫಿಕೇಶನ್ ಆಫ್ ಬುಕ್ಸ್, ಯಾವ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಹೇಗೆ ವಿಭಾಗ ಮಾಡಬೇಕು ಅನ್ನೋ ಕ್ಯಾಟ್ಲಾಗ್ಸ್ ಅಂತ ಬಂದಿದೆಯಲ್ಲ, ಆ ಪುಸ್ತಕಗಳ ರೂಪಿಸಿದಂಥವರು. ಅವರು ಲೈಬ್ರರಿಗೆ ಹೋದ್ರೆ ನಿಮಗೆ ಮಂಗಳೂರು ವಿಶ್ವವಿದ್ಯಾನಿಲಯದ ಲೈಬ್ರರಿನಲ್ಲಿ ಎದುರುಗಡೆನೆ ಹಾಕಿದ್ದಾರೆ ಅವ್ರ ಫೋಟೋ. ನಮ್ಮ ಮಂಗಳೂರು ಕಾಲೇಜ್ಗೆ ಹೋದ್ರೆ ಅವರ ಫೋಟೋ, ಲೈಬ್ರರಿಗೆ ಎಂಟ್ರಿ ಆಗುವಾಗಲೇ ಅವ್ರ ಫೋಟೋ ಇದೆ, ರಂಗನಾಥನ್ ಅನ್ನುವಂತಹವರು. ಅಂತಹ ಕೆಲಸವನ್ನು ಮಾಡಿದಂಥವರು ಅವರು ನಮ್ಮಲ್ಲಿ ಇದ್ರು. 1917ರಿಂದ 1921ರವರೆಗೆ ಗಣಿತವನ್ನು ಬೋಧನೆ ಮಾಡ್ತಾ ಇದ್ದಂತಹವರು ರಂಗನಾಥನ್ ಅವರು. ಇದು ನಮ್ಮ ಮಂಗಳೂರಿಗೆ ಒಂದು ರೀತಿಯ ಸಂತೋಷದ ಒಂದು ವಿಚಾರ. ಯಾಕೆ ಅಂತಂದ್ರೆ ಲೈಬ್ರರಿಯ ಪಿತಾಮಹರೇ ನಮ್ಮಲ್ಲಿದ್ರು ಅನ್ನುವಂಥದ್ದು. ಲೈಬ್ರರಿ ಪಿತಾಮಹ, ಲೈಬ್ರರಿಯನ್ನು ಸೃಷ್ಟಿ ಮಾಡಿದಂಥವ್ರು. ಪುಸ್ತಕಗಳನ್ನು ಹೇಗೆ ಜೋಡಿಸ್ಬೇಕು, ಲೈಬ್ರರಿನಲ್ಲಿ ಯಾವ್ಯಾವ ಪುಸ್ತಕ ಎಲ್ಲೆಲ್ಲಿ ಇರಬೇಕು ಅನ್ನೋದನ್ನು ತಿಳಿಸಿಕೊಟ್ಟಂಥವ್ರು ಆಧುನಿಕ ಸಂದರ್ಭದಲ್ಲಿ ಆ ರಂಗನಾಥನ್ ಅಂತ ಅನ್ನುವಂಥವ್ರು. ಒಟ್ಟಾರೆ ನಮ್ಮ ರಾಜಕಾರಣಿಗಳಿಗೂ ಕೂಡ ವಿಧಾನಸೌಧದ ಪಕ್ಕದಲ್ಲೇ ಒಂದು ದೊಡ್ಡ ಲೈಬ್ರರಿ ಇದೆ. ಆ ಲೈಬ್ರರಿಯ ಬಳಸಿಕೊಳ್ಳುವಂತಹ ಕೆಲಸ ನಮ್ಮ ವಿದ್ಯಾರ್ಥಿಗಳಿಗೆ ಆಗಬೇಕು. ವಿದ್ಯಾರ್ಥಿಗಳು ಆ ಕಡೆಗೆ ಮನಸ್ಸನ್ನು ಮಾಡಬೇಕು. ಆಧುನಿಕ ಒತ್ತಡಗಳು ಎಷ್ಟೋ ಇದ್ದಾವೆ, ನಮಗೆ ನಮ್ಮ ಜಂಜಾಟಗಳಿದ್ದಾವೆ, ನಮ್ಮ ಮನಸ್ಸು ಆ ಕಡೆ ಈ ಕಡೆ ಎಲ್ಲ ಹೋಗುತ್ತೆ. ಆದರೆ ಅದನ್ನು ಒಂದು ಕಡೆಗೆ ಎಳೆಯುವಂತಹ ಆತ್ಮಸ್ಥೈರ್ಯ
ದೃಢವಾದಂತಹ ಮನಸ್ಸು ನಮ್ಮಲ್ಲೇ ಬರಬೇಕು. ನಮ್ಮ ವಿದ್ಯಾರ್ಥಿಗಳು ಅದನ್ನು ನಾವೇ ರೂಢಿಸಿಕೊಳ್ಳುವಂತಹ ಕೆಲಸವನ್ನು ನಾವು ಮಾಡಬೇಕು. ಹಾಗಾದಾಗ ಮಾತ್ರ ನಾವು ಹೆಚ್ಚು ಹೆಚ್ಚು ಓದೋದಕ್ಕೆ ಸಾಧ್ಯ ಆಗುತ್ತೆ. ಹೆಚ್ಚು ಹೆಚ್ಚು ಓದೋದ್ರ ಮುಖಾಂತರ ನಾವು ಮುಂದಿನ ಪೀಳಿಗೆಗೆ ನಮ್ಮ ಜ್ಞಾನವನ್ನು ಮುಂದಿನ ಪೀಳಿಗೆಗೆ ವರ್ಗಾವಣೆ ಮಾಡೋದಕ್ಕೆ ಸಾಧ್ಯತೆ ಆಗುತ್ತೆ. ಕನ್ನಡದಲ್ಲಿ ಬಹಳ ದೊಡ್ಡದಾದಂತಹ ಸಾಹಿತ್ಯ ಇದೆ. ಈ ಲೈಬ್ರರಿ ಬೆಳೆಯೋದಕ್ಕೂ ಕೂಡ ನಮ್ಮ ಸಾಹಿತ್ಯದ ಬರಹಗಾರರು ಕಾರಣ ಅಂತೇಳಿ ನೀವಾದರೂ ಕೂಡ ಅಂದ್ಕೋಬಹುದು. ಬೇರೆ ಬೇರೆ ವಿಷಯದಲ್ಲಿ ಕೂಡ ಪುಸ್ತಕಗಳು ಬಂದಿದ್ದಾವೆ. ರಾಜ್ಯಶಾಸ್ತ್ರ ಆಗ್ಬೋದು, ಅರ್ಥಶಾಸ್ತ್ರ ಆಗ್ಬೋದು, ರಾಜಕೀಯ ಶಾಸ್ತ್ರ ಆಗ್ಬೋದು, ಇತಿಹಾಸ ಆಗ್ಬೋದು. ಯಾವುದೇ ಒಂದು ವಿಷಯ ಗೊತ್ತಿಲ್ಲ ಅಂದರೆ ನಾವು ಲೈಬ್ರರಿಗೆ ಹೋಗಬೇಕು. ಇನ್ನು ಸಾಹಿತ್ಯದ ವಿಚಾರಕ್ಕೆ ಬಂದರೆ ಬೇಕಾದಷ್ಟು ಸಾಹಿತ್ಯದ ವಿಚಾರಗಳು ಇದ್ದಾವೆ. ಸಾಹಿತ್ಯದ ಮೂಲಕ ವಿದ್ಯಾರ್ಥಿಗಳನ್ನು ಅವರ ಮನಸ್ಸನ್ನು ಬದಲಾಯಿಸುವಂತಹ ಕೆಲಸ ಸಾಹಿತ್ಯ ಮಾಡುತ್ತೆ. ಕೇವಲ ಒಂದು ಬಸವಣ್ಣನವರ ಸಣ್ಣ ವಚನ, ಕಾಗೆ ತನ್ನ ಕಾಗೆಯೊಂದಗುಳ ಕಂಡರೆ ಕೂಗಿ ಕರೆಯುವುದು ತನ್ನ ಬಳಗವ. ಕಾಗೆ ಅನ್ನುವಂಥ ಒಂದು ಪ್ರಾಣಿ, ಆ ಪಕ್ಷಿ ಏನು ಕಾಗೆ ಇದೆ, ಒಂದು ಅಗುಳ ಕಂಡರೆ, ಒಂದು ಅನ್ನದ ಒಂದು ತುಣುಕು ಕಂಡ್ರೆ ಇಡೀ ತನ್ನ ಬಳಗವನ್ನು ಅದು ಕರೆದು ಜೊತೆಯಲ್ಲಿ ತಿನ್ನುವಂತಹ ಸಹಕಾರವನ್ನು ಮಾಡುವಂತಹ ಕೆಲಸವನ್ನು ಆ ಕಾಗೆ ಮಾಡುತ್ತೆ. ಆದರೆ ಮನುಷ್ಯ ದೂರ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾನೆ. ಅವನಿಗೆ ಕಾಣದಾಗೆ ನಾವೇನೋ ಮಾಡಬೇಕು ಅನ್ನುವಂತಹ ಒಂದು ಸಣ್ಣ ಸಂಕುಚಿತವಾದಂತಹ ಮನಸ್ಥಿತಿಯನ್ನು ಮನುಷ್ಯ ಹೊಂದ್ತಾನೆ. ಆದರೆ ಈ ಪ್ರಾಣಿಯನ್ನು ನೋಡಿ ಮನುಷ್ಯನಾದಂಥವನು ವಿಶಾಲವಾದಂತಹ ಮನೋಭಾವನೆಯನ್ನು ಹೊಂದಬೇಕು ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇಲ್ಲಿ ಬಂದಾಗ ನನಗೆ ತುಂಬ ಸಂತೋಷ ಆಯಿತು. ವಿದ್ಯಾರ್ಥಿಗಳು ಹೆಚ್ಚಿನದಾಗಿ ಶಿಸ್ತಿನಿಂದ ಪಾಠದ ಕಡೆಗೆ ತಮ್ಮ ಮನಸ್ಸನ್ನು ಕೇಂದ್ರೀಕರಿಸ್ತಾ ಇದ್ದಾರೆ ಎನ್ನುವಂತಹ ಸುದ್ದಿ ನಿಜಕ್ಕೂ ಕೂಡ ಅದು ಸಂತೋಷದ ಒಂದು ವಿಷಯ. ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವಂಥದ್ದು ನಿಮ್ಮ ಕೈನಲ್ಲಿದೆ. ನಿಮ್ಮ ಕೈ ನಿಮ್ಮ ತಲೆಯ ಮೇಲೆ. ಸಾಮಾನ್ಯವಾಗಿ ಯಾವಾಗಲೂ ಕೂಡ ನಾವು ಹೇಳ್ತಾ ಇರ್ತೀವಿ, ನಿಮ್ಮ ಕೈಗಳು ನಿಮ್ಮ ತಲೆಯ ಮೇಲೆ ಇರಬೇಕು, ಬೇರೆಯವರ ಕೈಯಲ್ಲ. ನಿಮ್ಮ ತಲೆಗೆ ನಿಮ್ಮ ಕೈಯೇ ಆಧಾರ. ಆ ಕಾರಣದಿಂದ ನೀವು ಎಷ್ಟನ್ನ ಓದ್ತೀರಿ, ಎಷ್ಟು ಸುದೀರ್ಘವಾದಂಥ ಅಭ್ಯಾಸವನ್ನು ಮಾಡ್ತೀರಿ, ಅದು ನಿಮ್ಮನ್ನು ಮುಂದಿನ ತರಗತಿಗಳಿಗೆ ಅದು ನೆಗೆಯೋದಕ್ಕೆ ಅಥವಾ ಪಾಸ್ ಆಗೋದಕ್ಕೆ ಕಾರಣ ಆಗುತ್ತೆ. ಹೆಚ್ಚು ಶ್ರಮ ಪಡ್ರಿ. ಇಂತಹ ಒಂದು ಬದುಕು ನಮಗೆ ಮುಂದೆ ಸಿಗೋದಿಲ್ಲ. ಇದೀಗ ನಮ್ಮ ಇನ್ನೋರ್ವ ಮುಖ್ಯ ಅತಿಥಿಯಾದಂತಹ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ ಇದರ ಅಧ್ಯಕ್ಷರಾದಂತಹ ಶ್ರೀಮಾನ್ ಪ್ರದೀಪ್ ಕುಮಾರ್ ಕಲ್ಕೂರ ಇವರು ಶುಭ ಹಾರೈಕೆ. ಆಹ್ವಾನದ ಮೇರೆಗೆ ಈ ಒಂದು ವಿದ್ಯಾ ದೇಗುಲದ ವ್ಯವಸ್ಥೆಗೆ ಬಂದಾಗ, ನಾನು ಯಾಕೆ ವಿದ್ಯಾ ದೇಗುಲ ಅಂತ ಹೇಳ್ತೇನೆ ಅಂತ ಹೇಳಿದರೆ, ಕೇವಲ ದೇವಾಲಯಗಳು, ಮಸೀದಿಗಳು, ಚರ್ಚ್ಗಳು ಮಾತ್ರ ನಮ್ಮ ಪ್ರಾರ್ಥನಾ ಅಥವಾ ಪವಿತ್ರ ತಾಣಗಳಲ್ಲ. ನಮ್ಮ ಬದುಕನ್ನು ರೂಪಿಸುವಂಥ ಒಂದು ವ್ಯವಸ್ಥೆ ಇರುವುದಿದ್ದರೆ ಅದು ವಿದ್ಯಾ ದೇಗುಲಗಳು. ಪ್ರಶಸ್ತವಾದಂತಹ ಸ್ಥಳದಲ್ಲಿ ಅದನ್ನು ಕಟ್ಟುವಂಥ ಆಯ್ಕೆಯನ್ನು ಹಿರಿಯರುಗಳು ಅವರವರ ಧರ್ಮಕ್ಕನುಗುಣವಾಗಿ ಪಾರಂಪರಿಕವಾಗಿ ಮಾಡಿಕೊಂಡು ಬಂದಿದ್ದಾರೆ. ಆದರೆ ಇಲ್ಲಿಯ ಬಂಧುಗಳು ಈ ಹೀರಾ ವಿದ್ಯಾ ದೇಗುಲವನ್ನು ಒಂದು ಕಡೆಯಲ್ಲಿ ಆ ಪವಿತ್ರ ನೇತ್ರಾವತಿ ನದಿ ಪ್ರಕೃತಿಯ ಮಡಿಲಿನ ಒಳಗೆ ನಗರದ ಸೌಲಭ್ಯಗಳನ್ನು ಒಳಗೊಂಡಂತೆ ಕಟ್ಟಿದಂಥ ಈ ವ್ಯವಸ್ಥೆ 1,000 ವಿದ್ಯಾರ್ಥಿಗಳನ್ನು ತನ್ನ ಉಡಲಿನಲ್ಲಿ, ಅಂದರೆ ತನ್ನ ಆ ಗರ್ಭದಲ್ಲಿ ಅದು ಧರಿಸಿಕೊಂಡಿದೆ. ಒಂದು ಸ್ವಲ್ಪವೂ ಹೊರ ಪ್ರಪಂಚಕ್ಕೆ ಅಶಿಸ್ತಿನ ವಾತಾವರಣದ ಆ ಸ್ಪರ್ಶವೂ ಆಗದ ರೀತಿಯಲ್ಲಿ ಇರುವಂಥ ಒಂದು ಒಳ್ಳೆಯ ವಾತಾವರಣವನ್ನು ನಿರ್ಮಿಸಿದಲ್ಲ, ಇಲ್ಲಿಗೆ ಬರುವಂಥ ಸೌಭಾಗ್ಯವನ್ನು ನೀವು ಕೊಟ್ಟಿದ್ದೀರಲ್ಲ, ಪ್ರಪ್ರಥಮವಾಗಿ ನಿಮಗೆ ನಾನು ಋಣಿಯನ್ನು ನಡೆಸುತ್ತೇನೆ. ಈ ವೇದಿಕೆಯ ಮೇಲೆ ಕುಳಿತುಕೊಂಡು ಹೊರಗಡೆ ನೋಡುವಾಗಲೇ ನಮಗೆ ಅನಿಸ್ತದೆ, ಆ ನದಿಯ ನೀರಾಗಲಿ, ಮೇಲ್ಗಡೆಯಿಂದ ಬೀಳುವಂತಹ ವರುಣನ ವರ್ಷಧಾರೆಯಾಗಲಿ, ಪ್ರಕೃತಿಯ ಸೌಂದರ್ಯವಾಗಲಿ, ಅಥವಾ ಪ್ರಕೃತಿ ನಮಗೆ ಕೊಡುವಂಥ ಪ್ರಾಣವಾಯುವಾಗಲಿ, ಆಹಾರವಾಗಲಿ, ಇದು ಕೇವಲ ಯಾವುದೋ ವ್ಯಕ್ತಿ, ಯಾವುದೋ ಧರ್ಮ, ಯಾವುದೇ ಕುಟುಂಬ, ಯಾವುದೇ ರಾಷ್ಟ್ರಕ್ಕೆ ಮೀಸಲಾಗಿರುವಂಥದ್ದಲ್ಲ.
ಅದರ ಜೊತೆಗೆ ಇಲ್ಲಿಯೇ ಇರುವಂತಹ ಆ ಪಶ್ಚಿಮ ಸಮುದ್ರ, ಆ ಅಗಾರವಾದಂಥ ದೇವತಾ ದರ್ಶನ ಅಂತ ಹೇಳ್ಬೋದು. ಅದು ದೇವರಂದರೆ ಯಾವುದು? ಕಣ್ಣಿಗೆ ಕಾಣುವ ದೇವರಂದರೆ ಆ ಸಮುದ್ರ, ಆ ಆಕಾಶ, ಆ ಪ್ರಾಣವಾಯು. ಇವತ್ತದೇನೋ ಭೋರ್ಗರಿತಾ ಇದೆ ಅಂತ ಹೇಳಿದರು ಇಲ್ಲಿಯ ಬಂದಂಥ. ಆ ಭೋರ್ಗರಿಯುವಂಥ ರುದ್ರ ದರ್ಶನದ ಅನುಭವವಾಗಲಿ ಅಥವಾ ಪ್ರಶಾಂತದ ತಂಗಾಳಿಯ ಅನುಭವ ಆಗಲಿ, ಅದು ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ಪ್ರದೇಶ, ಯಾರಿಗೂ ಅದು ಮೀಸಲಾಗಿದ್ದದಲ್ಲ. ಆಕಾಶಾತ್ ಪ್ರತಿ ತತ್ವೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವ ಪ್ರತಿ ಗಚ್ಚತಿ ಅಂತ. ಹೇಗೆ ನದಿಯ ಧಾರೆ ಸಣ್ಣ ಸಣ್ಣ ತೊರೆಗಳಾಗಿ, ಸಣ್ಣ ಸಣ್ಣ ತೋಡುಗಳಾಗಿ, ಸಣ್ಣ ನದಿಯ ಜೊತೆಗೆ ನದಿಯಾಗಿ ಸಾಗರವನ್ನು ಸೇರ್ತದ, ನಮ್ಮೆಲ್ಲರ ಪ್ರಾರ್ಥನೆಗಳು ನಮ್ಮದೇ ಆದಂಥ ರೀತಿಯಲ್ಲಿ ಅದು ಸಲ್ಲುವಂಥದ್ದು ಆ ಭಗವಂತನೆಡೆಗೆ ಅಂತ ಹೇಳುವಂಥದ್ದು ಈ ತುಳುನಾಡಿನಲ್ಲಿ ಹುಟ್ಟಿದಂಥ ಯತಿಶ್ರೇಷ್ಠರಲ್ಲಿರುವಾದಂಥ ಮಧ್ವಾಚಾರ್ಯರ ಸಂದೇಶ. ಅದು ಮನುಕುಲದ ಸಂದೇಶ. ನಾವೆಲ್ಲರೂ ಆ ಭಗವಂತನ ಸ್ತುತಿಸುವಂಥದ್ದು. ನಾವೇನು ಆಕಾಶದಿಂದ ಉದುರಲಿಲ್ಲ. ತಾಯಿಯ ಗರ್ಭದೊಂದಿಗೆ ಆ ಭಗವಂತನ ಅನುಗ್ರಹದಿಂದ ಈ ಪವಿತ್ರ ಭೂಮಿಯಲ್ಲಿ ನಮಗೆ ಜನ್ಮವನ್ನು ಆ ಭಗವಂತ ಅನುಗ್ರಹಿಸಿದ್ದಾನೆ. ಅದನ್ನು ಒಳ್ಳೆಯ ರೀತಿಯಲ್ಲಿ ನಾವು ತೆಗೆದುಕೊಂಡು ಹೋಗುವಂಥದ್ದು, ಸುಸಂಸ್ಕೃತದ ರೀತಿಯಲ್ಲಿ ತೆಗೆದುಕೊಂಡು ಹೋಗುವಂಥದ್ದು, ಅದು ಬಹುಶಃ ಈ ಹಿಂದಿನಿಂದ ಬಂದಂಥ ಅಥವಾ ಇನ್ನು ಮುಂದಕ್ಕೂ ಇರಬೇಕಂತ ಆಗಲೇಬೇಕಾದಂಥ ಒಂದು ಪ್ರಕ್ರಿಯೆ. ಆ ಪ್ರಕ್ರಿಯೆಯ ಒಂದು ಭಾಗದ ಛತ್ರದ ಒಂದು ಚಿಂತನೆ ಅಥವಾ ಸಣ್ಣ ಪರಿಕ್ರಮ ಬಹುಶಃ ಶಾಂತಿ ಪ್ರಕಾಶನದ ಶಾಂತಿ ಸಾಹಿತ್ಯ ವಾಹಿನಿಯ ಈ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ ಬಂಧುಗಳೇ. ಇವತ್ತು ಧರ್ಮ ಅಥವಾ ಧಾರ್ಮಿಕ ಚಿಂತನೆಗಳು ಅದು ಕೇವಲ ನಮ್ಮ ದೇಶಕ್ಕೆ ಮಾತ್ರ ಅಲ್ಲ, ಬಹುಶಃ ವಿದ್ಯುನ್ಮಾನ ಮತ್ತು ತಾಂತ್ರಿಕತೆಯ ಅತಿ ಬೆಳವಣಿಗೆಯ ಪ್ರತಿಫಲವೋ ಅಥವಾ ನಾವು ತಿಳಿದುಕೊಂಡದ್ದು ಜಾಸ್ತಿ ಆದದ್ದು ಅಥವಾ ಏನೂ ತಿಳಿಯದೆ ತಿಳಿದುಕೊಂಡಿದ್ದೇವೆ ಎನ್ನುವಂಥ ಭ್ರಮಿಸುವಂಥ ಚಿಂತನೆ ಜಾಸ್ತಿ ಆದದ್ದು ಗೊತ್ತಿಲ್ಲ. ಯಾಕಂದರೆ ತುಂಬಿದ ಕೊಡ ತುಳುಕುವುದಿಲ್ಲ ಅಂತ ನಾವೆಲ್ಲ ಅಧ್ಯಾಪನದ ಸಂದರ್ಭದಲ್ಲಿ ನಾವು ಕಲ್ತುಕೊಂಡಿದ್ದೇವೆ. ಇವತ್ತು ಕೊಡ ತುಂಬಿದೆಯೋ ತುಳುಕಿದೆಯೋ ಗೊತ್ತಿಲ್ಲ, ಆದರೆ ಅದು ತುಳುಕುತ್ತಿರುವಂಥ ಹೊರ ಚಿಂತನೆಗಳು ಅದು ಒಂದರ್ಥದಲ್ಲಿ ವಿಷಮಯವಾದಂಥ ಸ್ಥಿತಿಯನ್ನು ತರ್ತಾ ಇದೆ. ಯಾಕಂದರೆ ಎಲ್ಲ ಆಚರಣೆಗಳು ಇವತ್ತು ರಸ್ತೆಗೆ ಸೀಮಿತವಾಗಿದೆ. ಎಲ್ಲ ಆಚರಣೆಗಳು ಆಂತರ್ಯವಾದಂಥ ನಮ್ಮ ಅಂತಃಶುದ್ಧಿಯೊಂದಿಗೆ ಅನುಷ್ಠಾನದೊಂದಿಗೆ ನಮ್ಮ ಜ್ಞಾನವನ್ನು ವೃದ್ಧಿಸುತ್ತಾ, ನಮ್ಮ ದೈಹಿಕ ಚಿಂತನೆಗಳನ್ನು ಶಕ್ತಿಯನ್ನು ವೃದ್ಧಿಸಿಕೊಳ್ತಾ, ನಮ್ಮ ಬದುಕು ಅದು ಸಮಾಜಮುಖಿಯಾಗಬೇಕು ಅಂತ ಹೇಳುವಂಥ ಚಿಂತನೆಯಿಂದ ಹೊರತಾಗಿ ನಾವು ಎಲ್ಲವೂ ಆಡಂಬರದ ಸ್ವರೂಪದಲ್ಲಿ ಯಾವುದ್ಯಾವುದೋ ಬಣ್ಣದ ಹೆಸರಿನಲ್ಲಿ ಯಾವುದ್ಯಾವುದೋ ಧ್ವಜ ಹೆಸರಲ್ಲಿ ಅನಗತ್ಯವಾದಂಥ ವೈಭವೀಕರಣದಿಂದ ಆಗ್ತಾ ಇರುವಂಥ ಕಾಲಘಟ್ಟದಲ್ಲಿಯೂ ಕೆಲವೊಮ್ಮೆ ನಾವೇನೋ ಭ್ರಮೆಗೊಳಗಾಗ್ತೇವೆ. ಇವತ್ತಿನ ಮಾಧ್ಯಮ ವಿದ್ಯುನ್ಮಾನದ ವ್ಯವಸ್ಥೆಗಳನ್ನು ಬಹುಶಃ ಬಹಳ ಚೆನ್ನಾಗಿ ಗೌರವಾನ್ವಿತ ಮೊಹಮ್ಮದ್ ಕುಂಜಿಯವರು ಅದನ್ನೆಲ್ಲ ವಿಶ್ಲೇಷಣೆ ಮಾಡಿದ್ದಾರೆ. ನೀವು ಎಲ್ಲರೂ ಸಜ್ಜನರು ಅನುಭವಿಸುತ್ತಿರುವಂಥ ನಿತ್ಯ ಕಠೋರ ಸತ್ಯ, ಅದು ನಿತ್ಯ ಕಠೋರ ಸತ್ಯ ನಾವೆಲ್ಲರೂ ಅನುಭವಿಸ್ತಾ ಇದ್ದೇವೆ. ಅದಕ್ಕೂ ಅವರು ಇವರು ಎನ್ನುವ ಭೇದ ಭಾವ, ಬಡವ ಶ್ರೀಮಂತ ಎನ್ನುವ ಭೇದ ಭಾವ ಖಂಡಿತವಾಗಿಯೂ ಇಲ್ಲ. ಸಜ್ಜನರ ಎಲ್ಲ ಮನದಾಳದ ಒಂದು ನೋವಾಗಲಿ ಅದು ಎಲ್ಲವೂ ಅದೇ. ಇವತ್ತು ಇಂತಹ ಸಂದರ್ಭದಲ್ಲಿ ಆ ಭ್ರಮೆಗೆ ಹೊರತಾಗಿ ಇಲ್ಲ, ಇದು ಕೇವಲ ಭ್ರಮೆ, ಕೇವಲ ಒಂದಂಶ ಕೆಟ್ಟ ಅಂಶ ಮಾತ್ರ ವಿಜೃಂಭಿಸ್ತಾ ಇದೆ. ಬಹುಶಃ 99% ಸಜ್ಜನಿಕೆಯ ದಾರಿಯಲ್ಲೇ ಹೋಗ್ತಾ ಇದೆ ಅಂತ ಹೇಳುವಂಥದ್ದು ಬಹುಶಃ ಇಂಥ ಒಂದು ಒಳ್ಳೆಯ ವಾತಾವರಣಕ್ಕೆ ಬಂದಾಗ ನಮಗೆ ಒಂದರ್ಥದ ಶಕ್ತಿಯನ್ನು ನೀಡುತ್ತದೆ ಬಂಧುಗಳೇ. ಇಂತಹ ಪರಿಕ್ರಮ, ಇಂತಹ ಚಿಂತನೆಗಳು, ಇಂತಹ ವಾತಾವರಣ ಇವತ್ತು ವಿದ್ಯಾಭ್ಯಾಸದ ವ್ಯವಸ್ಥೆಯಿಂದ ಮೊದಲುಗೊಂಡು ಜನರಲ್ಲಿ ಜನಾರ್ದನನನ್ನು ಕಾಣುವಂಥ ಪರಿಕಲ್ಪನೆಯ ತನಕದ ಎಲ್ಲ ಒಟ್ಟು ಅಂಶದ ಸಾಕಾರ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಣ್ಣ ಸ್ವರೂಪದಲ್ಲಿ ಆಗಿದೆ. ನಾವೆಲ್ಲ ಒಂದಾಗಿದ್ದೇವೆ. ನಾನಿಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. SVP ಕನ್ನಡ ಅಧ್ಯಯನ ಕೇಂದ್ರದ ಸೋಮಣ್ಣವರು ಕಾಗೆಯ ಉದಾಹರಣೆಯೊಂದಿಗೆ ಬಹುಶಃ ನಮ್ಮೆಲ್ಲರ ಮನಸ್ಸಿಗೆ ಒಂದು ಸಣ್ಣ ಚಿಂತನೆಯನ್ನು ಹಚ್ಚಿದ್ದಾರೆ. ನಾವೇನು ಮಾಡಬಹುದು, ನಮ್ಮಿಂದ ಏನು ಆಗಬಹುದು, ನಮ್ಮಿಂದ ಆಗಬೇಕಾದ ಕಾರ್ಯಕ್ರಮಗಳು ಏನು. ನಮಗೆ ಕಾಗೆ ಕೀಳಾಗಿ ಕಾಣಬಹುದು, ಆದರೆ ಕೋಗಿಲೆ ಇಂಪಾಗಿಯೂ ಕಾಣಬೇಕು, ಅದರ ಧ್ವನಿ ಇಂಪಾಗಿಯೂ ಕೇಳಬಹುದು. ಆದರೆ ಈಗಾಗಲೇ ಹೇಳಿದೆ ನಾನು, ಸಮುದ್ರ ಭೋರ್ಗರಿತಾ ಇದೆ ಅಂತ. ಅದರ ಸಣ್ಣ ಫಲಶ್ರುತಿ ಸ್ವಲ್ಪ ಅಂಜಿಕೆ ಬರ್ತಾ ಇದೆ ಅಲ್ವೋ ನಮಗೆ ಮನಸ್ಸಿನ ಒಳಗೆ. ಪ್ರಕೃತಿ ಮುನಿದರೆ ಏನಾದೀತು, ಪ್ರಕೃತಿ ಒಲಿದರೆ ಏನಾದೀತು. ಪ್ರಕೃತಿ ಒಲಿದರೂ ಮುನಿದರೂ ಅದು ಸರ್ವರಿಗೂ ಸಮಾನವಾಗಿ ಆಗುತ್ತದೆ ಅಂತ ಹೇಳುವಂಥದ್ದು ಜಗತ್ತಿನ ವಿದ್ಯಮಾನದಲ್ಲಿ ನಾವು ಕಂಡುಕೊಂಡಿದ್ದೇವೆ. ಹಾಗಾಗಿ ನಾವು ಇವತ್ತು ಇಷ್ಟೇ ನಾವು ಮಾಡಬೇಕಾದದ್ದು, ಈ ಪ್ರಕೃತಿ ದತ್ತವಾದಂಥ ಭಗವಂತನಿಂದ ಅನುಗ್ರಹಿತನವಾದಂಥ ಏನೇನು ಪ್ರವಾದಿಗಳು, ನಾನು ಈಗಾಗಲೇ ಮಧ್ವಾಚಾರ್ಯರ ಚಿಂತನೆಗಳನ್ನು ಮಾಡಿದ್ದೆ, ಏನೇನು ಪ್ರವಾದಿಗಳು
ಬಹುಶಃ ಅದು ನಿಮ್ಮ ಪ್ರಾರ್ಥನಾ ಗೀತೆಯಲ್ಲೇ ಬಂತು. ಆ ವೇದವಾಗಲಿ, ಆ ಬೈಬಲ್ ಆಗಲಿ, ಆ ಕುರಾನ್ ಆಗಲಿ, ಅಥವಾ ಇನ್ಯಾವುದೋ ಧಾರ್ಮಿಕ ಸಚ್ಚಿಂತನೆಯ ಗ್ರಂಥಗಳಾಗಲಿ, ಅದು ನಮ್ಮಂತೆ ತಾಯಿಯ ಗರ್ಭದಿಂದ ಹುಟ್ಟಿದಂಥ ಓರ್ವ ಮಾನವ ಶ್ರೇಷ್ಠನಿಂದ ನಮಗೆ ಕೊಡಮಾಡಲ್ಪಟ್ಟದ್ದು. ಅದು ಒಂದು ಜಾತಿ, ಒಂದು ಧರ್ಮ, ಒಂದು ವ್ಯವಸ್ಥೆ, ಒಂದು ದೇಶ, ಒಂದು ಪ್ರದೇಶಕ್ಕೆ ಖಂಡಿತವಾಗಿಯೂ ಸೀಮಿತವಾದದ್ದಲ್ಲ. ಯಾವುದೇ ಸಾಹಿತ್ಯದ ಸಚ್ಚಿಂತನೆಗಳ ಕೃತಿಗಳು ಅದು ಇಡೀ ಲೋಕದ ಸೊತ್ತು. ಅಂತಹದೇ ನೆಲೆಯಲ್ಲಿ ಪ್ರವಾದಿಗಳು ಅವರು ಯಾವತ್ತು ಜಗತ್ವಂದನೀಯರು. ನಮ್ಮ ಮನದಲ್ಲಿ ಮಾತ್ರ ಅಲ್ಲ, ನಮ್ಮ ಮನೆಯಲ್ಲಿ ಮಾತ್ರ ಅಲ್ಲ, ನಮ್ಮ ಜೀವನದಲ್ಲಿ ಅನುಕರಿಸಬೇಕಾದಂಥ ಒಂದು ಚಿಂತನೆಯಲ್ಲಿ ಇರುವವರು. ಅವರು ಯಾವತ್ತೂ ಕಂಡುಕೊಂಡದ್ದು ಜಗತ್ತಿನಲ್ಲಿ ನೀವು ಮನುಷ್ಯನನ್ನು ಪ್ರೀತಿಸು, ಪ್ರಾಣಿಗಳನ್ನು ಪ್ರೀತಿಸು, ಪ್ರಕೃತಿಯನ್ನು ಸಂರಕ್ಷಿಸು, ಆ ಮುಖೇನ ದೇವರು ಕೊಟ್ಟಂಥ ನಿನ್ನ ಬದುಕನ್ನು ನೀನು ಮಾತ್ರ ಅನುಭವಿಸದೆ ಲೋಕೋಪಕಾರಿಯಾಗಿದ್ದುಕೊಂಡು ಈ ದೇಶಕ್ಕೆ ಅಥವಾ ನೀನು ಹುಟ್ಟಿದ ನೆಲಕ್ಕೆ ಏನಾದರೂ ಒಂದು ಸಣ್ಣ ಸಮರ್ಪಣೆಯನ್ನು ಮಾಡಿ ಹೋಗು ಅಂತ ಹೇಳುವಂಥದ್ದು ಅವರು ನಮಗೆ ಕಟ್ಟುಕೊಟ್ಟದ್ದು. ಎಲ್ಲರೂ ಸರ್ವರಿಗೂ ಸಮಬಾಳು, ಸರ್ವರಿಗೂ, ಇದೆಲ್ಲ ಕೇವಲ ರಾಜಕೀಯ ಘೋಷಣೆಯ ಸ್ವರೂಪದಲ್ಲಿ ನಾವು ಸ್ವೀಕರಿಸಬೇಕಾದ ಅಗತ್ಯ ಇಲ್ಲ. ನಮ್ಮ ಹಿಂದಿನಿಂದ ಬಂದದ್ದು, ಯಾರು ಹೊಸತಾಗಿ ಹೇಳಿದ್ದು ಏನೇನೂ ಇಲ್ಲ. ಪ್ರವಾದಿಗಳು ಕೊಟ್ಟಂತಹ ಚಿಂತನೆ ಇವತ್ತು ನಾನೇನು ಹೆಚ್ಚು ಉದ್ದ ಅದನ್ನು ವಿಶ್ಲೇಷಣೆ ಮಾಡದೆ, ಇದನ್ನು ಸಾಮಾನ್ಯರಿಂದ ಸಾಮಾನ್ಯರಿಗೆ, ಅದು ಅರಬ್ನಿಂದ ಹುಟ್ಟಿ ಬರಲಿ ಅಥವಾ ಅಟ್ಲಾಂಟಿಕದಿಂದ ಹುಟ್ಟಿ ಬರಲಿ, ಪಶ್ಚಿಮ ಕರಾವಳಿಯಿಂದ ಹುಟ್ಟಿ ಬರಲಿ, ಹಿಮಾಲಯದಿಂದ ಹುಟ್ಟಿ ಬರಲಿ, ಅದು ಎಲ್ಲಿಂದಲೂ ಉತ್ಪತ್ತಿ ಆಗಲಿ, ಆದರೆ ಅದರ ಪರಿಮಳದ ಅಸಚ್ಚಿಂತನೆ ನಮ್ಮ ಹೃದಯದಲ್ಲಿ ಉಂಟು ಮಾಡುವರೆ. ನಮ್ಮ ತುಳುವಿನಲ್ಲಿ ಒಂದು ಮಾತಿದೆ, ಎಡ್ಡೆ ಮದಿಪು ಮತ್ತು ಉಡಲ್ದ ಮದಿಪು ಅಂತ. ನಮ್ಮ ಹೊಟ್ಟೆಯ ಒಳಗೆ ಅದನ್ನು ಸ್ವೀಕರಿಸಬೇಕು. ನಮ್ಮ ಮನಸ್ಸಿನ ಆಂತರ್ಯದ ಒಳಗೆ ಅದು ಗಟ್ಟಿಯಾಗಿ ಅದು ಒಟ್ಟಿಕೊಂಡು ಇದ್ದಾಗ ಮಾತ್ರ ಬಹುಶಃ ನಮ್ಮ ಬದುಕು ಮಾತ್ರ ಸುಂದರವಾಗುವುದಲ್ಲದೆ ಜಗತ್ತು ಸುಂದರವಾಗುವುದಕ್ಕೆ ಅದು ಸಾಧ್ಯ. ಸಣ್ಣ ತುಣುಕಿನ ಸ್ಪರ್ಶ ನಮಗೆ ಮಾಡ್ತಾ ಇದ್ದಾರೆ. ಇದನ್ನು ಅನುಭವಿಸುವ ನೆಲೆಯಲ್ಲಿ ಇವತ್ತು ಶಾಂತಿ ಸಾಹಿತ್ಯ ವಾಹಿನಿಯ ಈ ಪರಿಕ್ರಮ ಇದು ಯಶಸ್ವಿಯಾಗಲಿ. ನಾನು ಈಗಾಗಲೇ ಅನೇಕ ನೆಲೆಗಳಲ್ಲಿ ನಾನು ಇದನ್ನು ಅನುಭವಿಸಿದ್ದೇನೆ. ಎಲ್ಲೆಲ್ಲಿ ಸಾಹಿತ್ಯ ಸಮ್ಮೇಳನಗಳು ಅಥವಾ ಸಾಹಿತ್ಯದ ಸಮಾರಾಧನೆಗಳು, ಸಾಹಿತ್ಯದ ಸಂಬಂಧಿ, ಸಂಸ್ಕೃತಿ ಸಂಬಂಧಿ, ಧಾರ್ಮಿಕ ಸಂಬಂಧಿ ಪರಿಕ್ರಮಗಳು ನಡೀತದೋ, ಸರ್ವಸಾಧಾರಣವಾಗಿ ನಾನು ಅಲ್ಲಿ ಹೋದಲ್ಲೆಲ್ಲ ಒಂದು ಬಾರಿ ಸುತ್ತು ಹೊಡಿಲಿಕ್ಕಿದೆ. ಶಾಂತಿ ಪ್ರಕಾಶನದ ಕಚೇರಿ ಅಥವಾ ಶಾಂತಿ ಪ್ರಕಾಶನದ ಆ ಸ್ಟಾಲ್ ಎಲ್ಲಿದೆ ಅಂತ. ಖಂಡಿತವಾಗಿ ನಾನು ಯಾವತ್ತೂ ಅಲ್ಲಿ ಹೋಗಿ ನಾನು ಅದನ್ನು ನೋಡಿಕೊಂಡೇ ಬರ್ತೇನೆ. ಯಾಕಂದರೆ ಆ ಶ್ರೀಗಂಧದ ಸುಮಧುರವಾದಂಥ ಪರಿಮಳವನ್ನು ಸವಿಬೇಕಲ್ಲ, ಆ ಸವಿಯುವುದರಿಂದ ಮಾತ್ರ ಮನಸ್ಸು ಪ್ರಫುಲ್ಲಿತವಾಗ್ತದೆ. ಅದೇ ಅನಗತ್ಯವಾದಂಥ ವಾಸನೆಗಳನ್ನು ನಾವು ಗ್ರಹಿಸುವುದರಿಂದ ಮನಸ್ಸು ವಿಕೃತವಾಗ್ತದೆ. ವಿಕೃತದ ಚಿಂತನೆಗೆ ಬಲಿ ಆಗಬಾರ್ದು. ನಾವು ಪ್ರೀತಿಯ ವಿದ್ಯಾರ್ಥಿನಿಯರೇ, ಖಂಡಿತವಾಗಿ ವಿಕೃತದ ಚಿಂತನೆಗಳಿಗೆ ಬಲಿ ಆಗಬೇಡಿ. ಜ್ಞಾನಾಮೃತವನ್ನು ನೀವು ಸೇವನೆ ಮಾಡುವುದರ ಮುಖಾಂತರ ಜೀವನದಲ್ಲಿ ನಿಮ್ಮ ಜ್ಞಾನವನ್ನು ವೃದ್ಧಿಸಿಕೊಳ್ತಾ ನಾಳೆ ಲೋಕದ ಮಾತೆಯರು, ನೀವು ಆ ಲೋಕದ ಮಾತೆಯರಾಗಿ ನೀವು ಬೆಳಗಬೇಕು ಎನ್ನುವಂಥದ್ದು ನಮ್ಮೆಲ್ಲರ ನಾಗರಿಕರ ಇದು ಆಶೆ ಅಷ್ಟೇ, ಬೇರೆ ಏನಲ್ಲ. ಈ ಜ್ಞಾನ ಸಂಪಾದನೆಯೊಂದಿಗೆ ಬದುಕನ್ನು ಸುಂದರವಾಗಿ ಕಟ್ಟಿಕೊಳ್ತಾ ಈ ಲೋಕಕ್ಕೆ ದೊಡ್ಡದಾದಂಥ ಕೊಡುಗೆ ನೀಡಬೇಕಾದ್ರೆ ನಾವು ಇವತ್ತು ಮೊಬೈಲ್, ನಾವು ಯಾವುದನ್ನು ಕೆಟ್ಟದು ಹೇಳ್ತಾ ಇಲ್ಲ. ಮೂರ್ಖರ ಪೆಟ್ಟಿಗೆ ಅಂತ ಅಲ್ವಾ ಹೇಳ್ತಾರೆ ಟೆಲಿವಿಷನಿಗೆ, ಮಾಧ್ಯಮಕ್ಕೆ. ಯಾಕೆ ಮೂರ್ಖರ ಪೆಟ್ಟಿಗೆ ಅಂತ ಹೇಳಬೇಕು? ಅದರಲ್ಲಿ ಒಳ್ಳೆಯ ಅಂಶಗಳು ನಾವೆಲ್ಲ ಸಣ್ಣದಿರುವಾಗ ನಮ್ಮ ತಂದೆ ತಾಯಿಗಳು ಹೇಳ್ತಾ ಇದ್ರು, ಲೋಕ ಹಾಳಾತಂಡ ಮಗ, ಹೌದು ಅಂಚಾತನ ಇಂಚ. ಹೌದು, ಆಗಲೂ ಲೋಕ ಹಾಳಾಗಿತ್ತು, ಈಗಲೂ ಲೋಕ ಹಾಳಾಗಿದೆ. ಆದರೆ ಲೋಕದಲ್ಲಿ ಹಾಳಾದ ಲೋಕದ ನಡುವೆ ಒಳ್ಳೆಯವರಾಗಿ ನಾವು ಪ್ರಜ್ವಲಿತವಾದಾಗ ಲೋಕ ಒಳ್ಳೆಯದಾಗ್ತದೆ. ಅದಕ್ಕೆ ಹೇಳುವಂಥದ್ದು ಸಂಸ್ಕಾರದ ಒಂದು ಚೌಕಟ್ಟು ಬೇಕು ಅಂತ. ಸಂಸ್ಕಾರದ ಚೌಕಟ್ಟನ್ನು ಕೊಡುವಂಥದ್ದೇ ಜ್ಞಾನ ಅಥವಾ ವಿದ್ಯೆ. ಆ ಜ್ಞಾನಾಮೃತವಾಗಬೇಕಾದ್ರೆ, ನಾವು ಜ್ಞಾನವಂತರಾಗಬೇಕಾದ್ರೆ ಓದುವ ಪ್ರಕ್ರಿಯೆಯಲ್ಲಿ, ಬರೆಯುವ ಪ್ರಕ್ರಿಯೆಯಲ್ಲಿ, ಒಳ್ಳೆ ರೀತಿಯಲ್ಲಿ ಉಪನ್ಯಾಸವನ್ನು ಇವತ್ತು ಚೆನ್ನಾಗಿ ಮಾಡಿದ್ರು ನೋಡಿ, ಆ ಉಪನ್ಯಾಸವನ್ನು ಅಥವಾ ಇನ್ನೊಬ್ಬರಿಗೆ ಬೋಧನೆ ಮಾಡುವಂಥ ಪ್ರಕ್ರಿಯೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋಣ. ನಾವು ಬೋಧನೆಯನ್ನು ಕೇಳುವಂಥದ್ದೇ ಪ್ರಪ್ರಥಮವಾಗಿ ತಾಯಿಯಿಂದ. ಪ್ರಥಮ ನಮಗೆ ತಾಯಿಯೇ ಮೊದಲವು, ತದನಂತರದ ವಿದ್ಯಾಶಾಲೆಗಳು. ಆ ಬೋಧನೆ ಮಾಡಬೇಕಾದಂಥ ಶಕ್ತಿ ನೀಡುವರೆ ನೀವೆಲ್ಲ ಈ ವ್ಯವಸ್ಥೆಗಳನ್ನು ತೊಡೆಕೊಳ್ಳೋಣ. ಇವತ್ತು ಲೋಕ ಮುಂದುವರಿದ ಹಾಗೆ ಹೇಳ್ತಾರೆ ಸೀಮೋಲ್ಲಂಘನ ಅಂತ. ಸೀಮೋಲ್ಲಂಘನ ಅಂದರೆ ಬೇರೆ ಏನಲ್ಲ, ಎಲ್ಲ ಮಾಧ್ಯಮದಲ್ಲೂ ಸಚ್ಚಿಂತನೆಗಳು ಬೆಳಗಬೇಕು. ವಾಟ್ಸಪ್ನಲ್ಲಿ ಆ ಸಂದೇಶ, ಮತ್ತೊಂದರಲ್ಲಿ ಈ ಸಂದೇಶ. ಅನಗತ್ಯವಾಗಿ ಜಡತ್ವದ ಕಡೆಗೆ ನಿಮ್ಮ ಜೀವನವನ್ನು ತೆಗೆದುಕೊಂಡು ಹೋಗಬೇಡಿ. ಬೇಕಾದಷ್ಟೇ ಉಪಯೋಗಿಸಿ. ವಿದ್ಯುನ್ಮಾನಗಳು ಆಗಲಿ, ತಂತ್ರಜ್ಞಾನಗಳಾಗಲಿ
ನಾವು ಅದರ ಆಗಬಾರದು. ವಾಹನ ಇದೆ ಅಂತ ನಡೆಯುವುದನ್ನು ಮರೆತು ಬಿಟ್ಟರೆ ಹೇಗಾಗ್ತದೆ? ನಾವು ಅಂಗವಿಕಲರಾಗ್ತೇವೆ ಅಷ್ಟೇ, ಯಾವುದಕ್ಕೂ ಬೇಡದ ಜಡ ವಸ್ತುಗಳಾಗ್ತೇವೆ. ಒಬ್ಬನನ್ನು ಹಾಳು ಮಾಡಬೇಕಾದ್ರೆ ಕೂತಲ್ಲಿ ಅವನಿಗೆ ಪಂಚಭಕ್ಷ ಪರಮಾನ್ನವನ್ನು ಕೊಟ್ಟು ಸುಖಭೋಗಗಳನ್ನು ಕೊಟ್ಟರೆ ಸಾಕಂತೆ. ಅವನ ತಲೆಯಲ್ಲಿರುವಂಥ ಯಾವುದೇ ಐನ್ಸ್ಟೀನ್ ಅಂತ ವಿಜ್ಞಾನದ ಶಕ್ತಿ ಇದ್ರೂ ಅಥವಾ ದೇವತಾ ಶಕ್ತಿ ಇದ್ರೂ ಅದು ಯಾವುದಕ್ಕೂ ಬೇಡದ ವಸ್ತುವಾಗಿ ಮುಂದಕ್ಕೆ ಹಾಳಾಗ್ತದೆ. ಹಾಗಾಗಬಾರ್ದು. ನಮ್ಮೊಳಗಿನ ಆತ್ಮಶಕ್ತಿಯ ಜಾಗೃತಿಯನ್ನು ಮಾಡುವುದರ ಮುಖಾಂತರ ಸಮಾಜಮುಖಿಯಾಗಿ ಹೋಗಬೇಕಾದ್ರೆ ನೀವು ಜಡತ್ವವನ್ನು ಬಿಟ್ಟು ಕಾರ್ಯತ್ವದ ನಡೆಗೆ ಇಂಥ ಎಲ್ಲ ಪ್ರಕ್ರಿಯೆಗಳಲ್ಲಿ ತೊಡಗಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ಎಲ್ಲ ವೇದಗಳು ಹೇಳಿದಷ್ಟೇ ಸಚ್ಚಿಂತನೆಗಳೆಲ್ಲ ಹರಿದು ಬರಲಿ, ಆದರೆ ಭಗವಂತನ ದಯೆ ಇರಲಿ ಅಂತ. ಭಗವಂತನ ದಯೆ ಇದ್ದಾಗ ಇಂಥದ್ದು ಸಂದರ್ಭದಲ್ಲಿ ಮಾತ್ರ ನಮಗೆ ಇರ್ತದೆ, ಅದು ಸಾಧ್ಯವಾಗಲಿ ಅಂತ ಹೇಳ್ತಾ ಮನೆ ಮನೆಗೆ ಮನಕ್ಕೆ ಗಲ್ಲಿ ಗಲ್ಲಿಗೆ ರಾಷ್ಟ್ರವ್ಯಾಪಿ ಕನ್ನಡದ ಸತ್ಯ ಭಾಷೆಯ ಸುಮಧುರವಾದಂಥ ಚೌಕಟ್ಟಿನೊಂದಿಗೆ ಎಲ್ಲ ಧಾರ್ಮಿಕ ಚಿಂತನೆಗಳನ್ನು ಸುಮಾರು 280 ಕೃತಿಗಳ ಮುಖಾಂತರ ಪಸರಿಸಿದಂಥ ಕೀರ್ತಿ ಅದು ಶಾಂತಿ ಪ್ರಕಾಶನಕ್ಕೆ ಸಲ್ತದೆ. ಈ ಸೇವೆಗೆ ಯಾವತ್ತೂ ಕನ್ನಡ ಸಾರಸ್ವತ ಲೋಕ ಅದು ಋಣಿಯಾಗಿರ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಬಿಡುಗಡೆಯಾದಂತಹ ಈ ವಾಹಿನಿಯ ಮುಖಾಂತರ ಶಾಂತಿಯ ಅವಶ್ಯಕತೆ ಇದೆ ಈ ದೇಶದಲ್ಲಿ. ಜಡತ್ವವನ್ನು ತೊಡೆದು ಹಾಕಿ ಸಕಾರಾತ್ಮಕ ಪ್ರಕ್ರಿಯೆಯೊಂದಿಗೆ ಶಾಂತಿಯ ಸುಧೆಯಲ್ಲಿ ನಮ್ಮ ಬದುಕನ್ನು ಸಾಗಿಸಬೇಕಾದದ್ದು. ನಾವೆಲ್ಲ 50 ವರ್ಷ 60 ವರ್ಷವಾದವರು ನಾವೆಲ್ಲ ಅದೃಷ್ಟವಂತರು. ನಮಗೆ ನಮ್ಮ ತಂದೆ ತಾಯಿಗಳು ನಮ್ಮ ಪೂರ್ವಜರು ಒಳ್ಳೆಯ ರೀತಿಯ ಬದುಕನ್ನು ಕೊಟ್ಟಿದ್ದಾರೆ ಅಲ್ವಾ ಶೆಟ್ರೆ? ನಾವು ಮುಂದಿನ ಜನಾಂಗದವರು ಒಳ್ಳೆಯವರಾಗಬೇಕೋ ಬೇಡವೋ? ವಿಕೃತ ಚಿಂತನೆಗಳ ವೈಭವೀಕರಣದ ಬದಲಿಗೆ ಅದನ್ನು ಬಿಟ್ಟು ಬಿಡಿ, ಉದಾಸೀನ ಮಾಡಿ. ಸರ್ಕಾರದನ್ನು ನೋಡ್ಕೊಳ್ಬೇಕು ಅಂತ ಸರ್ಕಾರವನ್ನು ನಾವು ಸೃಷ್ಟಿ ಮಾಡಬೇಕು. ಪ್ರಜಾಪ್ರಭುತ್ವದ ವಿಶಿಷ್ಟ ದೇಶ ಇದು. ಆದರೆ ನಾವು ಸುಕೃತ ಚಿಂತನೆಗಳನ್ನು ಸಾಧ್ಯವಾದಷ್ಟು ವೈಭವೀಕರಿಸುವ, ಆವಾಗ ಅದು ಗೌಣವಾಗ್ತದೆ. ಹೇಳ್ತಾರಲ್ಲ, ವೈದ್ಯಕೀಯ ವಿದ್ಯಾ ವ್ಯವಸ್ಥೆಯಲ್ಲಿ ಟಾಕ್ಸಿಕ್ ಅಂದರೆ ದೇಹದಲ್ಲಿ ವಿಷಾಂಶಗಳು ಜಾಸ್ತಿ ಆದಾಗ, ಕಾಯಿಲೆ ಅಂಶ ಜಾಸ್ತಿ ಆದಾಗ ಒಳ್ಳೆಯ ಅಂಶಗಳು ಜಾಸ್ತಿ ಆಗುವಾಗ ಅವರು ಪ್ರಚೋದನೆ ಮಾಡ್ತಾರೆ ಬೇರೆ ಬೆನ್ನೆಲೆಗಳಲ್ಲಿ. ಆವಾಗ ಕೆಟ್ಟ ಅಂಶಗಳು ತನ್ನಷ್ಟಕ್ಕೆ ತಾನೇ ಅದು ಹೊರಗೆ ಹೋಗ್ತದೆ. ಆ ರೀತಿಯ ಪ್ರಕ್ರಿಯೆ ನಿಜವಾದಂಥದ್ದು. ಮನುಕುಲದ ನಿಜವಾದಂಥ ಸೇವೆ ಶಾಂತಿ ಪ್ರಕಾಶನದ ಬಂಧುಗಳು ಮಾಡಿದ್ದಾರೆ. ಆ ಶಾಂತಿ ಪ್ರಕಾಶನದ ಸೇವೆಯ ಜೊತೆಗೆ ನಾವು ಹೂವಿನೊಡನೆ ಹಗ್ಗದ ಸ್ವರೂಪದಲ್ಲಿ ಆದರೂ ನಮ್ಮನ್ನು ತೊಡಗಿಸಿಕೊಳ್ಳುವಂತೆ ಭಗವಂತ ನಮ್ಮನ್ನು ಅನುಗ್ರಹಿಸಲಿ ಅಂತ ಹೇಳ್ತಾ, ಪುಸ್ತಕಗಳನ್ನು ಕೊಂಡು ಓದೋಣ. ಪುಸ್ತಕಗಳನ್ನು ಕೊಂಡ ನಂತರ ನಮ್ಮ ಮನೆಯಲ್ಲಿ, ನಮ್ಮಲ್ಲೆಲ್ಲ ಹಿಂದಿನವರು ಹೇಳ್ತಾ ಇದ್ರು, ದೇವರ ಕೋಣೆ ಅಂತ ಇರಲಿಲ್ಲ, ದೇವರ ಚಿಟ್ಟೆ ಅಂತ ಎಲ್ಲ ಹಿರಿಯರಿಗೆ ಗೊತ್ತಿದೆ ನಮ್ಮ ಜೀವನದ ವ್ಯವಸ್ಥೆಯಲ್ಲಿ. ಹಾಗೆ ಮುಸಲ್ಮಾನ ಧರ್ಮದಲ್ಲಿ ಇನ್ನೊಂದು ರೀತಿಯಲ್ಲಿ ಇರ್ತದೆ. ದೇವರ ಚಿಟ್ಟೆ ಜೊತೆಗೆ ಅದರಿಂದಲೂ ಪ್ರಾಮುಖ್ಯವಾದದ್ದು ಒಂದು ಸಣ್ಣ ತಡ್ಕೋಲು ಅಂದರೆ ಸಣ್ಣ ಕಬಾಟ್ ಇರ್ತದೆ. ಕಬಾಟ್ನಲ್ಲಿ ಎಲ್ಲ ಪುಸ್ತಕಗಳು ಆಯುರ್ವೇದದಿಂದ ಮೊದಲುಗೊಂಡು ವೇದದ ತನಕ ಹಿಂದಿನಿಂದಲೂ ಇತ್ತು. ಇವತ್ತಿನ ಐಷಾರಾಮದ ಬದುಕಿನ ವ್ಯವಸ್ಥೆಯಲ್ಲಿ ಅದು ಯಾವುದೋ ನಮ್ಮ ಒಳಗಿನ ವಿನ್ಯಾಸಕಾರರು ಅಂತ ಅದಕ್ಕೆ ಪ್ರಾಶಸ್ತ್ಯ ಕೊಡ್ತಾ ಇಲ್ಲ. ನಾವು ತೆಗೆದುಕೊಂಡ ಗ್ರಂಥಗಳು ಮನೆಯೊಳಗೆ ಎದ್ದು ಕಾಣುವ ಸ್ವರೂಪದಲ್ಲಿ ದೇವರಂತೆ ಆ ಗ್ರಂಥಾಲಯದ ವ್ಯವಸ್ಥೆಯನ್ನು ಇಟ್ಟುಕೊಂಡು ಅದರೊಳಗೆ ಮಾತ್ರ ಪೂಜೆ ಮಾಡುವ ಕೆಲಸ ಮಾಡಬೇಡಿ. ಅದನ್ನು ದಿನನಿತ್ಯ ಪಠಿಸುವುದರ ಮುಖಾಂತರ ಅವಶ್ಯಕತೆ ಬೇಕಾಗಿದ್ದಲ್ಲಿ ಸಾಧ್ಯವಾದಷ್ಟು ನಮ್ಮ ಮನೆಯ ಮಕ್ಕಳಿಗೂ ಅದನ್ನು ಬೋಧಿಸುವುದರ ಮುಖಾಂತರ, ಭಜನೆ ಅಂದರೆ ಬೇರೇನಲ್ಲ, ಸಚ್ಚಿಂತನೆಗಳನ್ನು ಶ್ರವಣ ಮಾಡುವಂಥದ್ದು, ಕೇಳುವಂಥದ್ದು ಸುಂದರ ರಾಗದಲ್ಲಿ. ಆ ಮುಖೇನ ಜ್ಞಾನಾಮೃತದ ಪ್ರಸರಣವಾಗಲಿ, ಶಾಂತಿ ಪ್ರಕಾಶನ ಉದ್ದೇಶ ಅದು ಫಲಪ್ರದವಾಗಲಿ ಅಂತ ಎಲ್ರಿಗೂ ಶುಭಾಶಯವನ್ನು ಹೇಳ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ನಮಸ್ಕಾರ. ಗ್ರಂಥಾಲಯದಲ್ಲಿ ಕೇವಲ ಕೇಂದ್ರ ಗ್ರಂಥಾಲಯದಲ್ಲಿ ಮಾತ್ರ ಓದಿ ಮತ್ತೆ ಫೀಲ್ಡ್ ವರ್ಕ್ ಎಲ್ಲ ಬೇರೆ ಸಾಹಿತ್ಯ ಕೃತಿಗಳನ್ನು ಓದಿ ನಾನು PhD ಸಂಪಾದನೆ ಮಾಡಿದ್ದೇನೆ. ನನಗೆ ಯಾತಕ್ಕೆ ಈ ಅಭಿಮಾನ ಅಂದರೆ, ಆನಂತರ ಆ ಗ್ರಂಥಾಲಯದಲ್ಲಿ ಸುಮಾರು 20 ವರ್ಷಗಳಷ್ಟು ಕಾಲ ಸರ್ಕಾರದ ನಾಮನಿರ್ದೇಶಿತ ಸದಸ್ಯನಾಗಿ ಕೂಡ ಕೆಲಸ ಮಾಡಿದೆ. ಆವತ್ತು ಸೋಮಣ್ಣವರಿಗೆ ನೆನಪು ಮಾಡ್ತೇನೆ ನಾನು, ಸರ್ ಎನ್ಸೈಕ್ಲೋಪೀಡಿಯಾ ಆಫ್ ಬ್ರಿಟಾನಿಕಾ ಗ್ರಂಥ ನನಗೆ ಬೇಕಿತ್ತು. ಆವತ್ತೇ 10 ವಾಲ್ಯೂಮ್ಗಳಲ್ಲಿ ಅವು ಇದ್ದವು. ಕೊಂಡುಕೊಳ್ಳುವಷ್ಟು ನನ್ನಲ್ಲಿ ಆರ್ಥಿಕತೆ ಇರಲಿಲ್ಲ. ನಾನು ಆ ಗ್ರಂಥಾಲಯದಲ್ಲಿ ಗ್ರಂಥಾಲಯ ಸಹಾಯಕರನ್ನ ರಾತ್ರಿವರೆಗೂ ಕೂಡ ಕೂರಿಸಿಕೊಂಡು ನೋಟ್ ಮಾಡ್ಕೊಳ್ತಾ ಇದ್ದೆ, ಟಿಪ್ಪಣಿ ಹಾಕ್ತಾ ಇದ್ದೆ. ಇವತ್ತು ಅಂತ ಬ್ರಿಟಾನಿಕಾ ಎನ್ಸೈಕ್ಲೋಪೀಡಿಯಾ ಯಾವುದೇ ಇರಲಿ, ಖಾಲಿ ಮೊಹಮ್ಮದ್ ಕುಂಜಿ ಹೇಳಿದ ಮೊಬೈಲ್ನಲ್ಲಿ ಒಂದು ಟಿಕ್ ಮಾಡಿದರೆ ಗೂಗಲ್ನಲ್ಲಿ ಎಂಟೈರ್ ಎನ್ಸೈಕ್ಲೋಪೀಡಿಯಾ ನನಗೆ 80 ವರ್ಷದ ಪ್ರಾಯಸ್ಥರು, ಮಹಿಳೆಯರು ಮತ್ತು ಪುರುಷರು ಎಲ್ಲರೂ ಕೂಡಿಕೊಂಡು ಓದ್ತಾರೆ. ನನ್ನ ವಿದ್ಯಾರ್ಥಿ ಮಿತ್ರರು ಯಾರನ್ನು ಕೂಡ ನಾನು ನೋಡ್ತಾ ಇಲ್ಲ. ಯುವ ಪೀಳಿಗೆ ಯಾತಕ್ಕೆ ಗ್ರಂಥಾಲಯದ ಕಡೆ ಮುಖ ಮಾಡುವುದಿಲ್ಲ ಅಂದರೆ, ಈಗಾಗಲೇ ನಾವು ಗುರುತಿಸಿಕೊಂಡಂತಹ ಮೊಬೈಲ್ಗಳು ಆ ಕೆಲಸವನ್ನು ನಿರ್ವಹಿಸ್ತವೆ ಎನ್ನುವ ಕಾರಣಕ್ಕೆ.
ಕಾಲೇಜುಗಳಲ್ಲಿ ತರಗತಿಗಳಲ್ಲಿ ಅಧ್ಯಾಪಕರು ಇಲ್ಲದಾಗ ಇವರು ಗಲಾಟೆ ಮಾಡ್ತಾ ಇಲ್ಲ. ಯಾತಕ್ಕೆ ಅಂದ್ರೆ ಮೊಬೈಲ್ ನೋಡ್ತಾ ಕೂರೋದಲ್ಲ, ಇವರು ಕಾಲೇಜಿನಲ್ಲೇ ಇರುವುದಿಲ್ಲ. ಈ ಹಿರದ ಮಕ್ಕಳಲ್ಲ. ನಾನು ಮಂಗಳೂರಿನಲ್ಲಿ ನಾನು ಪಾಠ ಮಾಡ್ತಾ ಇದ್ದ ಕಾಲೇಜಿನಲ್ಲಿ ಆ ಥರ ತೊಂದರೆ ಇರಲಿಲ್ಲ. ಮಂಗಳೂರಿನ ಬಹುತೇಕ ಕಾಲೇಜುಗಳಲ್ಲಿ ನೋಡಿದ್ರೆ ಆ ಕ್ಲಾಸ್ ರೂಮ್ನಲ್ಲಿ ಮಕ್ಕಳೇ ಇರುವುದಿಲ್ಲ. ಸರ್ ಬಂದು ನೋಡ್ತಾರೆ, ಮಕ್ಕಳು ಇಲ್ವಾ? ಯಾಕೆ ಇಲ್ಲ ಸರ್, ಅವ್ರು ಏನೋ ಹಂಪನಘಟ್ಟದಲ್ಲಿ ಕೆಲಸ ಇದೆ ಅಂತ ಹೋಗಿದ್ದಾರೆ. ಎಷ್ಟು ಜನ ಹೋಗಿದ್ದಾರೆ? ಅಷ್ಟು ಜನ. ಒಂದು ಹುಡುಗಿ ಹೋದ್ರೆ ಎಲ್ಲ ಹುಡುಗಿಯರು ಅವರ ಹಿಂದೆ ಹೋಗ್ತಾರೆ, ಒಬ್ಬ ಹುಡುಗ ಹೋದ್ರೆ ಎಲ್ಲರೂ ಹೋಗ್ತಾರೆ. ನಾನು ಈ ಮಕ್ಕಳಿಗೆ ಕೇಳಲಿಕ್ಕೆ ಇಷ್ಟಪಡೋದು, ನಮ್ಮ ಕಾಲಘಟ್ಟದಲ್ಲಿ, ನಮ್ಮ ಇವತ್ತಿನ ಸಾಮಾಜಿಕ ಕಾಲಘಟ್ಟದಲ್ಲಿ ನಾವು ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರು ಮಾಡುವಂಥ ಪಾಠ ಬೇಡ, ಗ್ರಂಥಾಲಯಗಳಲ್ಲಿ ಓದುವಂಥ ಮನಸ್ಸು ಬೇಡ, ನಾವು ಪಾಸ್ ಆಗಬೇಕು. ಹೇಗೆ? ವಾಮಮಾರ್ಗ ಅಂತೂ ವಿಶ್ವವಿದ್ಯಾನಿಲಯಗಳಲ್ಲಿ ಅಥವಾ ಕಾಲೇಜುಗಳಲ್ಲಿ, ಸರ್ಕಾರಿ ಇಲಾಖೆಗಳಲ್ಲಿ ಅದು ಬೇರೆ ಬೇರೆ ಹೋಮ ಮಾರ್ಗಗಳಿವೆ. ಅವುಗಳನ್ನು ನಾನು ಗುರುತಿಸಲಿಕ್ಕೆ ಹೋಗುವುದಿಲ್ಲ. ನಾನು ಅದನ್ನು ಹೇಳೋದು ಕೂಡ, ನಾನು ಒಬ್ಬ ಅಧ್ಯಾಪಕನಾಗಿ ಹೇಳೋದು ಕೂಡ ಸರಿಯಲ್ಲ. ರ್ಯಾಂಕ್ ತೆಗೆಯಲಿಕ್ಕೆ ಓದಲೇಬೇಕಾಗಿಲ್ಲ. ಇವತ್ತು ನನ್ನೊಬ್ಬ ಹಿರಿಯ ಸ್ನೇಹಿತರು ಹೇಳ್ತಾ ಇದ್ರು, ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದೆ, ಯಾವುದೇ ಆರ್ಥಿಕವಾದಂಥ ಹಿನ್ನೆಲೆ ಇಲ್ಲದೆ, ತಂದೆ ದೊಡ್ಡ ಪ್ರೊಫೆಸರ್ ಆಗಿ ನಿವೃತ್ತರಾಗಿದ್ದಾರೆ, ದೊಡ್ಡ ಮನುಷ್ಯರಾಗಿ ನಿವೃತ್ತರಾಗಿದ್ದಾರೆ, ಅಂತಹ ಹಿನ್ನೆಲೆಯೂ ಕೂಡ ಇಲ್ಲದೆ ಸಾಮಾನ್ಯವಾಗಿ ನಮ್ಮಂತ ಮಕ್ಕಳು ಓದುವುದು, ಬದುಕಿನಲ್ಲಿ ಮುಂದೆ ಬರುವುದು ಹೇಗೆ ಅಂದ್ರೆ ಕೇವಲ ಶ್ರದ್ಧೆಯಿಂದ, ಕೇವಲ ಆತ್ಮವಿಶ್ವಾಸದಿಂದ, ಸ್ವಾಭಿಮಾನದಿಂದ. ಇದು ನಿಮಗೆ ಮಾಡಲಿಕ್ಕೆ ಸಾಧ್ಯ ಆದ್ರೆ ಮಕ್ಕಳೇ, ಇವತ್ತಿನ ನಮ್ಮ 4ನೆಯ ಗ್ರಂಥಾಲಯ ಸಂಚಾರಿ ವಾಹಿನಿ ಏನು ನಾಡಿಗೆ ತನ್ನನ್ನು ಅರ್ಪಿಸಿಕೊಂಡಿದೆ, ಕೇಂದ್ರ ಗ್ರಂಥಾಲಯದಲ್ಲಿ ಕೂಡ ಬಸ್ಗಳ ಮೂಲಕ ನಾವು ಪುಸ್ತಕಗಳನ್ನ ಇದು ಮಂಗಳೂರು ನಗರದ ಮೂಲೆ ಮೂಲೆಗಳಲ್ಲಿ ಸುಮಾರು 25-30 ಕಡೆಗಳಲ್ಲಿ ನಾವು ಸಂಚಾರಿ ಗ್ರಂಥಾಲಯನ ತೆರೆದಿದ್ದೇವೆ. ದಿನ ಪೂರ್ತಿ ವಾರದಲ್ಲಿ ಎಷ್ಟು ಸಲ ಹೀಗೆ ಅಂತ ಓಡಾಡ್ತಾ ಇದೆ. ನಮ್ಗೆ ಒಂದು ಈ ಆರ್ಥಿಕವಾಗಿ ಕಷ್ಟದಲ್ಲಿರುವಂತಹ ಮಕ್ಕಳಿಗೆ ಪುಸ್ತಕಗಳನ್ನ ಕೊಂಡುಕೊಂಡು ಓದಲಿಕ್ಕೆ ಆಗದೇ ಇರುವಂತಹ ದಿನಗಳಲ್ಲಿ ಮೊಬೈಲಿಗೆ ನೀವು ಶರಣಾಗಬೇಡಿ ಅಂತ ಹೇಳುವ ನನ್ನಂತ ಮೇಷ್ಟ್ಗಳ ಸಂದರ್ಭಗಳಲ್ಲಿ ನಿಮಗೆ ದಾರಿಯನ್ನ ತೋರಿಸಲಿಕ್ಕೆ ಸಾಧ್ಯ ಆಗುವುದು ಗ್ರಂಥಾಲಯ ಮಾತ್ರ. ಇವತ್ತು ನಾನು ಮಮದಗುಂಜ ಹತ್ರ ಆರಂಭದಲ್ಲಿ ಕೇಳಿದೆ, ಈ ಶಾಂತಿ ಪ್ರಕಾಶನದ ನೋಡಿ ಅದ್ಭುತವಾದಂತ ಒಂದು ಮೈ ನವಿರೇಳುವಂತ ಹೆಸರು. ನಾವು ಏನೇನೋ ಮಾತಾಡಿಕೊಳ್ತೇವೆ, ನಾನು ಅದನ್ನು ಮಾತಾಡೋದಿಲ್ಲ. ಯಾಕೆಂದ್ರೆ ನಾವು ಇವತ್ತು ಈ ಮುಸ್ಲಿಂ ಜಗತ್ತನ್ನ ಗುರುತಿಸಿಕೊಳ್ಳುವಂತ ರೀತಿ ಇದೆಯಲ್ಲ, ನಾನು ಅದಕ್ಕೆ ಯಾವತ್ತೂ ಕೂಡ ಹೆದರಲಿಲ್ಲ, ಹೆದರಬೇಕಾದ ಅಗತ್ಯ ಇಲ್ಲ ಅಂತ ನನ್ನ ವಿದ್ಯಾರ್ಥಿಗಳಿಗೆ, ನನ್ನ ಸಮುದಾಯದ ಹಿರಿಯರಿಗೆ, ಕಿರಿಯರಲ್ಲೆಲ್ಲ ನಾವು ಚರ್ಚೆ ಮಾಡ್ತೇವೆ. ಈ ಮುಸ್ಲಿಂ ಎನ್ನುವಂತ, ಮುಸ್ಲಿಂ ಜಗತ್ತು ಎನ್ನುವುದನ್ನ ಗುರುತಿಸಿಕೊಳ್ಳುವ, ಅದರ ಅಸ್ಮಿತೆಯನ್ನ ನಾವು ತೋರಿಸಿಕೊಳ್ಳುವಂತ ಈ ಕ್ರಮ ಇದೆಯಲ್ಲ, ಇದು ಸ್ವಲ್ಪ ಚಾಲೆಂಜಬಲ್, ಇದು ಸವಾಲು ನಮ್ಮ ಮುಂದೆ ಇರತಕ್ಕಂಥದ್ದು. ಹೇಗೆ ಅಂದ್ರೆ ನೂರಾರು ಸಮಸ್ಯೆಗಳ ಮಧ್ಯೆ ಇವತ್ತು ಮಂಗಳೂರು ನಗರದಲ್ಲಿ ಅತ್ಯಂತ ಶ್ರೇಷ್ಠ ಕಾಲೇಜುಗಳಲ್ಲಿ ಕೂಡ ನಮ್ಮ ಬುರ್ಕ, ನಮ್ಮ ಸ್ಕಾರ್ಪ್, ಇದರ ಬಗ್ಗೆ ಎಲ್ಲ ಬೇಡದ ಚರ್ಚೆಗಳು ಅಥವಾ ಅವುಗಳು ಬೇಕೇ ಎನ್ನುವುದರ ಬಗ್ಗೆ ನಮ್ಮ ಪ್ರತಿಭಟನೆಗಳು, ಪ್ರತಿರೋಧಗಳು, ಇವುಗಳೆಲ್ಲವೂ ಕೂಡ ನಾವು ಕಂಡುಕೊಂಡು ಶಿಕ್ಷಣ ಲೋಕದಲ್ಲೂ ಕೂಡ ನಮ್ಮ ಜಾತಿ ಆಧಾರಿತ, ರಾಜಕೀಯ ಆಧಾರಿತ ಮತ್ತು ಆರ್ಥಿಕ ಆಧಾರಿತವಾದಂತಹ ಕನಸುಗಳನ್ನೆಲ್ಲ ನಾವು ತಂದುಕೊಂಡು ಅದರ ಸ್ವಚ್ಛತೆಯನ್ನೇ ಹಾಳು ಮಾಡಲಿಕ್ಕೂ ಕೂಡ ನಮ್ಮಲ್ಲಿ ಪ್ರಯತ್ನಗಳು ನಡೆಯುತ್ತಾ ಇವೆ. ಅತ್ಯಂತ ಪ್ರಾಮಾಣಿಕವಾಗಿ ದಕ್ಷತೆಯಲ್ಲಿ ಒಬ್ಬ ಮನುಷ್ಯನಾಗಿ ನಮ್ಮ ಸಮಾಜದಲ್ಲಿ ಗುರುತಿಸಿಕೊಳ್ಬೇಕು ಅಂತಾದ್ರೆ, ಒಬ್ಬ ಪ್ರಾಮಾಣಿಕ ವ್ಯಕ್ತಿಯಾಗಿ, ಅದು ಹೆಣ್ಣು ಮಗಳಾಗಲಿ ಗಂಡು ಮಗನಾಗಲಿ, ದಕ್ಷತೆಯಿಂದ ಅವ ತನ್ನ ಸಮುದಾಯದ ಮತ್ತು ತನ್ನ ಸಮಾಜದ ಮತ್ತು ತಾನು ಒಡನಾಡುತ್ತಿರತಕ್ಕಂಥ ಆ ಪ್ರದೇಶದ ಒಬ್ಬ ಸಚ್ಚಾರಿತ್ರ್ಯ ಇರತಕ್ಕಂಥ ವ್ಯಕ್ತಿಯಾಗಿ ತನ್ನನ್ನು ರೂಪಿಸಿಕೊಳ್ಬೇಕು ಅಂದ್ರೆ ಶ್ರಮ ಬೇಕು, ಶ್ರದ್ಧೆ ಬೇಕು, ಆಲೋಚನಾ ಲಹರಿ ಬೇಕು, ಚಿಂತನಶೀಲತೆ ಬೇಕು, ಅವನಲ್ಲಿ ಸೃಜನಶೀಲತೆಯನ್ನು ಮೂಡಿಸಿಕೊಳ್ಬೇಕು. ಅವ ಪರವಾಗಿಲ್ಲ ಅಂತ ಇವತ್ತು ಜನ ಅವನ ಬಗ್ಗೆ ಮಾತಾಡಿಕೊಳ್ಬೇಕು, ಹಿಂದಿನಿಂದಲೂ ಮುಂದಿನಿಂದಲೂ. ಈತ ಪರವಾಗಿಲ್ಲ, ಈಕೆ ಪರವಾಗಿಲ್ಲ, ಈಕೆ ಒಳ್ಳೆ ಹೆಣ್ಮಗಳು, ಈತ ಒಳ್ಳೆ ಹುಡುಗ ಅಂತ ಮಾತಾಡಿಕೊಳ್ಬೇಕು. ಮಕ್ಕಳೇ, ನಾನು ನಿಮ್ಗೆ ಹೇಳ್ತಾ ಇರೋದು ಅದೇ. 36 ವರ್ಷ ನಿಮ್ಮಂತ ವಿದ್ಯಾರ್ಥಿಗಳೊಟ್ಟಿಗೆ ನಾನು ಅಧ್ಯಾಪಕನಾಗಿ ಕಾಲ ಕಳೆದಿದ್ದೇನೆ. 24 ವರ್ಷ ನಿಮ್ಮ ಹಾಗೆ ವಿದ್ಯಾರ್ಥಿಯಾಗಿ ಓದಿದ್ದೇನೆ. ಮತ್ತೆ ಏನು ಮಾಡಿದ್ದೇನೆ ಅನ್ನೋದರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ವಿದ್ಯಾರ್ಥಿಯಾಗಿ ಓದಿದ್ದು ಮತ್ತು ಅಧ್ಯಾಪಕನಾಗಿ ಬೋಧನೆ ಮಾಡಿದ ಈ ಅನುಭವದ ಹಿನ್ನೆಲೆಯಲ್ಲಿ ಪ್ರತಿ ಸಲವೂ ಕೂಡ ಆರೋಗ್ಯಪರವಾಗಿ ಸಮಾಜದ ಬಗ್ಗೆ ನಾವು ದೃಷ್ಟಿ ಹಾಯಿಸಬೇಕು ಅಂತ ನಾನು ತಿಳ್ಕೊಂಡಿದ್ದೇನೆ, ನನ್ನ ಗುರುಗಳಿಂದ ಮತ್ತು ನನ್ನ ಹಿರಿಯರಿಂದ.
ಸಮಾಜವನ್ನು ಆರೋಗ್ಯಪೂರ್ಣವಾಗಿ ನೋಡುವಂತ ಕಣ್ಣು ಬೇಕು, ಮನಸ್ಸು ಬೇಕು, ಹೃದಯ ಬೇಕು ಅಂತ ನಾನು ಮಕ್ಕಳಿಗೆ ಯಾವತ್ತೂ ಹೇಳುವಂತ ಒಂದು ಮಾತಿದೆ. ಎಲ್ಲಾ ಹೆಣ್ಣು ಮಕ್ಕಳು, ನೀವೆಲ್ಲ ಇಲ್ಲಿರತಕ್ಕಂಥ ವಿದ್ಯಾರ್ಥಿನಿಯರು, ನೀವು ಹೃದಯದಿಂದ ಹೃದಯಕ್ಕೆ ಮಾತಾಡುವ ಚೈತನ್ಯವನ್ನು ಪಡೆಯಬೇಕು ಮಕ್ಕಳ. ಅವನು ಯಾವ ಜಾತಿ, ಇವನು ಯಾವ ಜಾತಿ, ಅವನು ಯಾವ ಸಮುದಾಯ, ಇವನು ಯಾವ ಸಮುದಾಯ, ಅವನ ಮನೆಯ ತಂದೆ ಹತ್ರ ಎಷ್ಟು ಕಾರಿದೆ, ಏರ್ ಕಂಡೀಷನ್ ಬಂಗಲೆಗಳಿವೆ, ಅದು ಬದುಕಿಗೆ ಅರ್ಥವನ್ನು ಕೊಡುವುದಿಲ್ಲ. ನಾಳೆ ಹೋಗುವಾಗ ನಾವು ಹೋಗುವುದು ಹಾಗೇನೆ. ನಾವು ತಿಳ್ಕೋಬೇಕಾದ ಏನಂದ್ರೆ, ನಾನು ಸಮಾಜದಲ್ಲಿ ಇತರರಿಗೆ ತೊಂದರೆ ಆಗದ ರೀತಿಯಲ್ಲಿ ಬದುಕಬೇಕು ಅಂತ. ನನಗೆ ಇಂಥ ಗ್ರಂಥಾಲಯಗಳು, ಈ ಗ್ರಂಥಾಲಯಗಳು ನಾನು ಮೊಹಮ್ಮದ್ ಕುಂಜವರಲ್ಲಿ ಕೇಳಿದ್ದೆ, ಶಾಂತಿ ಪ್ರಕಾಶನದ 280 ಕೃತಿಗಳು ಬಂದಿವೆ. ತುಂಬಾ ಸಂತೋಷ, ತುಂಬಾ ಖುಷಿಯ ಮತ್ತು ಸಮುದಾಯದ ಒಂದು ಜವಾಬ್ದಾರಿಕೆಯ ವಿಚಾರ ಅದು. ಮತ್ತು ಅಷ್ಟೂ ಕೃತಿಗಳಲ್ಲಿ ನಾವು ಮೌಲ್ಯಗಳನ್ನ ಅನಾವರಣ ಮಾಡಿದ್ದೇವೆ, ಸೈದ್ಧಾಂತಿಕವಾದಂತಹ ವಿಚಾರಗಳನ್ನ ಹೇಳಿಕೊಟ್ಟಿದ್ದೇವೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಚಿಂತನೆಗಳನ್ನ ನಾವು ಜನಮಾನಸಕ್ಕೆ ಮುಟ್ಟಿಸುವ ಪ್ರಯತ್ನವನ್ನು ಮಾಡಿದ್ದೇವೆ. ಅದರಲ್ಲಿ ಯಾವುದೂ ಕೂಡ ಹಿಂಸೆ ಇಲ್ಲ, ಅನಾಗರಿಕತೆ ಇಲ್ಲ, ಅಮಾನವೀಯತೆ ಇಲ್ಲ ಎನ್ನುವುದನ್ನು ನಾವು ಹೇಳಿದ್ದೇವೆ. ಅದರ ಒಟ್ಟಿಗೆ ಮೊಹಮ್ಮದ್ ಕುಂಜವರು ಹಿರಿಯರಾದಂಥ ಶರೀಫ್ ಸಾಹೇಬರಿಗೆ ನನ್ನ ಒಂದು ರಿಕ್ವೆಸ್ಟ್ ಇದೆ. ವಿಶ್ವವಿದ್ಯಾನಿಲಯ ನಮ್ಮ ಕರ್ನಾಟಕದ್ದು ಮತ್ತು ನಮ್ಮ ದೇಶದ ಶ್ರೇಷ್ಠ ವಿಶ್ವವಿದ್ಯಾನಿಲಯಗಳಲ್ಲಿ ಬರತಕ್ಕಂಥ ಶ್ರೇಷ್ಠ ಕೃತಿಗಳು ನಮಗೆ ಬೇಕು. ನಾನು ಜನಪ್ರಿಯ ಸಾಹಿತ್ಯದ ಬಗ್ಗೆ ಮಾತಾಡ್ತಾ ಇಲ್ಲ, ಅದು ಮೌಲ್ಯಾಧಾರಿತವಾಗಿರತಕ್ಕಂಥ ಕೃತಿಗಳು ಬೇಕು. ಕನ್ನಡದ ಅಂಗಸಂಸ್ಥೆಗಳು, ಅದು ಸಾಹಿತ್ಯ ಪರಿಷತ್ ಇರ್ಬೋದು, ನಮ್ಮ ಬೇರೆ ಬೇರೆ ಪ್ರಾಧಿಕಾರಗಳು, ಕನ್ನಡ ಪ್ರಾಧಿಕಾರಗಳಿರ್ಬೋದು, ಗ್ರಂಥಾಲಯ, ಸರ್ಕಾರದ ಗ್ರಂಥಾಲಯಗಳಿರ್ಬೋದು, ಇಲ್ಲಿ ಮೌಲ್ಯವನ್ನ ಬಿಂಬಿಸತಕ್ಕಂಥ, ಪ್ರತಿಪಾದಿಸತಕ್ಕಂತಹ ಕೃತಿಗಳನ್ನು ಕೂಡ ನಮ್ಮೊಟ್ಟಿಗೆ ಸೇರಿಸಿಕೊಳ್ಳೋಣ. ಅದು ಕೂಡ ಜನರೊಟ್ಟಿಗೆ, ನಮ್ಮ ಶಾಂತಿ ಪ್ರಕಾಶನದ ಪುಸ್ತಕಗಳ ಒಟ್ಟಿಗೆ ಅವುಗಳು ಕೂಡ ನಡೆದಾಡ್ಲಿ, ಅವುಗಳನ್ನು ಕೂಡ ಓದುವಂತ ಕೆಲಸ ನಮ್ಮಲ್ಲಿ ಆಗ್ಲಿ. ಆಗ ಏನಾಗುತ್ತೆ ಅಂದ್ರೆ, ಶಾಂತಿ ಪ್ರಕಾಶನ ಯಾರು ಅದಕ್ಕೆ? ಮೊಹಮ್ಮದ್ ಕುಂಜಿಯವರು, ರೈ ಅವರು ಇದ್ದಾರೆ, ಕಲ್ಕುರವರು ನಮ್ಮ ಬೆಂಬಲಕ್ಕೆ ಇದ್ದಾರೆ. ಇದು ಎರಡನೇ ವಿಚಾರವಾಗಿ ಬರ್ತದೆ. ಮೊದಲು ಮೊಹಮ್ಮದ್ ಕುಂಜಿಯವರ ಪುಸ್ತಕ ಅಂತ ಬರ್ತದೆ, ಅದು ಇಸ್ಮಾಯಿಲ್ ಪುಸ್ತಕ, ಶರೀಫ್ ಸಾಹೇಬರ ಪುಸ್ತಕ, ರಹಮತುಲ್ಲಾ ಸಾಹೇಬರ ಪುಸ್ತಕ ಅಂತ ಬರುತ್ತೆ. ಎಲ್ಲ ವಿಶ್ವವಿದ್ಯಾಲಯದ ಸರ್ಕಾರದ ಅಂಗಸಂಸ್ಥೆಗಳ ಒಳ್ಳೆಯ ತತ್ವನಿಷ್ಠವಾದಂಥ ಕೃತಿಗಳನ್ನು ನಾವು ತರೋಣ. ಇವತ್ತು ಸಾಹಿತ್ಯ ಕೃತಿಗಳು ಹೇಗೆ ನಮ್ಮ ಮಕ್ಕಳಿಗೆ ಮುಟ್ಟಬೇಕು ಅಂದ್ರೆ, ಸೃಜನ ಸಾಹಿತ್ಯದ ಬಗ್ಗೆ ನಮ್ಮ ಮಕ್ಕಳು ಇಷ್ಟಪಡ್ತಾರೆ, ತತ್ವ ಸಾಹಿತ್ಯವನ್ನು 2ನೇ ಹಂತದಲ್ಲಿ ಓದ್ತಾರೆ, ಭಾವಜೀವಿಗಳು ನಮ್ಮ ಮಕ್ಕಳಾಗ್ತಾರೆ, ಅವರಿಗೆ ನಾಟಕ ಸಾಹಿತ್ಯದ ಬಗ್ಗೆ ಅರಿವು ಬೇಕಾಗುತ್ತದೆ. ಒಬ್ಬರು ಕುವೆಂಪು ಅವರನ್ನು ಅವರಿಗೆ ಅಧ್ಯಯನ ಮಾಡಬೇಕಾಗಿದೆ, ಒಬ್ಬರು ಬೇಂದ್ರೆಯವರು ಅವರಿಗೆ ಬೇಕಾಗತ್ತೆ, ನಮ್ಮ ಶಿವರಾಮಕಾರಂತರು ಅವರಿಗೆ ಬೇಕಾಗತ್ತೆ. ಅಂದ್ರೆ ಅವರ ಕೃತಿಗಳು ಏನನ್ನ ಹೇಳಲಿಕ್ಕೆ ಹೊರಡ್ತೇವೆ ಅಂದ್ರೆ, ಮನುಷ್ಯ ಮೌಲ್ಯಗಳನ್ನ ಹೇಳುವ ಕೃತಿಗಳು ನಮಗೆ ಬೇಕಾಗುತ್ತೆ. ನಾನು ಯಾವತ್ತೂ ಕೂಡ ಖಾಸಗಿಯಾಗಿ ನಾನು ನನ್ನ ವೈಯಕ್ತಿಕ ಬದುಕಿನಲ್ಲಿ ನಾನು ಇಂಥವನು ಅಂತ ಹೇಳಿಕೊಂಡ್ರು, ಸಾರ್ವಜನಿಕವಾಗಿ ನಾನೊಬ್ಬ ಮನುಷ್ಯನಾಗಿ, ನಾನೊಬ್ಬ ಭಾರತೀಯನಾಗಿ, ನಾನು ಸರ್ವ ನಾಗರಿಕರಲ್ಲಿ ಒಬ್ಬನಾಗಿ ಬದುಕಬೇಕು ಅಂತ ಆಸೆ ಪಡುವ ನನ್ನ ಎಲ್ಲ ಮಕ್ಕಳಿಗೆ ನಾನು ಪ್ರೀತಿಯಿಂದ ಹೇಳಬೇಕು, ಮಕ್ಕಳೇ ಓದಿ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದು, ಉತ್ತಮ ಶಿಕ್ಷಕ ಅವರು ಹೇಳಿದ ಅದನ್ನೇ, ಓದಿ, ನೀವು ಓದಿ. ಬದುಕನ್ನ ಕಟ್ಟಿಕೊಳ್ಳುವ ಎಲ್ಲ ಮೌಲ್ಯಗಳನ್ನ ಬದುಕಿನಲ್ಲಿ ತರೋದಕ್ಕೆ ಕೋಶ ಓದಬೇಕು, ದೇಶ ಸುತ್ತಬೇಕು ಅಂತ ಮಾತಿದೆ ಅಲ್ಲ, ಕೋಶವನ್ನ ಓದಿ. ಓದ್ತೀರಲ್ಲ ಮಕ್ಕಳ, ಪರೀಕ್ಷೆಯಲ್ಲಿ ರ್ಯಾಂಕ್ ತಗೊಳ್ತೀರಿ, ನೀವು ಬದುಕಿನಲ್ಲಿ ಕೂಡ ರ್ಯಾಂಕ್ ತಗೊಳ್ಳಿ. ನಮ್ಮ ಹೆಣ್ಣು ಮಕ್ಕಳ ಮುಂದೆ ಸಾಕಷ್ಟು ಸವಾಲುಗಳಿವೆ, ನಮ್ಮ ಹುಡುಗರಿಗಿಂತ ಹೆಚ್ಚು ಸವಾಲುಗಳು. ಒಬ್ಬ ಒಳ್ಳೆ ಗೃಹಿಣಿ ಆಗಬೇಕು ಎನ್ನುವ ಅದರ ಒಟ್ಟಿಗೆನೆ ಕೆಲವೊಂದು ಸವಾಲುಗಳನ್ನ ಸ್ವೀಕರಿಸಬೇಕು. ಉತ್ತಮ ಡಾಕ್ಟ್ರು ನನ್ನ ಹುಡುಗಿ, ನನ್ನ ಮಗಳು, ಅಥವಾ ಒಬ್ಬ ಉತ್ತಮ ಅಧಿಕಾರಿ ನನ್ನ ಮಗಳು, ಒಬ್ಬ ಉತ್ತಮ ಪ್ರೊಫೆಸರ್ ನನ್ನ ಮಗಳು ಅಂತ ಹೇಳಿದ್ರ ಒಟ್ಟಿಗೆ ಒಬ್ಬ ಉತ್ತಮ ತಾಯಿ ಕೂಡ ಆಗಬೇಕು, ಒಬ್ಬ ಉತ್ತಮ ಸೋದರಿ ಕೂಡ ಆಗಬೇಕು. ಅದಕ್ಕೆ ನಮ್ಮ ಸಾಹಿತ್ಯ ಕೃತಿಗಳು ನಿಮಗೆ ಮಾರ್ಗದರ್ಶನವನ್ನು ಕೊಡಬೇಕು. ಆ ಸಾಹಿತ್ಯ ಕೃತಿಗಳನ್ನ ನೀವು ಇಂತಹ ನಮ್ಮ ಸಂಚಾರಿ ವಾಹಿನಿಗಳ ಮೂಲಕ ಅಥವಾ ಗ್ರಂಥಾಲಯಗಳ ಮೂಲಕ ಪಡೆಯುವವರಾಗಿ ನಿಮ್ಗೆಲ್ರಿಗೂ ಕೂಡ ಅಲ್ಲ ಒಳ್ಳೆ ಶುಭ ಹಾರೈಕೆಯನ್ನು ಕೂಡ ಮಾಡುತ್ತಿದ್ದೇನೆ. ಶಾಂತಿ ಹೆಸರೇ ಹೇಳುವಂತೆ ನಮ್ಮ ಸಮಾಜಕ್ಕೆ, ನಮ್ಮ ನಾಡಿಗೆ ಶಾಂತಿ ಎನ್ನುವುದು ಅತಿ ಅಗತ್ಯವೇ ಆಗಿರುವಂಥದ್ದು. ಎಲ್ಲ ಧರ್ಮದಲ್ಲಿಯೂ ಕೂಡ ಶಾಂತಿ ಬಗ್ಗೆ ನಮಗೆ ಹಿರಿಯರು ಕಲ್ಪಿಸಿಕೊಟ್ಟಿದ್ದಾರೆ. ನಮ್ಮ ಹಿಂದೂ ಸಮಾಜದಲ್ಲಿ ಭಗವದ್ಗೀತೆಯಲ್ಲಿ, ಮುಸಲ್ಮಾನ ಸಮಾಜದಲ್ಲಿ ಖುರಾನ್ನಲ್ಲಿ, ಅದೇ ರೀತಿ ಕ್ರೈಸ್ತರ ಸಮಾಜದಲ್ಲಿ ಬೈಬಲ್ ಮುಖಾಂತರ ನಮಗೆ ಶಾಂತಿ ಬಗ್ಗೆ ನಮ್ಮ ಹಿರಿಯರು ಯಾವ ರೀತಿ ಇರಬೇಕು ಎನ್ನುವುದನ್ನು ತಿಳಿಸಿಕೊಟ್ಟಿದ್ದಾರೆ. ನಾವು ಅವರು ಹೇಳಿಕೊಟ್ಟಿರುವಂಥ ಅವರ
ಶಾಂತಿ ವ್ಯವಸ್ಥೆ ಬಗ್ಗೆ ಹೇಳಿಕೊಟ್ಟಿರುವಂಥ ಎಲ್ಲ ಈ ಮಾಹಿತಿಯನ್ನು ನಾವು ನಮ್ಮಲ್ಲಿ ಕಲ್ಪಿಸಿಕೊಂಡಿದ್ದರೆ ನಾವು ಈ ಥರ ಶಾಂತಿ ಬಗ್ಗೆ ಯಾರು ಕೂಡ ಶಾಂತಿಯ ವಿರುದ್ಧ ಮಾಡುವಂಥವರಾಗಿರ್ತಿರಲಿಲ್ಲ. ಎಲ್ಲರೂ ನಾವು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋಣ. ಇಂಥ ಕಾರ್ಯಕ್ರಮ ಇನ್ನೂ ಉತ್ತಮವಾಗಿ ಆಗಲಿ ಅಂತ ಹೇಳ್ತಾ ನನ್ನ ಈ ಒಂದು ವೇದಿಕೆಗೆ ಆಹ್ವಾನಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ಅತಿಥಿಗಳು ಯಾರು ಅಂತ ಕಡಿಮೆ ಮಾತಾಡುವ ಅತಿಥಿಗಳು ಇದ್ರೆ ಜಾಸ್ತಿ ಮಾಡುವ ಅಧ್ಯಕ್ಷರನ್ನು ಆಯ್ಕೆ ಮಾಡ್ತಾರೆ. ಆದರೆ ಅಧ್ಯಕ್ಷರು ತುಂಬ ಕಡಿಮೆ ಮಾತಾಡುವಾಗ ಅತಿಥಿಗಳು ಜಾಸ್ತಿ ಮಾತಾಡ್ತಾರೆ. ಅದಲ್ಲದೆ ಇಲ್ಲಿ ಈಗಾಗಲೇ ಮಾತಾಡಿದಂತಹ ಪ್ರದೀಪ್ ಕುಮಾರ್ ಕಲ್ಕುರೆ ಇರ್ಬೋದು, ನಮ್ಮ ಡಾಕ್ಟರ್ ಇಸ್ಮಾಯಿಲ್ ಇರ್ಬೋದು, ಅಲ್ಲದೆ ಸೋಮಣ್ಣನವರು ಇರ್ಬೋದು, ಅವರೆಲ್ಲ ಈಗಾಗಲೇ ನಮ್ಮ ಪ್ರದೀಪ್ ಕುಮಾರ್ ಕಲ್ಕುರ್ ಅವರು ಹೇಳಿದರು. ಇಲ್ಲಿಯ ಒಂದು ವರ್ಣನೆಯನ್ನು ಹೇಳುವಾಗ ಎಂಥದ್ದು ಬೋರ್ಗರಿಯುವ ಒಂದು ಶಬ್ದ ಇಲ್ಲಿ ಕೇಳಿಸ್ತದೆ ಅಂತ. ಈ 3 ಜನ ಮಾತಾಡಿದ್ದು ಕೂಡ ನಿಮಗೆಲ್ಲ ಜ್ಞಾನದ ಬೋರ್ಗರೆತವನ್ನು ತಂದಿದೆ. ಆದ್ದರಿಂದ ನಾನು ಮಾತಾಡುವಾಗ ಅದು ಜೋರು ಮಳೆ ಬಂದು ನಿಂತು ಮತ್ತೆ ಸಣ್ಣ ಎಲೆಯಲ್ಲಿ ಇದಾಗ್ತದಲ್ಲ, ಹಾಗೆ ಆಗ್ಬೋದು. ಆದ್ದರಿಂದ ನಾನು ಹೆಚ್ಚು ಏನು ಮಾತಾಡಲಿಕ್ಕೆ ಇಷ್ಟಪಡದೆ, ನಮ್ಮ ಈ ಶಾಂತಿ ಪ್ರಕಾಶನದ ಸಿಂಬಲ್ ಏನಿದೆ ನೋಡಿ, ಅದರಲ್ಲಿ ಎಸ್ ಮತ್ತು ಪಿ ಅಂತ ಉಂಟು, ಅದು ಶಾಂತಿ ಪ್ರಕಾಶನ. ಅದರ ಮೇಲೆ ಒಂದು ಹಕ್ಕಿಯ ಚಿತ್ರ ಉಂಟು, ಬಿಳಿದಾದ ಹಕ್ಕಿಯ ಚಿತ್ರ. ಆ ಹಕ್ಕಿಯ ಚಿತ್ರಕ್ಕೆ 2 ಅರ್ಥ ಬರ್ತದೆ. ಹಕ್ಕಿ ಅಂದರೆ ಕಾಲ, ಕಾಲಕ್ಕೆ ಯಾವುದೇ ಪರಿಧಿ ಇಲ್ಲ, ಅದು ತನ್ನಷ್ಟಕ್ಕೆ ಹೋಗ್ತದೆ. ಅದಕ್ಕೆ ಬಡವ ಬಲ್ಲಿದ, ವಿದ್ಯಾವಂತ, ಶ್ರೀಮಂತ ಯಾವುದನ್ನು ಅದು ಕಾಯುವುದಿಲ್ಲ, ಅದು ಅದರಷ್ಟಕ್ಕೆ ಹೋಗ್ತದೆ. ಮತ್ತೆ ಬಿಳಿಯ ಹಕ್ಕಿ ಅದು ಶಾಂತಿಯ ಸಂಕೇತ. ಅದೇ ರೀತಿ ಶಾಂತಿ ಪ್ರಕಾಶನದವರು ಪ್ರಕಟಿಸುವ ಎಲ್ಲ ಪುಸ್ತಕಗಳು ಧರ್ಮದ ಬಗ್ಗೆ ಹಾಗೂ ಸೌಹಾರ್ದತೆ ಬಗ್ಗೆ ನಮಗೆ ತಿಳಿ ಹೇಳುತ್ತದೆ. ಸಮಾಜದಲ್ಲಿ ಶಾಂತಿಯನ್ನು ನೆಲೆಸುವಂತೆ ಮಾಡುವ ವಿಶಿಷ್ಟವಾದ ಸಂಸ್ಥೆ ಶಾಂತಿ ಪ್ರಕಾಶನ. ಇದು ಖಾಲಿ ಪ್ರಕಟಿಸುವ ಕೆಲಸವನ್ನು ಮಾತ್ರ ಮಾಡದೆ ಪ್ರಕಟಿಸಿದಂಥ ಪುಸ್ತಕಗಳನ್ನು ವಿತರಿಸುವ ಕೆಲಸವನ್ನು ಕೂಡ ಮಾಡ್ತದೆ. ಬಹಳ ಇದು ಒಂದು ಎಲ್ಲ ಸಂಸ್ಥೆಗಳು ಇದನ್ನು ಮಾಡುವುದಿಲ್ಲ. ಅನೇಕ ಉತ್ತಮ ಕೃತಿಗಳು ಪ್ರಕಟಗೊಂಡಿದ್ದಾದರೂ ಕೂಡ ಅದನ್ನು ಕೊಳ್ಳುವರಿಲ್ಲದೆ ಓದುವರಿಲ್ಲದೆ ಅಂತಹ ಪ್ರತಿಗಳು ಹಾಗೆಯೇ ಉಳಿದಿದೆ. ಈ ನಿಟ್ಟಿನಲ್ಲಿ ಈ ಸಂಸ್ಥೆ ಬಹಳ ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದೆ. ನಿಮ್ಮೆಲ್ಲ ನಮ್ಮ ರಂಜಾನ್ನಲ್ಲಿ ದಾನ ಧರ್ಮ ಮಾಡಬೇಕು. ಒಳ್ಳೆಯ ರಂಜಾನ್ನಲ್ಲಿ ಮಾತ್ರ ಅಲ್ಲ, ಎಲ್ಲ ಸಮಯದಲ್ಲಿ ಕೂಡ ಒಳ್ಳೆಯ ಕೆಲಸವನ್ನು ಮಾಡಬೇಕು. ಆದರೆ ರಂಜಾನ್ನಲ್ಲಿ ವಿಶೇಷವಾದ ತಿಂಗಳು, ಅದರಲ್ಲಿ ದಾನ ಧರ್ಮ ಮಾಡುವಂಥದಕ್ಕೆ ಬಹಳ ಪವಿತ್ರತೆ ಇದೆ. ನಮ್ಮ ಶಾಂತಿ ಪ್ರಕಾಶನದ ಸಂಸ್ಥೆಯವರು ರಂಜಾನ್ನ ತಿಂಗಳಲ್ಲಿ ಹಿಂದೂ ಬಾಂಧವ ಹಾಗೂ ಕ್ರೈಸ್ತ ಬಾಂಧವರ ಮನೆ ಮನೆಗೆ ತಮ್ಮ ಅನೇಕ ಪ್ರತಿಗಳನ್ನು ಧರ್ಮಾರ್ಥವಾಗಿ ಕೊಟ್ಟು ಬಹಳ ಒಳ್ಳೆಯ ಸಂದೇಶವನ್ನು ಈ ಸಮಾಜಕ್ಕೆ ನೀಡಿದಂತಹ ಬಹಳ ದೊಡ್ಡ ಕೆಲಸವನ್ನು ಮಾಡಿ ಸಾಹಿತ್ಯ ವಾಹಿನಿ 4ನೇ ಆವೃತ್ತಿ ಬಿಡುಗಡೆಗೊಂಡಿದೆ. ಇದರ ಪ್ರಕಟಣೆ ಹಾಗೂ ವಿತರಣೆ ಕೆಲಸ ಈ ಸಂಸ್ಥೆಯಿಂದ ನಿರಂತರವಾಗಿ ನಡೆಯಲಿ. ಸಮಾಜದಲ್ಲಿ ಒಂದು ಭಯಮುಕ್ತವಾದಂತಹ ವಾತಾವರಣದಲ್ಲಿ ಸಾಮರಸ್ಯದ ಬದುಕನ್ನು ನಮ್ಮ ಮುಂದಿನ ಪೀಳಿಗೆ ನಡೆಸುವಲ್ಲಿ ಈ ಪುಸ್ತಕಗಳು ಮಹತ್ತರವಾದ ಪಾತ್ರವನ್ನು ವಹಿಸಲಿ ಎಂದು ದಯಾಮಯನಾದ ಭಗವಂತನಲ್ಲಿ ನಾನು ಪ್ರಾರ್ಥಿಸುತ್ತಾ, ನಮ್ಮ ಬದುಕನ್ನು ರೂಪಿಸುವ ಮತ್ತು ಬದುಕಿಗೆ ಪ್ರೇರಣೆ ನೀಡುವ ಹಿರಿಯ ಶಕ್ತಿಯೇ ಸಾಹಿತ್ಯ. ಪುಸ್ತಕ ಪ್ರೀತಿ ಎನ್ನುವುದು ನಮ್ಮ ಸಂಸ್ಕೃತಿ ಆಗಬೇಕು. ನಾವೆಲ್ಲ ಇನ್ನೂ ಹೆಚ್ಚು ಹೆಚ್ಚು ಓದಬೇಕು. ಈ ಸಮಾಜದಲ್ಲಿ ನಮ್ಮೆಲ್ಲರ ಏನು ಕೊಡುಗೆ ಇದೆ ಅದನ್ನೆಲ್ಲ ಈ ಸಾಮರಸ್ಯದ ಬದುಕಿಗೆ ನಾವು ನೀಡಿ ನಮ್ಮ ಮುಂದಿನ ಜೀವನಕ್ಕೆ ನಾವೆಲ್ಲ ನಮ್ಮಿಂದಾದಂತಹ ಎಲ್ಲ ಒಳ್ಳೆಯ ಕೆಲಸಗಳನ್ನು ಮಾಡುವ ಮೂಲಕ ನಮ್ಮ ಸೇವೆಯನ್ನು ಮಾಡುವಂತ ಹೇಳುತ್ತಾ, ದೇವರು ನಿಮ್ಮೆಲ್ಲರಿಗೆ ಸುಖ, ಶಾಂತಿ, ನೆಮ್ಮದಿಯನ್ನು ತರಲಿ. ವಿದ್ಯಾರ್ಥಿಗಳಿಗೆ ನಿಮ್ಮ ಮುಂದಿನ ಭವಿಷ್ಯಕ್ಕೆ ನೀವು ಏನೆಲ್ಲ ಇಷ್ಟಾರ್ಥ ಇದೆ ಅದನ್ನೆಲ್ಲ ದೇವರು ಸಿದ್ಧಿಸಲಿ ಅಂತ ಹೇಳುತ್ತಾ, ಈ ಒಂದು ಬಹಳ ಪ್ರಾಮುಖ್ಯವಾದಂತಹ ಕಾರ್ಯಕ್ರಮದಲ್ಲಿ ನಮ್ಮನ್ನು ಕರೆದು
ಗೌರವಿಸಿದಂಥ ಮಹಮ್ಮದ್ ಕುಂಜಿ ಹಾಗೂ ಶಾಂತಿ ಪ್ರಕಾಶನದ ಎಲ್ಲ ಸಹೃದಯ ಬಂಧುಗಳಿಗೆ ನನ್ನ ಹೃದಯಾಂತರದ ಅನುಗ್ರಹಿಸಿದಂತಹ ಸರ್ವಶಕ್ತನಿಗೆ ಸರ್ವಸ್ತುತಿಗಳು. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ಅತಿಥಿಗಳಿಗೆ ಶಾಂತಿ ಪ್ರಕಾಶನ ವತಿಯಿಂದ ಧನ್ಯವಾದವನ್ನು ಅರ್ಪಿಸುತ್ತಾ ಇದ್ದೇನೆ.